ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಸಮೀಪದ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು 5ನೇ ದಿನ 22/12/2024 ಇವತ್ತು 5ನೇ ದಿನದ ಸಂಭ್ರಮದಲ್ಲಿ ನಾವಿರುವಂಥದ್ದು. ಸೊ ಹಾಗಿದ್ದಾಗ ಕ್ಷೇತ್ರದಲ್ಲಿ ಹೇಗಿದೆ ಭಕ್ತಾದಿಗಳ ಸಂಭ್ರಮ, ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಇಲ್ಲಿ ವಿವಿಧ ಸೇವಾ ಚಟುವಟಿಕೆಗಳು ಅಂದರೆ ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸ್ವಯಂ ಸೇವಕರಾಗಿರ್ಬೋದು ಅಥವಾ ವಿವಿಧ ಸಮಿತಿಗಳ ಸಂಚಾಲಕರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಅವರ ಮನಸ್ಸಲ್ಲಿ ಎಷ್ಟು ಖುಷಿ ಇದೆ ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಈಗ ಕ್ಷೇತ್ರ ಯಾವ ರೀತಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ಮೊದಲಿಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇರುವಂಥದ್ದು. ಸೊ ಇದು ದೇವಾಲಯಕ್ಕೆ ಪ್ರವೇಶ ಮಾಡುವಂತಹ ಒಂದು ಪ್ರವೇಶ ದ್ವಾರ. ಇಲ್ಲಿ ಆಕರ್ಷಕವಾದ ಒಂದು ವಿದ್ಯುತ್ ದೀಪಾಲಂಕಾರವನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾತ್ರಿ ವೇಳೆ ಇದು ಬಹಳಷ್ಟು ಆಕರ್ಷಕವಾಗಿ ಸುಂದರವಾಗಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ವಿಶೇಷವಾಗಿ ಹೇಳಲೇಬೇಕು. ಅದರ ಜೊತೆಗೆ ಇನ್ನು ಮುಂದಕ್ಕೆ ಸಾಗಿದ್ರೆ ನಮಗೆ ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಒಂದು ಕಡೆಯಿಂದ ಬಂದಂತಹ ಭಕ್ತಾದಿಗಳು ದೇವರಿಗೆ ಹಣ್ಣುಕಾಯಿಯನ್ನು ಸಮರ್ಪಣೆ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನೆಲೆಯಲ್ಲಿ ಒಂದು ಹಣ್ಣುಕಾಯಿಯ ಒಂದು ಅಂಗಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದೇ ರೀತಿ ಮುಂದಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ದೇವಾಲಯಕ್ಕೆ ಪ್ರವೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಆಕರ್ಷಕವಾದ ಕುಡಿಯುವ ನೀರಿನ ಒಂದು ಕೌಂಟರ್ ಅನ್ನ ಒಂದು ಪಾನೀಯ ಕೇಂದ್ರದ ರೂಪದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೀರಿನ ಜೊತೆಗೆ ಬೆಲ್ಲವನ್ನ ಕೊಡುವಂತಹ ಮೂಲಕ ಸಾಂಪ್ರದಾಯಿಕವಾಗಿ ಒಂದು ಸ್ವಾಗತವನ್ನ ಕೋರುವಂತಹ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಇದು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಆಯೋಜನೆಯಾಗಿರುವಂತಹ ಅಥವಾ ಮಾಡಿರುವಂತಹ ಇನ್ನೊಂದಷ್ಟು ವ್ಯವಸ್ಥೆಗಳು ಇನ್ನು ದೇವಾಲಯದ ಪ್ರವೇಶ ದ್ವಾರದ ಬಳಿ ಕೂಡ ಆಕರ್ಷಕವಾದ ಒಂದು ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾತ್ರಿಯ ವೇಳೆ ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ದೇವಸ್ಥಾನ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನ ಈಗಾಗಲೇ ನೀವು ಸುದ್ದಿ ಲೈವ್ನಲ್ಲಿ ಮೂಡಿ ಬರ್ತಾ ಇರುವಂತಹ ನೇರ ಪ್ರಸಾರದಲ್ಲಿ ನೀವು ಗಮನಿಸಿರಬಹುದು. ಇದು ಕ್ಷೇತ್ರದ ಒಂದು ವೈಶಿಷ್ಟ್ಯತೆ. 5ನೇ ದಿನದ ಸಂಭ್ರಮ ಕ್ಷೇತ್ರದಲ್ಲಿ ಮನೆ ಮಾಡಿದೆ ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿಕೊಂಡಿದ್ದಾರೆ, ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಪ್ರವೇಶವನ್ನ ಮಾಡುವಂತಹ ಸಂದರ್ಭ ಅಂದ್ರೆ ದೇವಳದ ಪ್ರಾಂಗಣಕ್ಕೆ ಇಳಿಯುವಂತಹ ಒಂದು ಕಡೆ ಕೂಡ ಆಕರ್ಷಕವಾದ ಒಂದು ಅಲಂಕಾರವನ್ನ ನೀವು ಇಲ್ಲಿ ಗಮನಿಸಬಹುದು. ಹೂಗಳನ್ನ ಬಳಕೆ ಮಾಡಿಕೊಂಡು, ಬಿದಿರನ್ನ ಬಳಕೆ ಮಾಡಿಕೊಂಡು ಅತ್ಯಂತ ಸುಂದರವಾದ ಒಂದು ವಿನ್ಯಾಸದಲ್ಲಿ ಇಲ್ಲಿ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಪದಾಳ ಕ್ಷೇತ್ರದ ಒಂದು ಬ್ರಹ್ಮಕಲಶೋತ್ಸವದ ಒಂದು ಸಂಭ್ರಮವನ್ನ, ಒಂದು ಖುಷಿಯನ್ನ ಇಮ್ಮಡಿಗೊಳಿಸಿದೆ ಅನ್ನುವಂಥದ್ದನ್ನ ಕೂಡ ನಾವು ಹೇಳ್ಬೋದು. ಸೊ ಇದರ ಎಲ್ಲದರ ಬಗ್ಗೆ ನಾವು ತೋರಿಸ್ತಾ ಹೋಗ್ತೇವೆ. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ಕೂಡ ನಿಮಗೆ ಮಾತನಾಡ್ತಾ ಹೋಗ್ತೇವೆ. ಸೊ ಮೊದಲನೆಯದಾಗಿ ಈಗ ಒಂದಷ್ಟು ಜನರನ್ನ ಮಾತನಾಡಿಸಿ ಅನ್ನು ಮುಂದಕ್ಕೆ ಇನ್ನೊಂದಷ್ಟು ಮಂದಿಯನ್ನು ಕೂಡ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂಥದ್ದು. ಸೊ ಮೊದಲನೆಯದಾಗಿ ನಾನು ಮಾತನಾಡಿಸ್ತಾ ಇರುವಂತಹ ವ್ಯಕ್ತಿ ಬಹುಶಃ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗ್ಬೇಕನ್ನೋ ನೆಲೆಯಲ್ಲಿ ಹಲವಾರು ಒಂದು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಆ ಸ್ವಾಗತ ಸಮಿತಿಯ ಸದಸ್ಯರಾಗಿರುವಂತಹ ಆನಂದಗೌಡ ಕುಂಟಿನಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಮಾತನಾಡಿಸ್ತೇನೆ, ಯಾಕೆ ಅನ್ನುವಂಥದ್ದನ್ನ ಆಮೇಲೆ ಹೇಳ್ತೇನೆ. ಸೊ ಅವರಿಗೆ ಎಷ್ಟು ಖುಷಿ ಇದೆ, ಅವರು ಹೇಗೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ಕೇಳ್ತಾ ಹೋಗ್ತೇನೆ. ನಮಸ್ತೆ. ನಮಸ್ತೆ. ಹೇಗಿದೆ ಸಂಭ್ರಮ, ಹೇಗೆ ತೊಡಗಿಸಿಕೊಂಡಿದ್ದೀರಿ, ಹೇಗಿದೆ ಭಕ್ತರಲ್ಲಿ ಒಂದು ಖುಷಿ ಅಂತ? ಪದಾಳ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಇವತ್ತು 5ನೇ ದಿನದ ಕಾರ್ಯಕ್ರಮ. 5ನೇ ದಿನದಲ್ಲಿ ಬರುವಂತ ಎಲ್ಲ ಭಕ್ತರಿಗೆ ಅಚ್ಚುಕಟ್ಟಾಗಿ ಪ್ರಾರಂಭದ ದಿನದಿಂದ ಇಲ್ಲಿಯವರೆಗೆ ಯಾವ ರೀತಿಯಾದಂಥ ಬೆಲ್ಲ ನೀರಿನಿಂದ ವ್ಯವಸ್ಥೆಗೊಳಿಸುವಲ್ಲಿ ಬಂದು ಆ ಅರಿಶಿನ ಕುಂಕುಮ ನೀಡುವುದರ ಜೊತೆಗೆ ವ್ಯವಸ್ಥಿತವಾಗಿ ನಮ್ಮ ಸ್ವಾಗತವನ್ನು ಮಾಡುವಂಥದ್ದು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದಷ್ಟು ಸ್ವಾಮೀಜಿಗಳು ಸಂತರು ಬರುವಂಥ ಹೊತ್ತಿಗೆ ಅವರಿಗೆ ಪೂರ್ಣ ಕುಂಭದ ಸ್ವಾಗತದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲವನ್ನು ಭಕ್ತಿಪೂರ್ವಕವಾಗಿ ನಾವು ಮಾಡುವುದರಿಂದ ನಮಗೆಲ್ಲರಿಗೂ ಅದರಲ್ಲಿ ತುಂಬ ತೃಪ್ತಿಯು ದೊರೆಯುತ್ತಾ ಇದೆ. ಒಂದು ವಿಶೇಷವಾದಂಥ ಅನುಭವವು ನಮಗೆ ದೊರಕ್ತಾ ಇದೆ ಇದರಲ್ಲಿ. ಅಂದ್ರೆ ನೀವು ನಿಮ್ಮ ಒಂದು ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳುವಿಕೆ ಮತ್ತೆ ಈ ಒಂದು ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಅನುಭವ, ಅನಿಸಿಕೆ? ನಾನು ವೈಯಕ್ತಿಕವಾಗಿ ಕಳೆದ 8 ದಿನದಿಂದ ಈ ಭಾಗದಲ್ಲಿ ಜೋಡಿಸಿಕೊಳ್ತಾ ಇದ್ದೇನೆ. ಬೇರೆ ಬೇರೆ ಕಾಗದವನ್ನು ಹಂಚಿಕೆ ವಿಭಾಗದ ನಂತರ ಇಲ್ಲೊಂದಷ್ಟು ಚಿಕ್ಕ ಪುಟ್ಟ ಸೇವೆಗಳನ್ನು, ನನ್ನ ಕೈಲಾದಂಥ ಸೇವೆಗಳನ್ನು ಮಾಡುವುದರ ಜೊತೆಗೆ ನಾನು ಕಳೆದ 4 ದಿನದಿಂದ ಪೂರ್ತಿಯಾಗಿ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಂಡಿದ್ದೇನೆ. ಅದರ ಜೊತೆಗೆ ತುಂಬ ಖುಷಿ ಪಡ್ತಾ ಇದೆ. ಯಾಕಂದರೆ ಬಂದಂಥ ಭಕ್ತರು ಆ ಪ್ರಸಾದವನ್ನು ಭೋಜನ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲೊಂದು ವಿಶೇಷತೆ ಏನು ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸ್ವಾಗತ ಸಮಿತಿ ನಮ್ಮ ಸುನಿಲ್ ದಡ್ ಅವರ ನೇತೃತ್ವದಲ್ಲಿ
ಆ ಸ್ವಾಗತ ಸಮಿತಿಯಲ್ಲಿ ಬಂದಂಥ VIP ಗಳನ್ನು ಗುರುತಿಸಿ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಯಾವ ರೀತಿ ಸತ್ಕರಿಸ್ತೇವೋ ಅದೇ ರೀತಿಯಾಗಿ ಬಂದಂಥ ಒಂದಷ್ಟು ನಮ್ಮ ಪರ ಊರಿನ ಜನರನ್ನು ನಾವು ಗುರುತಿಸಿ ಅವರನ್ನು ದೇವರ ಪ್ರಸಾದವನ್ನು ತೆಗೆಸಿಕೊಡುವುದರ ಮುಖಾಂತರ ಮತ್ತು ಅರಶಿನ ಕುಂಕುಮವನ್ನು ನೀಡುವುದರ ಮುಖಾಂತರ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಿಂದ ನಮಗೆ ತುಂಬ ತೃಪ್ತಿ ಇದೆ. ನಾನು ಅದರಲ್ಲಿ ಪೂರ್ತಿಯಾಗಿ ಜೋಡಿಸಿಕೊಂಡಿದ್ದೇನೆ. ಸೊ ತುಂಬ ಖುಷಿಯಾದಂಥ ಅನುಭವವು ನಮಗೆ ಆಗ್ತಾ ಇದೆ. ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲ ಸೇವಾ ಕಾರ್ಯಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀವಿ. ಖಂಡಿತ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ 12 ಗಂಟೆ ತನಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಹೋಗಿ ಅವರಲ್ಲಿ ಜೋಡಿಸಿಕೊಂಡು ಮಾತಾಡಿಸಿಕೊಂಡು ಬರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಾವು ನಿರೀಕ್ಷೆಗಿಂತ ಮೀರಿ ಇಲ್ಲಿ ವ್ಯವಸ್ಥೆಗಳು ಆಗ್ತಾ ಇದೆ ಮತ್ತು ನಿರೀಕ್ಷೆಗಿಂತ ಮೀರಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ಏನು ತೊಂದರೆಗಳಾಗದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳುವಂಥ ಯೋಜನೆಯನ್ನು ಮಾಡಿಕೊಂಡು ಅದರಲ್ಲಿ ಪೂರ್ತಿ ಯಶಸ್ವಿ ಆಗ್ತಾ ಇದ್ದೇವೆ ಅಂತ ಹೇಳುವಂಥ ಭಾವನೆಗಳು ನಮಗೆ ಬರ್ತಾ ಇದೆ. ಧನ್ಯವಾದ. ನಾನು ಆನಂದ ಗೌಡರನ್ನ ಮೊದಲಿಗೆ ಯಾಕೆ ಮಾತನಾಡಿಸಿದ್ದೇನೆ ಅನ್ನುವಂಥದ್ದಕ್ಕೆ ಈಗ ಒಂದು ಉತ್ತರವನ್ನ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಇಲ್ಲಿ ತೊಡಗಿಸಿಕೊಂಡಿರುವಂತಹ ಸ್ವಯಂ ಸೇವಕರಾಗಿರ್ಬೋದು ಅಥವಾ ವಿವಿಧ ಸಮಿತಿಗಳ ಸಂಚಾಲಕರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಬಹುಶಃ ಯಾರೆಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಭ್ರಮದ ನಡುವೆ ನಮಗೆ ಮಾತನಾಡಿಸೋದಕ್ಕೆ ಸಿಗ್ತಾರೋ ಅವರೆಲ್ಲರನ್ನು ಕೂಡ ಮಾತನಾಡಿಸುವಂತಹ ಒಂದು ಕೆಲಸವನ್ನ ಆನಂದ ಗೌಡರು ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಓವರ್ ಟು ಆನಂದ ಗೌಡ ಕುಂಟೀನಿ. ಕರಿನ 5 ದಿನದಿಂದ ನೆನಪನಂಚಿತ್ನ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಅತಿ ಯಶಸ್ವಿಯಾದ ನಡತೊಂದು ಬರೋದುಂಡು. ಈ ಕಾರ್ಯಕ್ರಮದ ಭಕ್ತಾಭಿಮಾನಿಗಳು ಬತ್ತಿನಕ್ಲೆ ಪೂರೆರ್ಲ ಎಡ್ಡೆ ರೀತಿಯ ಪ್ರಶಂಸೆಯ ನುಡಿಗಳೊಟ್ಟಿಗೂ ಆತ್ಮತೃಪ್ತಿಡೆ ಮುಲ್ಪರೆದು ಪೋವುಂದುಲ್ಲೇರು. ಈ ಕಾರ್ಯಕ್ರಮ ಬೇತೆ ಬೇತೆ ಸಮಿತಿದ ಮುಖಾಂತರ ಎಡ್ಡೆ ರೀತಿದ ಒಂಜಾತೆ ವೈದಿಕ ಕಾರ್ಯಕ್ರಮದ ಜೊತೆಟ್ಟಿ ಒಂಜಾತೆ ಮುಲ್ಪ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಐಟೆ ಅವತ್ತಂದೆ ಬರ್ಪಿನಂಚಿತ್ನ ಭಕ್ತಾಭಿಮಾನಿಲೇನು ವಾರೀತಿಡೆ ಬೆಲ್ಲ ನೀರು ಕೊರ್ದು ಸಾಂಪ್ರದಾಯಿಕವಾದ ಸ್ವಾಗತಿಸೋಣಂಚಿನ ವಿಚಾರ ಇಂದು ಈ ಬಾಗಡು ಆವಂದಿಪ್ಪನಂಚಿತ್ನ ಒಂಜಿ ಬ್ರಹ್ಮಕಲಶದ ಒಂಜಿ ಸವಿ ನೆನಪುದ ರೂಪಡು ಮುಲ್ಪ ನಡತೊಂದುಂಡು. ಬತ್ತಿನ ಮಾತ ಭಕ್ತರು ಆ ಬ್ರಹ್ಮಕಲಶಗೂ ಪೋಯ್ನಾನಿ ಎಂಗ್ಲಿಗೆ ಈ ರೀತಿದ ಒಂಜಿ ಅತಿ ಉತ್ತಮವಾದ ವ್ಯವಸ್ಥೆ ಜೋಡಿಸವನ್ನ ಪಣೊಂದುಲ್ಲೇರು. ಅಂಚಾದ ಈ ನಿತ್ತ 5ನೇ ದಿನ ಮುಟ್ಟ ನಡತನಂಚಿನ ಕಾರ್ಯಕ್ರಮ ಐತೊಟ್ಟಿಗೂ ಈ ಮುಲ್ಪ ನನಾತು ನಡಪನಂಚಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ದುಂಬಾದ ಸ್ವಾಗತ ಸಮಿತಿದ ಒಂಜಿ ಸಂಚಾಲಕರು ಬೇತೆ ಬೇತೆ ಸಮಿತಿನ ಆಯೋಜನೆ ಮಲ್ತೊಂದ ಆ ಸಮಿತಿ ಆಯೋಜನೆ ಮಲ್ತಿಲಕನೆ ಸ್ವಾಗತ ಸಮಿತಿದ ಸಂಚಾಲಕರೈನ ಶ್ರೀಯುತ ಸುನಿಲ್ ಕುಮಾರ್ ದಡ್ಡ ನಮ್ಮೊಟ್ಟುಗುಳ್ಳೇರು ಅರಡ ಈ ಕಾರ್ಯಕ್ರಮದ ಬಗ್ಗೆ ಒಂಜಾತೆ ಪಾತೆರ್ಪಾಯರ ಪೋಂದುಲ್ಲ. ನಮಸ್ತೆ ಸುನಿಲ್ ಕುಮಾರ್ ದಡ್ಡ ಸ್ವಾಗತ ಸಮಿತಿ ಇರುಲ್ಲಾರೆ ಈ ಬಾಗೋಡು 5ನೇ ದಿನದ ಕಾರ್ಯಕ್ರಮ ಉಳ್ಳಾರೆ ವಾರೀತಿಡೆ ಕಾರ್ಯಕ್ರಮನ ಮುಲ್ಪ ಯಶಸ್ವಿಯಾದ ಮಲ್ತೊಂದುಲ್ಲಾರೆ ನಿಕ್ಲೆಗಾಯಿಟ್ರೆ ದಾದ ಆತ್ಮತೃಪ್ತಿ ಇದ ಮುಟ್ಟ ಜನಕಲ್ನ ಪ್ರತಿಕ್ರಿಯೆ ಆತನ ಭಕ್ತಾಭಿಮಾನಿಗಳ ಪ್ರತಿಕ್ರಿಯೆ ಎಂಚ ದಿಕ್ಕೊಂದುಂಡು ಸರ್. ಸುಮಾರು 18ನೇ ತಾರೀಕದಾನಿ ಪ್ರಾರಂಭ ಆಯ್ನ ನಮ್ಮ ಹೊರಕಾಣಿಕೆದ ಮುಖಾಂತರ ಪ್ರಾರಂಭ ಆಯ್ನ ಅಂಚಿನ ಬ್ರಹ್ಮಕಲಶದ ಆರಂಭ ಆಗ್ತದೆ. ಆ ನೀಡಿದ ಇನಿ ಮುಟ್ಟಗ ಸುಮಾರು ಏನಕ್ಕೆ 5 ದಿನ ಅಂಡು ಬಾರಿ ಖುಷಿ ಆವೊಂದುಂಡು. ಒವೇ ರೀತಿದ ಒಂಜಿ ಗೊಂದಲ ಇಜ್ಜಂದೆ ಎಂಕ್ಲೆನ ನಿರೀಕ್ಷೆ ಇರ್ದು ಮಿತ್ತು ಸುಮಾರು 20,000 ಕೈತಲ್ ಭಕ್ತಾದಿಲು ಇಡೀ ಬತ್ತು ಪೋತೀರು ದೇವ್ರನ್ನ ಕೃಪೆಗೆ ಪಾತ್ರ ಆಗ್ತೀರು ಖುಷಿ ಉಂಡು. ಇಟ್ಲ ನಿರೀಕ್ಷೆ ಇಜ್ಜಂಡ ಆತ ಬರುವಾರ ಮನ್ಪಣ ನಿರೀಕ್ಷೆ ಇಟ್ಲ ಇಜ್ಜಂಡು ಅಂಡ ಆತ ಬತ್ತೇರು ಮನ್ಪಣ ಮಸ್ತ್ ಖುಷಿ ಆವೊಂದುಂಡು. ಇನ್ನು ಬೋಲ್ಪುರ್ದೆ ಸುಮಾರು ಇತ್ತೆ ಸುಮಾರು 10-11 ಗಂಟೆ ಅಂಡಲ 1,000 ಮಿತ್ತು ಭಕ್ತಾದಿಲು ಇತ್ತೆ ಬರ್ತದೆ ನಮ್ಮ ಉಪಾಚಾರನು ನೃತ್ಯತನವೇರು ಆಯ್ತು ಒಟ್ಟಿಗೆ ದೇವರನ್ನ ಕೃಪೆಗೆ ಪಾತ್ರ ಅದು ಪೋಂದುಲೇರು ಮಸ್ತ್ ಖುಷಿ ಆವೊಂದುಂಡು. ವಿಶೇಷವಾದ ಮನ್ಪಣ ಅಂಡ ಮಾತ ಊರದ ಬಂಧುಲು ನಮ್ಮ ಸುತ್ತಮುತ್ತಲದ ಬಂಧುಲು ಅದಿಪ್ಪು ಬೇತೆ ಗ್ರಾಮದ ಬತ್ತನಂಚಿನ ಸ್ವಯಂ ಸೇವಕರದ ಬತ್ತನ ಅದಿಪ್ಪು ಸ್ವಯಂ ಪ್ರೇರಿತವಾದ ಏರ್ನಲ್ಲ ಒಂಜಿ ಮಾರ್ಗದರ್ಶನ ಇಜ್ಜಂದೇನೆ ಅಕ್ಲೆ ಅದು ವೈಯಕ್ತಿಕವಾದ ಒಂಜಿ ರೀತಿದ ದೇವರಿಗೆ ಎಂಚ ನಮ್ಮ ವಸ್ತು ರೂಪಡು ಸಮರ್ಪಣೆ ಮನ್ಪೋಣ ಅವೇ ರೀತಿ ನಮ್ಮ ಶ್ರಮದ ಮುಖಾಂತರ ಅಕ್ಲೇನು ಆ ಭಕ್ತಿಡ್ ಶ್ರದ್ಧೆಡ್ ಇನಿ ಕೆಲಸ ಕಾರ್ಯವನ್ನು ಸಾಮಾನ್ಯ ಜನಕ್ಕೂ ಅಲ್ಪ ಅಲ್ಪ ಏರ್ನಲ್ಲ ಡೈರೆಕ್ಷನ್ ಚಂದ ಮಂತೊಂದಿಪ್ಪು ನಾವು ಭಾರಿ ಪ್ರೇರಣೆ ಕೊರ್ಪುನ ಸಂಗತಿ. ಒಟ್ಟು ಇಡೀ ಬ್ರಹ್ಮಕಲಶ 5 ದಿನ ಒಟ್ಲ ಓಲಾನ್ಲ ಒಂಜಿ ಜನ ಕಾಕಿದ ಡ್ರೆಸ್ ಅದ ರಿಪ್ಪೇರು ಬುಡ್ನಂದ ಒಕ ಓಲ್ಲ ಒಂಜಿ ಪೊಲೀಸ್ ಆವಡ್ ಓಲೆಚ್ಚಿ ಸ್ವಯಂ ಪ್ರೇರಿತದು ಸ್ವಯಂ ಇಚ್ಚೆಡ್ ಒಂಜಿ ಒವ್ವೇ ರೀತಿಯ ಗೊಂದಲ ಅವಂದೆ ಈತು ಸೋಕದ ಕಾರ್ಯಕ್ರಮ ಆಪು ನಾವು ಬಣ್ಣಂದಂಡ ಅವು ದೇವೇರ್ನ ಮಲ್ಲ ಅನುಗ್ರಹ ದೇವೇರ್ನ ಮಲ್ಲ ಒಂಜಿ ಮಹಿಮೆ ಅಂತ ಪಂಡಲ್ಲ ತಪ್ಪವಂತ ಮುರಣಿರ್ದಿಂಚಿ ಕಾರ್ಯಕ್ರಮ ಬೇತೆ ಬೇತೆ ಕಾರ್ಯಕ್ರಮ ಆಯೋಜನೆ ಮಲ್ತೊಂದು ಬೈದಾರೆ ಬೇತೆ ಬೇತೆ ಕಾರ್ಯಕ್ರಮ ವೈದಿಕ ಕಾರ್ಯಕ್ರಮ ನಡತೊಂದುಂಡು. ಇನ್ನಿತ್ತ ದಿನತ್ತ 5ನೇ ದಿನದ ಕಾರ್ಯಕ್ರಮದ ಬಗ್ಗೆ ಪನ್ಪಿನ್ನಾಂಡ ದಾದಪೂರ ಕಾರ್ಯಕ್ರಮ ನಿಕ್ಕಲ ಬೇತೆ ಬೇತೆ ವೇದಿಕೆಡು ಅತಂದಾಂಡ ವೈದಿಕ ಕಾರ್ಯಕ್ರಮ ದಾದಪೂರ ನಡಪೆರುಂಡು ಸರ್.
ವೈದಿಕವಾದ ಎಂಚೆಂಚಿನ ಧಾರ್ಮಿಕ ಪದ್ಧತಿಲುನ್ನ ಇನ್ನು ಬುಲ್ಪುಗು ಪಲ್ಲಕ್ಕಿ ದೈವಲೆನ ಸಮರ್ಪಣೆ ಅಲ್ಪಂಜಾತ್ ಪೂಜೆ ಪುರಸ್ಕಾರಗಳು ಪುರ ಆದಿತ್ತು ಮುರಣಿಂದ ದಿನ ನಾಗನ ಪ್ರತಿಷ್ಠೆಲ ಆಂಡ್ ಅವೇ ರೀತಿ ನನ್ನದ ಇನ್ನಿತ ಕಲಸದ ನಿನ್ನ ಬೇತೆ ಬೇತೆ ಧಾರ್ಮಿಕ ಕ್ರಮ ಬ್ರಹ್ಮಕಲಾಸಡು ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ಅವು ಪೂರ ಇನ್ನು ನಡಪೆರಂಡು ಅವೇ ರೀತಿ ವೇದಿಕೆ ಇಡ್ಲಂಚಾನೆ ಇನ್ನೇ ಕಲ್ಲಡ್ಕ ವಿಠಲ ಅವ್ರನ್ನ ಸಾಹಿತ್ಯ ಸಂಭ್ರಮ ಅವು ಕಾರ್ಯಕ್ರಮ ನಡ್ಕೊಂಡು ಇತ್ತ ಸಂಗೀತ ರಸಮಂಜರಿ ಅವನುಂಡು ಬಯ್ಯಗೆ ಒಂದು ನೀರಲ್ಲಿ ನಾಟಕ ತುಳು ನಾಟಕ ಒಂದು ಸಾಮಾಜಿಕ ಕಾಳಜಿತ ಅಂಚಿನ ತುಳು ನಾಟಕ ವೇದಿಕೆ ನಡಪೆರಂಡು ಒಟ್ಟು ಸಾಂಸ್ಕೃತಿಕವಾದ ಧಾರ್ಮಿಕವಾದ ರಡ್ಡ ವಿಚಾರಗಳ ಒಂದು ಪುರ್ಲುದ ವ್ಯವಸ್ಥಿತವಾದ ಆ ಒಂದುಂಡು ಅವೇ ರೀತಿ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಬರ್ಪಂಚಿನ ಗಣ್ಯರದಿಪ್ಪು ಭಿನ್ನರದಿಪ್ಪು ಅತಿಥಿಲಗಾದಿಪ್ಪು ಅಕ್ಲ ಸರಿಯಾದ ಸಮಯಕ್ಕೂ ಬತ್ತೊಂದು ಎಂಗ್ಲೆತ್ತಿನಂಚಿನ ಅತಿಥಿನಕ್ಲು ಮಾತೆಲ್ಲ ಬತ್ತೀರಿ ಎಲ್ಲ ಬರಂದೆ ಬಾಕಿ ಒಂಜಿ ಎರಡು ಜನ ಹಾಕ್ಲಿಕ್ಕೆ ಕೆಲವೊಂಜದ ಬರಿಯರೆ ಕಷ್ಟ ಆದಿಪ್ಪು ಅಂಡ ಹೆಚ್ಚಿನಕ್ಲೆ ಆ ಸಭಾ ಕಾರ್ಯಕ್ರಮ ಬರ್ರ ಆಯ್ಜಿನಲ್ಲ ಒಂಜಿ ಪೊರ್ತು ಬರ್ತದ ಮುಲ್ಲು ಪೋಯಿನ ಪೋತಿರಿ ಹೆಚ್ಚಿನಲ್ಲಿ ಎತ್ತಿನಕ್ಲೆ ವಿಶೇಷವಾದ ಬುಲ್ಪುಗು ಸುಮಾರು 8 ಗಂಟೆಗೆ ಭಜನೆ ಸ್ಟಾರ್ಟ್ ಆನಂದಾಂಡ ಮಧ್ಯಾಹ್ನ ಮುಟ್ಟ ಭಜನೆ ಆದ ಮಧ್ಯಾಹ್ನ ಒಂದು 3 ಗಂಟೆ ಮುಟ್ಟಲ್ಲ ಭಜನೆ ಉಂಟು ನಿರಂತರ ಭಜನೆ ಅವೇಟ್ಲ ಒಂಜಿ ರೀತಿದ ಎಂಚಿನ ದೇವರ್ನ ಕೃಪೆ ಇಂಕ್ಲೆಗ್ ಬೊಕ್ಕ ಮಾತ ಊರ್ದಾಕ್ಲೆಗೆಲ್ಲ ಜಾಸ್ತಿ ಆತಂದು ಇತ್ತೆಲ್ಲ ಒಂದುಂಡು ನಿರಂತರವಾದ ಭಜನೆ ಎಲ್ಲ ನಡ್ತೊಂದುಂಟು ಎಂಕ್ಲೆ ವಿಶೇಷವಾದ ಮಾತೆಲ್ಲ ಕುಡರ ವಿನಂತಿ ಮಾಡ್ಕೊಂಡು ಎಂಚಿನ ಮಂಡಂದಂಡ ಸುಮಾರು 5 ದಿನ ಆಂಡು 5 ದಿನ ಅಟ್ಟು ಸುಮಾರು 20,000 ಜನ ಮುಟ್ಟ ನಮ್ಮ ಈ ಕಾರ್ಯಕ್ರಮ ಬರ್ತೀರಿ ನನ್ನದ ಇನ್ನಿಲ್ಲ ಎಲ್ಲೆಲ್ಲ ಅಕ್ಲ ಬರೋಡು ಅಕ್ಲೆ ಇಲ್ಲದಕ್ಲೆಲ್ಲ ಮಾತೆಲ್ಲ ತೊಂದು ಬರೋಡು ಅವೇ ರೀತಿ ಅಕ್ಲೆ ನಿರೇಕರೆಟಿ ಇರೋ ಸುತ್ತಮುತ್ತ ಒಳ್ಳೆದ ಅಕ್ಲಿನ ಮಾತೆಲ್ಲ ಈ ಪಾದಲದ ಪುಣ್ಯಕ್ಷೇತ್ರಗಳು ತೊಂದು ಬರೋಡು ಈ ಸುಬ್ರಹ್ಮಣ್ಯ ದೇವರನ್ನ ಬೊಕ್ಕ ದೈವಲೆನ ಕೃಪೆಗೆ ಅಕ್ಲೆ ಪಾತ್ರದವಡು ಎಂಕ್ಲೆನ ಅತಿಥಿ ಸತ್ಕಾರನು ಸ್ವೀಕಾರ ಮಾಡ್ಕೊಡು ಮಾಡೋದು ಏನೇ ಮಾಧ್ಯಮದ ಮುಖಾಂತರ ಮಾತಾಡಲ್ಲ ಏನು ಕಲಕಲಿಯಾದ ಕೇಳೊಂದಿಲ್ಲ ಕೇಂದ್ರ ಬಂಧುಳೆ ಒಂಜಾತು ಜನಕ್ಲೇನು ಪ್ರೀತಿಪೂರ್ವಕವಾದ ಈ ಬಾಗಡು ನನ್ನೆಲ್ಲ ಬರ್ತದೆ ಈ ದೇವರನ ಪುಣ್ಯ ಕಾರ್ಯಕ್ರಮ ಭಾಗವಹಿಸೋಡು ಪಂಡದೆ ಸ್ವಾಗತ ಸಮಿತಿ ಕಾರಣ ನಿರಂತರವಾದ ಈ ಬಾಗಡು ಜೋಡಿಸುವಂದಿಪ್ಪುನಂಜಿನ ಸುನೀಲ್ ಕುಮಾರ್ ದಡ್ಡುಂಬೇರ್ನ ಪಾತ್ರದೊಟ್ಟುಗು ಅವ್ರನ್ನ ಸ್ವಾಗತ ಸಮಿತಿದ ಬಿವುಲು ನಡಪುನಂಚಿನ ಮಾತ ಪಾತ್ರನು ನಮ್ಮ ಸುದ್ದಿ ಚಾನಲ್ದ ಮುಖಾಂತರ ಬರಂದಿನಂಚಿನ ಪ್ರತಿಯೊರಿಯಗಳ ತಲುಪೇಶನ ಒಂಜಿ ಪ್ರಯತ್ನ ನಿಂಗ್ಲು ಮಲ್ತೊಂದುಲ್ಲ ನಮಸ್ತೆ ನಮ್ಮ ಕಲಶೋತ್ಸವ ಕಾರ್ಯಕ್ರಮದ ವಿಶೇಷವಾದ ಮೂಲು ಒಂಜಿ ಇಲ್ಲದ ಕಾರ್ಯಕ್ರಮದ ಇಲ್ಲದ ಲೇಸಿಡ್ ಮಲ್ಪುನಂಚಿನ ಕಾರ್ಯಕ್ರಮದ ರೀತಿಯ ಮೂಲು ಜೋಡಣೆ ಮಲ್ತೊಂದಿನ ಸ್ವಾಗತ ಸಮಿತಿದ ಒಂಜಿ ಭಾಗ ಪಂಡ ಅರಶಿನ ಕುಂಕುಮ ಕೊರ್ದು ಒಂಜಾತ ಅಕ್ಕನಕ್ಲೇನು ಸ್ವಾಗತಿಸೋಣಂಚಿತ್ನ ವಿಶೇಷವಾಯಿನಂಚಿತ್ನ ಒಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮನ ಮುಲ್ಪದ ಸ್ವಾಗತ ಸಮಿತಿದ ಒಂಜಾತ ಅಕ್ಕನಕ್ಲೆ ಸೇರೊಂದು ಮಲ್ತೊಂದುಲ್ಲೇರು ಆ ಕಾರ್ಯಕ್ರಮ ಅಕ್ಲೆಗೆ ದಾದಾ ತೃಪ್ತಿ ದಿಕ್ಕದಿಂಡೆ ಆ ರೀತಿ ಜನಕ್ಕಲ್ನ ಆತನ ಭಕ್ತಾಭಿಮಾನಿಲೇನ ಸ್ಪಂದನೆ ತಿಕ್ಕದನ್ನು ಪಂಡದೆ ಅಕಲ್ನ ನಮ್ಮ ಕೇನೊಂದು ಬರ್ಕ ಬಂದುಳ ಸ್ವಾಗತ ಸಮಿತಿಡೆ ನಿಕ್ಲೊಂದು ವಿಶೇಷವಾದ ಒಂದು ಇಲ್ಲಡ ಮಲ್ಪನಂಚಿತ್ನ ಕಾರ್ಯಕ್ರಮದ ರೀತಿ ಜೋಡಣೆ ಮಲ್ತೊಂದು ಬೈದಾರೆ ನಿಕ್ಲೆಗೆ ನೆತ್ತ ಬಗ್ಗೆ ನಿಕ್ಲೆ ಆ ರೀತಿದ ನಿಕ್ಲ ಪ್ರತಿಕ್ರಿಯೆ ಎಂಚ ಜೋಡಣೆ ಮಲ್ತೊಂಡಾರೆ ಆತಂಡ ಜನಕ್ಕಲೇನ ಆತನ ಭಕ್ತಾಭಿಮಾನಿಲೇನ ಅಕ್ಕನಕ್ಲ ದಾದ ಪ್ರತಿಕ್ರಿಯೆ ತಿಕ್ಕೊಂದುಂಡು ಈ ಅರಶಿನ ಕುಂಕುಮ ಕೊರ್ಪುನಿಟ್ಟು ಬಾರಿ ಖುಷಿ ಆವೊಂದುಂಡು ಜನಕ್ಕಲೆಗ್ಲ ಮಸ್ತ್ ಒಂಜಿ ಖುಷಿ ಇಟ್ಟು ನೆನ್ನೆ ಎದ್ಕೊಂಡು ಎಂಕ್ಲೆ ಎದ್ಕೊಂಡು ಆಕಲು ಬಾರಿ ಖುಷಿ ಇಟ್ಟು ನೆನ್ನೆ ದೆತೊಂದುಲ್ಲೇರು ಪಂಡ ನಮ್ಮ ಇಲ್ಲದ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿನ ನಮ್ಮ ಮೂಲು ತೋಚ್ಪಾದ ಕೊರೊಂದುಲ್ಲ ಪಂಡ ಅರಶಿನ ಕುಂಕುಮ ಕೊರ್ದು ಒಂಜಿ ಬಿನ್ನೆರೇನು ನಮ್ಮ ಇಲ್ಲಾಗ ಎದ್ಕೊಂಡು ಎಂಚಾನೆ ಅವೇ ಕ್ರಮಟ್ಟು ಈ ಹಿಂದೂ ಒಂದು ಅರಶಿನ ಕುಂಕುಮ ಕೊರ್ದು ನಮ್ಮ ಜನಕ್ಕಲೇನು ಎದ್ಕೊಂದುಲ್ಲ ಭಕ್ತಾದಿಲೇನು ಈ ಕಾರ್ಯಕ್ರಮ ನಿಕ್ಲ ಕಾಂಡೇರ್ದು ಬಯ್ಯ ಮುಟ್ಟ ಮಲ್ತೊಂದುಲ್ಲರ ಅತ್ ಖಾಲಿ ಒಂತೆ ಪೊರ್ತು ಮಾತ್ರ ಮಲ್ಪುನ ಆ ರೀತಿ ನಿಕ್ಲೆಯನ್ನು ಜೋಡಿಸವರು ಯಾಕೆ ಏತು ಸಂಖ್ಯೆನ ನಿಕ್ಲೆ ಅಕ್ಕನಕ್ಲೆಯನ್ನು ಜೋಡಿಸವನ್ನು ಉಳ್ಳರು ಒಂದು ಕಾಂಡೆ 8 ಗಂಟೆಗೂ ಶುರುವಾಂಡ ಸಾಧಾರಣ ಮಧ್ಯಾಹ್ನ 1-1:30 ಗಂಟೆ ಮುಟ್ಟ ಎಂಕ್ಲೆ ಈ ಅರಶಿನ ಕುಂಕುಮದ ಕೊರ್ಪನ ನೆನ್ನು ಕಾರ್ಯಕ್ರಮವನ್ನು ಜೋಡಿಸೋಂದಿಲ್ಲ ನೆಟ್ಟು ಸಾಧಾರಣ 5 ಜನ ಎಂಕ್ಲು ಕೊಂಜೆನಕಲು ಉಲ್ಲ ನೆಟ್ಟು ಸ್ವಾಗತ ಸಮಿತಿದ ವಿಶೇಷವಾದ ಅಕ್ಲೆ ಮಲ್ಪನಂಚಿನ ಸೇವೆ ಅಕ್ಲೆಗೆ ಮಸ್ತ್ ತೃಪ್ತಿ ಉಂಡು ಎಡ್ಡೆ ರೀತಿದ ಒಂಜಿ ಅಕ್ಲೆಗೆ ಖುಷಿತ ವಿಚಾರ ಪಣ್ಣೊಂದು ಸ್ವಾಗತ ಸಮಿತಿನ ನಿರ್ವಹಣೆ ಮಲ್ತೊಂದಿತ್ತಿನ ತಂಡಲಿಗೆ ಮಾತ್ರ ಶುಭ ಹಾರೈಸರ್ಕ ಸುಬ್ರಹ್ಮಣ್ಯೇಶ್ವರನ ಅಷ್ಟಬಂಧ ಬ್ರಹ್ಮಕಲಶ ಕಾರ್ಯಕ್ರಮದ ನಾನೊಂಜಿ ವಿಶೇಷತೆ ಕಾರ್ಯಕ್ರಮ ಪಂಡ ಮೂಲ ಬತ್ತಿನಕ್ಲೆಗೆ ಒಂಜಿ ಬಾಜಿಯಲ್ದ ವ್ಯವಸ್ಥೆ ಮುಖ್ಯವಾದ ಮೂಲ ಮಲ್ಪನಂಚಿತ್ನ ಅನ್ನ ಸಂತರ್ಪಣೆದ ವ್ಯವಸ್ಥೆಗೆ ಮುಖ್ಯವಾದ ಬೋಡೈನಂಚಿನ ಜಲತ್ತ ವ್ಯವಸ್ಥೆ ಅಥವಾ ನೀರಿದ ವ್ಯವಸ್ಥೆ ಮಲ್ತೊಂದಿಪ್ಪುನ ಈ ನೀರಿದ ವ್ಯವಸ್ಥೆನೇ ಅತಿ ಅಚ್ಚುಕಟ್ಟಾದ ಮಲ್ಪುನ ಆ ರೀತಿ ಪಂಡಂದ ನೀರ್ದ ಟ್ಯಾಂಕಿ ಅತಿ ಎತ್ತರಡು ದೂರಡು ದೀವೊಂದು ಬತ್ತನ ಆ ನೀರ್ದ ಟ್ಯಾಂಕಿ ನೀರು ಏತು ಪುರ್ತುಗು ಮುಗಿ ಉಂಡು
ಅವನು ಎಂಚ ಗುರುತಿಸವನನ್ನು ಪಂಪಿನ ರೀತಿಡಿ ಐಕೊಂಜಿ ವಿಶೇಷವಾದ ಮುಲ್ಪದಕ್ಕೊಂಜಿ ಸಾಧನ ಮಲ್ತೇರಿ. ನಮ್ಮ ಭಗವದ್ಧ್ವಜನ ಆ ನೀರ್ದ ಟ್ಯಾಂಕಿದ ಮಿತ್ತಿಗೆ ಕಟ್ಟದೆ ಆ ನೀರ್ದ ಟ್ಯಾಂಕಿದ ನೀರು ಖಾಲಿ ಒಂದು ಬಣ್ಣಗ ಆ ಭಗವದ್ಜದ ತೀರ್ಥ ಬರೊಂದುಪ್ಪುಂಡು ಅವೇನೇ ಎಂಗ್ಲು ಸೂಚನಾ ಫಲಕ ಪಂಡದ ಯೋಚನೆ ಮಲ್ತೊಂದು ಆ ರೀತಿಯಾದ ನೀರನ್ನು ತುಂಬಿಸವನಂಚಿನ ವ್ಯವಸ್ಥೆನ ಅಚ್ಚುಕಟ್ಟಾದ ಈ ಭಾಗಡು ಮಲ್ತೊಂದು ಬರೊಂದುಲ್ಲೇರು. ಬಂದುಳೆ ಈ ರೀತಿಯ ಒಂದು ವ್ಯವಸ್ಥೆ ವಿನೂತನವಾಯಿನಂಚಿನ ವ್ಯವಸ್ಥೆಯನ್ನು ನಮ್ಮ ಪದಾಳ ಸುಬ್ರಹ್ಮಣ್ಯೇಶ್ವರನ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶಡ್ ಒಂದು ಆತೆ ತೋಜಸ್ಸವನ್ನು ಬರೊಂದುಲ್ಲೇರು. ನಮ್ಮ ಇತ್ತದ ಪೊರ್ತುಗು ಅಕ್ಲು ಮಾತಿರಲ್ಲ ಸ್ವಯಂ ಸೇವಕರು ನಮ್ಮ ಒಟ್ಟಿಗೂ ಈ ಬಾಗಡು ಪಾಲ್ಪಡೆ ಒಂದು ಈ ಸೇವೆಡು ಮಲ್ತೊಂದುಲ್ಲೇರು. ನಮ್ಮ ಅಕ್ಲನು ಇನಿತ ದಿನಟು ಆ ರೀತಿ ಮುಲ್ಪ ಕಾರ್ಯಾಚರಣೆ ಮಲ್ತೊಂದುಲ್ಲೇರು ಪಂಡದೆ ಪಾತೆರ್ಪ ಒಂದು ಬರ್ಕ ಮುಲ್ಪದ ಐತೊಟ್ಟಿಗೂ ಸ್ವಚ್ಛತಾ ಸೇವೆ ಅತಿ ಪ್ರಾಮಾಣಿಕವಾದ ಮಾತಿರಲ್ಲ ಈ ಸ್ವಚ್ಛತಾ ಸೇವೆದೊಟ್ಟಿಗೂ ಮೂಲ ಸ್ವಯಂ ಸೇವಕರನ್ನ ಈ ಸೇವೆನ ಅತಿ ಉತ್ಸಾಹ ಮಲ್ತೊಂದುಲ್ಲೇರು. ಸ್ವಯಂ ಸೇವಕರನ ಸೇವೆ ಪಂಡ ನಮ್ಮ ನೆನಪೆರಜ್ಜಿ ನಮ್ಮ ಹೆಂಚಿನ ಒಣಸಿದ ವ್ಯವಸ್ಥೆ ಪೂರ ಅದು ಮುಗಿದು ಪೋಪುಂಡ ಪುಲ್ಲಕಂಡ 5 ಗಂಟೆ ಹಿಡಿದು ಪ್ರಾರಂಭ ಮಲ್ತಿನಂಚಿತ್ನ ಈ ಸೇವಾಕರ್ತೆಯರ್ನಕ್ಲು ರಾತ್ರಿ 1 ಗಂಟೆ 2 ಗಂಟೆ ಮುಟ್ಟಲ ತನ್ನ ಸೇವೆಯನ್ನು ಪ್ರಾಮಾಣಿಕವಾದ ಏರ್ನೆಲ್ಲ ಸೂಚನೆ ಇಜ್ಜಂದೆ ಸ್ವಯಂ ಪ್ರೇರಿತವಾದ ಮಲ್ತೊಂದುಲ್ಲೇರು. ಬಲೆ ಬಂದುಳೆ ನಮ್ಮ ಆ ನೀರಿದ ಸಮಿತಿ ಅಂಚನೆ ಸ್ವಯಂ ಸೇವಕರ ಸಮಿತಿ ದಕ್ಕಲನೊಟ್ಟಿಗೂ ಒಂಜಿ ಮುಕ್ತವಾದ ಅಕಲ್ನ ದಾದ ಭಾವನೆ ಉಂಡ ಐನು ಮಾತ್ರೆಗಳ ತೆರಿಪವನಂಚಿನ ಒಂಜಿ ಪ್ರಯತ್ನ ಮಲ್ತೊಂದುಲ್ಲ. ದುಂಬಾದ ನೀರಿದ ಸಮಿತಿದ ಸಂಚಾಲಕರ ಏನಂಚಿತ್ನ ಜಗದೀಶ್ ಕುಮಾರ್ ಪರಕಾಜೆ ನಮ್ಮೊಟ್ಟುಗುಳ್ಳೇರೆ ಅರ್ನ ವಿಚಾರಣೆ ಕೇಳುಂದಾಂಡ ಜಗದೀಶನ್ನ ಏತು ದಿನೋರ್ದಿಂಚಿ ಮೂಲು ಈ ಸೇವೆ ಜೋಡಿಸೊಂದುಲ್ಲಾರು ಎಂಚ ಕಾರ್ಯಕ್ರಮನ ಮಲ್ತೊಂದುಲ್ಲಾರು. ನೀರಿದ ವ್ಯವಸ್ಥೆದ ಹೆಂಗ್ ಕೇಂಡ ಆ ಫ್ಲಾಗ್ನ ಮಿತ್ತು ತೀರ್ತು ತೂದು ಐತ ಜಡ್ಜ್ಮೆಂಟ್ ಇಡೀ ನಿಕ್ಲ ಆ ನೀರಿನ ಜಿಂಜಾವಂಚಿನ ಕೆಲಸ ಮಲ್ತೊಂದುಲ್ಲಾರು ಬಂದು ಈ ರೀತಿದ ಯೋಚನೆ ನಿಕ್ಲಾಗ ಎಂಚ ಬತ್ತಂಡಿ ಅವು ಏಪಲಾರು ಭಟ್ರು ಮಿತ್ತು ಪೋದು ತೂ ಒಂದಿತ್ತೀನಿ ಲಿಂಚಿಗೆ ಅಂಚ ಯಾನು ಪಂಡೆ ಅಂಚ ಮಲ್ಪ ಗಾವಂಡದು ಅಂಚ ಮಲ್ತನಿ ಆ ಡ್ರಿಪ್ಪುದಲೆ ಒಂಜಿ ಅವು ತೂಯರಬೇಡ ದೂರ ಹೊಡೆದ ತೂಯರಬೇಡದು ಅಂಚ ಅವು ದೂರ ಹೊಡೆದ ತೂಂಡ ನಿಂಗೆ ನೀರು ಫುಲ್ ಆಂಡ ಇಂದಾಪುಂಡು ಭಗವಧ್ವಜ ಮಿತ್ತು ಹೋಗ್ಪುಂಡು ತೀರ್ಥ ಬತ್ತಂಡ ಭಗವಧ್ವಜ ತೀರ್ಥ ಬರ್ಪುಡು ಅಂಚ ಮಲ್ತ ಅವು ಒಂಜಿ ಎಂಕ್ಲು ಸೇವೆ ಮನ್ಪರಿಸುವ 2 ತಿಂಗಳು ಆಂಡ್ ಆಂಡ ಕಾರ್ಯಕರ್ತನೊಟ್ಟಿಗೆ ಇಂದೆಲ್ಲ ಮಲ್ತೊಂದಿಲ್ಲ. ಧನ್ಯವಾದ ಜಗದೀಶ್ ಕೊಡಂಗಿ ಅಂಚನೆ ನಮ್ಮ ಜಗದೀಶ್ ಪರಕಾಜ ಇಮೇಲೆಗೆ ಧನ್ಯವಾದ ಕೊರೊಂದು ನಾನೊಂಜಿ ಸ್ವಚ್ಛತಾ ಸಮಿತಿಡೆ ಮೂಲ ಸೇವೆಯನ್ನು ಮಲ್ತೊಂದಿತ್ತಿನಾರು ಶೇಖರ್ ಗೌಡ ಪಂಚೇರ್ ಇಮೇರಿನ ತಂಡ ಇಡೀ ದಿನ ಮೂಲ ಒವೇ ರೀತಿಯ ಒಂಜಿ ಕಜಾವನ್ನು ತೋಜಂದಿಲಕ ಎಡ್ಡ ರೀತಿಡೆ ಸ್ವಚ್ಛತೆ ಮಲ್ತೊಂದು ಮುಲ್ಪ ಪ್ರಶಂಸನೀಯ ಪ್ರತಿವರಿ ಬತ್ತಿನಕ್ಕೆಲ್ಲ ಒಂಜಿ ಈತ ಮಲ್ಲ ಕಾರ್ಯಕ್ರಮ ಆನಂದಾಂಡ ಅವಳೊಂಜಿ ಕಾರ್ಯಕ್ರಮ ಆ ಒಂದಿನ ರೀತಿಡು ಸ್ವಚ್ಛತೆ ಮಲ್ತೊಂದುಲ್ಲೇರು. ಅರ್ನ ಪಾತ್ರೆಡು ಈ ಸ್ವಚ್ಛತಾ ವಿಭಾಗನ ಜೋಡಿಸಿನ ರೀತಿನ ಪಂಪಿನಾಂಡ ಶೇಖರಣ್ಣ ಆ ರೀತಿ ಏತು ದಿನೋರ್ದಿಂಚಿ ಸ್ವಚ್ಛತಾ ಕಾರ್ಯಕ್ರಮ ಜೋಡಿಸೊಂದುಲ್ಲಾರು. ಎಂಚ ನಿಕ್ಲನ ತಂಡನು ನಿಕ್ಲೆ ಮುಲ್ಪ ಆ ಈ ವ್ಯವಸ್ಥೆ ಜೋಡಿಸೊಂದುಲ್ಲಾರು. ಬಂಡ ಮುರಣಿ ಬ್ರಹ್ಮಗಳ ಶುರು ಆಪಣ ಹಿಡಿದು ಎಲ್ಲ ಮುಟ್ಟಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಎಂಕಲ್ನ ಧರ್ಮಸ್ಥಳ ಯೋಜನೆದ ಪರವಾದ ಏನು ದಿನಕ್ಕೊಂದು ಈತದ ತಂಡಲೇನು ಲೆತ್ತದು ಮುಲ್ಪಗೆ 8 ಗಂಟೆ ಇರ್ದು ಸಾಧಾರಣ ಬೈಯಾಗ 9 ಗಂಟೆ ಬಿಟ್ಟ ಏನು ಮುಲ್ಪ ಸ್ವಚ್ಛತಾ ಕಾರ್ಯಕ್ರಮ ಅಂತ ಅಂಚ ಸ್ವಚ್ಛತಾ ಕಾರ್ಯಕ್ರಮನು ಏನು ಯಶಸ್ವಿಯಾದ ಮುಲ್ಪಗೆ ಮಂತೊಂದು ಪಂಡ ಇತ್ತೆ ಒಂದು 15ದ ಮುಲ್ಪದ ಬ್ರಹ್ಮಕಲಶದ ಇತ್ತೆ ಸ್ವಚ್ಛತಾ ಕಾರ್ಯಕ್ರಮ ಭಾಗವಹಿಸಿದ ನನ್ನ ಹೊರ ನಾ ಈ ಬ್ರಹ್ಮದ ಕಳಸಕ್ಕೂ ದುಂಬುದ ಬ್ರಹ್ಮ ಕಳಸ ಉಂಟ ಈ ಸ್ವಚ್ಛತಾ ಕಾರ್ಯಕ್ರಮ ಒಂದು ಮಣ್ಪೊಡು ಕೊಂಚ ಆಸೆ ಉಂಟು ಅಂಚ ದೇವರು ಎಲ್ಲ ನನ್ನವರತ್ತ ಬ್ರಹ್ಮ ಕಳಸಗಳ ಏನ ಸ್ವಚ್ಛತಾ ಕಾರ್ಯಕ್ರಮ ಎತ್ತ ಹೊಡೆದು ಏನ ದೇವರ ಪ್ರಾರ್ಥನೆ ಅಂತ ಖಂಡಿತ ಅದಲ್ಲ ಅರ್ನ ಅಪೇಕ್ಷೆ ಅತನ ಅರ್ನ ಆಶೆನ ಭಗವಂತ ಈಡೇರಿಸೋದು ಪನ್ನೊಂದು ಒಂಜಾತು ಸ್ವಯಂ ಸೇವಕ ಸಮಿತಿ ಈ ಬೇತ ವಿಭಾಗದ ಜೋಡಿಸಿನಂಚಿನಕ್ಲ ಮುಖ್ಯವಾದ ಸ್ವಯಂ ಸೇವಕರು ಎರೆಗ್ಲ ಗೊತ್ತಿದ್ದಂದ ತೆರೆ ಮರೆಯಲ್ಲಿ ರಾತ್ರಿ ಪಗೆಲು ಈ ಭಾಗದ ಈ ಕಾರ್ಯಕ್ರಮ ಯಶಸ್ವಿ ಮಲ್ಪುಣಂಚಿತ್ನ ಭಕ್ತಾಭಿಮಾನಿಗಳು ಪಂಡ ಮುಲ್ಪದ ಸ್ಥಳೀಯ ಕಾರ್ಯಕರ್ತರನಕ್ಲಿ ಸ್ಥಳೀಯ ಜವಣಿಯರ್ನಕ್ಲಿ ಸ್ವಯಂ ಸೇವಕ ಸಮಿತಿಯ ಮೊಕ್ಕಲ ವಾರಿತಿದ ವ್ಯವಸ್ಥೆಯನ್ನು ಜೋಡಿಸೊಂದುಲ್ಲೇರು ಪಂಡದ ಮೊಕ್ಕಳ ಪಾತ್ರಗ ವಾರೀತಿ ನಿಕ್ಲ ಸ್ವಯಂ ಸೇವಕರನ್ನು ಜೋಡಿಸೊಂದಾರೆ ಎಂಚ ನಿಕ್ಲ ಕಾರ್ಯವ್ಯಾಪ್ತಿ ಅತಂಡ ವಾರೀತಿ ಏತು ಪೊರ್ತುಗು ನಿಕ್ಲ ಕಾರ್ಯಕ್ರಮ ಎಂಕ್ಲನ ಮೇನ್ ಕಾರ್ಯವ್ಯಾಪ್ತಿ ಪಂಡ ಅನ್ನದಾನ ಅನ್ನ ಛತ್ರಡ್ ಸೊ ಕಾರ್ತಿಕೇಯ ಅನ್ನ ಛತ್ರಡ್ ಫಸ್ಟ್ಗೆ ಶಿವರಾಜ್ ಭಟ್ಕೊಂಟಿನಿ ಅರ್ನ ನೇತೃತ್ವಡ್ ಅಡಿಗೆದ ರೆಡಿ ಆಪುಂಡು ಆ ಅಡಿಗೆದ ವಿವಿಧ ಬಗೆಯ ಆಹಾರ ರೆಡಿ ಆಯ್ನ ನಮ್ಮ
ಏತ್ ಸೆಟ್ ಬೋರ್ಡು ಆತ ಸೆಟ್ ಅರೇಂಜ್ಮೆಂಟ್ ಮಂತದ್ದು ನಮ್ಮ ವಿವಿಧ ಸಂಘಟನೆಗಳ ಕಾರ್ಯಕರ್ತರನ್ನ ಥ್ರೂ ಅವೇನು ಸರಿಯಾದ ಜೋಡಿಸಾದು ಅಚ್ಚುಕಟ್ಟಾದ ಬತ್ತನ ಭಕ್ತರಿಗೆ ಅವನು ಅನ್ನಪ್ರಸಾದ ವಿತರಣೆ ಆಪನಂಚಿನ ಕೆಲಸ ಇಂಕ್ಲು ತೂವೊಂದುಲ್ಲ ಐತ ಬೊಕ್ಕ ಓವೇ ಒಂಜಿ ಸ್ವಚ್ಛತೆದ ಕಾರ್ಯ ಅವಡಲ್ಪ ಅನ್ನ ಛತ್ರಾಡು ಅವೇನು ನಮ್ಮ ಸ್ವಯಂ ಸೇವಕರನ್ನ ಮುಖ್ಯಸ್ಥರ ಥ್ರೂ ನಮ್ಮ ಅಕ್ಲೇನು ರೀಚ್ ಔಟ್ ಆದು ಐಟಿ ಏತ್ ಜನ ನಮಕ್ ಸ್ವಯಂ ಸೇವಕರ ಅವಳು ಬೋರ್ಡು ಬೊಕ್ಕ ಅಡಿಗೆ ಬಲಸೇರ ಅವಾರ್ಡು ಅಲ್ಪ ಓವೇ ಒಂಜಿ ವ್ಯವಸ್ಥೆದ ನಿಮಿತ್ತ ಏರ್ಪೋರ ಅಲ್ಪ ಸ್ವಯಂ ಸೇವಕರ ಬೋರ್ಡು ಅಕ್ಲೇನು ಪೂರ ನಮ್ಮ ತಂಡ ಅವೇನು ತೂವೊಂದು ನಮ್ಮ ವ್ಯವಸ್ಥೆ ಮಂತಂದುಲ್ಲ ಇಂದಿನಟ್ಟು ಓವೇ ಒಂಜಿ ಸಮಸ್ಯೆ ಬರನ್ಲಕ್ಕ ಗೊಂದಲ ಹೊಂದಿಲಕ್ಕ ನಮ್ಮ ಅಲ್ಪ ತೂವೊಂದು ಬೈದ ಅಂಚಾದು ಪೂರ ಎಡ್ಡೆಡೆ ಆವೊಂದುಂಡು. ವಿಶ್ವಾಸದ ಆತ್ಮವಿಶ್ವಾಸದ ಪಾತ್ರ ದೇವರನ ಕಾರ್ಯಕ್ರಮವನ್ನು ಪೊರ್ಲ ರೀತಿಯ ಮಲ್ತೊಂದುಲ್ಲ ಪಂಪಿನ ವಿಚಾರ ಐತೊಟ್ಟಿಗೂ ನಾನೊಂಜಿ ಸೇವಾ ವಿಭಾಗ ಈ ಬ್ರಹ್ಮಕಲಶದ ಸೇವೆಡು ಎಂಕೆಲ್ಲ ಒಂಜಿ ಪಾಲು ಪಡೆಯುವ ನೋಡು ಎಂಕೆಲೆನೆಲ್ಲ ಆರ್ಪಿನ ಎಂಕೆಲೊಂಜಿ ಆತ್ಮತೃಪ್ತಿಗೆ ಬೋಡಾಪಿನ ಸೇವೆನ ಎಂಕೆಲ್ಲ ಕೊರಡು ಪಂಡದು BMS ಆಟೋ ಚಾಲಕ ಮಾಲಕರ ಸಂಘದ ಆಟೋ ಚಾಲಕಿಯರನ್ನ ಕ್ಲೇನು ಸೇರ್ಸವೊಂದು ಉಪ್ಪಿನಂಗಡಿ ಇರ್ದು ಈಡೆಗೆ ಪೆರಿಯಡ್ ಕರೆದು ಈಡೆಗೆ ಬರ್ಪಿನಂಚಿತ್ತ ಈಡೆ ಬರ್ಪಿನ ಭಕ್ತಾಭಿಮಾನಿಗಳಿಗೆ ಉಚಿತವಾದ ಇಡೀ ದಿನತ್ತ ಆ ಮೂಜನೆ ದಿನತ್ತ ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ದಿನತ್ತ ಉಚಿತ ರಿಕ್ಷಾ ಸೇವೆ ನೀಡಿಗೆ ಒದಗಿಸುವಂಚಿನ ಒಂಜಿ ಪ್ರಯತ್ನ ಮಾಡ್ತೀರಿ ಬಲೆ ನಮ್ಮ BMS ಆಟೋ ಚಾಲಕ ಮಾಲಕರ ಸಂಘದ ಉಪ್ಪಿನಂಗಡಿ ವಲಯದ ಅಧ್ಯಕ್ಷರಾಯನಂಚಿತ್ನ ಹರೀಶ್ ಪಟ್ಲ ಅಂಬೇರುಳ್ಳೇರು ಇಂಬೆರನ ಸೇವೆದ ಬಗ್ಗೆ ಇಂಬೆರಡ ಕೇನೊಂದು ಬರ್ಕ ಹರೀಶನ್ನ ನಮಸ್ತೆ ಮುರಣಿದ ದಿನೊಟ್ಟು ನಿಖಲ್ನ ಉಚಿತ ಸೇವೆನೆ ಎಡ್ಡೆ ರೀತಿಯಲ್ಲಿ ಮಲ್ತಾರೆ ಬಂಡದು ಜನಕ್ಕೆಲ್ಲ ಪ್ರಶಂಸೆ ನುಡಿಗಳು ಬೈದೇನೆ ಆ ರೀತಿ ನಿಖಲು ಜೋಡಣೆ ಮಲ್ತಾರೆ ಎಂಕ್ಲೆಗ್ಲ ಒಂಜಿ ಆಸೆ ಇತ್ತು ಮುಲ್ಪದ ದಾದಾನ ಒಂಜಿ ಸೇವೆ ಮನ್ಪೋಡು ಬಂಡದು ಆಡ ಅಂದೊಂಜಿ ಎಡ್ಡೆ ಅವಕಾಶ ದಿಗಳು ಪಾತ್ರ ದೇವಸ್ಥಾನದ ಇಂಚ ಬರ್ಪನ ಜನಕ್ಲೇನು ಲಿತ ಬರ್ತದ್ದು ಇಡೀ ಮುಟ್ಟಂಚಿನ ವ್ಯವಸ್ಥೆ ಬರಪಲ್ಲಿ ತೋಪಂಚಿನ ವ್ಯವಸ್ಥೆ ಸಾಧಾರಣ ಒಂಜಿ 30 ರಿಕ್ಷಾದಾಗಲೇ ಎಂಕ್ಲ ಸೇವೆಯನ್ನು ಮಲ್ತೊಂದಿಲ್ಲ ಭಕ್ತಾದಿಲೆನ ಸ್ಪಂದನೆ ಅತನ ನಿಕ್ಲೆ ಫ್ರೀ ಆದ ಕೊಣತದ ಜಪಡವನಂಚಿನ ಪೊರ್ತುಡು ಅಕಲ್ ಬರ್ತದೆ ದಾದ ಪಣೊಂದುಲ್ಲೇರು ನಿಕ್ಲೆಗೆ ಒಂಜಿ ಆ ರೀತಿದ ಕೃತಜ್ಞತೆಯನ್ನು ಕೊರೊಂದುಲ್ಲೇರು ಅಂದು ಪೂರ ಎಡ್ಡೆ ವಿಚಾರ ಎಡ್ಡೆ ಅವಾರ್ಡ್ ನಿಕ್ಲೆಗ್ ಅದೇ ನನ್ನಲ ಆಯುಷ್ಯ ಆರೋಗ್ಯ ನಿಕ್ಲೆಗ್ ಕೊರಡು ನನ್ನಲ ಅಂಚಿನ ಸೇವೆ ಮಲ್ಪನ ಅಂಚಿನ ಭಾಗ್ಯ ಕೊರಡು ಬಂಡದು ಅಂತಾರೆ ನಿಜವಾಯಿನ ಲಾಭನು ಅಕ್ಲೆಗೆ ಭಕ್ತಾಭಿಲೇಲು ತೆರಿಪೊಂದುಲ್ಲೇರು ನನೊಂಜಿ ವಿಶೇಷವಾದಿನ ಒಂಜಿ ಸ್ವಯಂ ಸೇವಕ್ಕೆ ಮುಲ್ಪ ನಮ್ಮೊಟ್ಟುಗುಳ್ಳೇರು ಎಂಗಲನೆ ಊರ್ದ ಒಂಜಿ ಜವಣೆ ಬೇತೆ ಬೇತೆ ಸಂಘ ಸಂಸ್ಥೆಡು ಜೋಡಿಸವನ್ನಾರು ಈ ಭಾಗದ ಸ್ವಯಂ ಸೇವಕ ಸ್ವಚ್ಛತಾ ವಿಭಾಗ ಜೋಡಿಸವನ್ನ ತಂದ ಮೂಲು ಸ್ವಯಂ ಸೇವಕರನ ವಿಭಾಗನೆಲ್ಲ ಜೋಡಿಸವಂದಿತ್ತಿನಂಚಿನಾರು ರಾಜೇಶ್ ಕೊಡಂಗೆ ಇಂಬೇರಿನ ವಿಶೇಷ ಪಂಡ ಎಂಗಲ ಬ್ರಹ್ಮಕಲಶ ಮೂಲ ಅನ್ನಲ ಎಂಗಲ ಊರ್ದ ಬಸ್ ಸ್ಟ್ಯಾಂಡ್ ಒಂಜಿ ಪೊರ್ಲಾದು ತೋಜೋಡು ಪನ್ಪಿನಂಚಿತ್ನ ಒಂಜಿ ಯಾರನ್ನ ಸಂಕಲ್ಪಡು ಇನಿ ಆ ಬಸ್ ಸ್ಟ್ಯಾಂಡ್ಗೆ ಪುಳಿತ್ತಡಿ ಪನ್ಪಿನ ಈ ಜಾಗದ ಒಂಜಿ ಬಸ್ ಸ್ಟ್ಯಾಂಡ್ಗೆ ವ್ಯವಸ್ಥಿತ ರೀತಿಯಲ್ಲಿ ಒಂಜಿ ಪೇಂಟ್ ಮಲ್ತದೆ ಮಾತಿರಲ ಒಂಜಿ ತೂಪಿನಾಗ ಅಟ್ರಾಕ್ಟಿವ್ ಆಪಿನಂಚಿನ ರೀತಿಯಲ್ಲಿ ಆ ಬಸ್ ಸ್ಟ್ಯಾಂಡಿನ ಶೃಂಗಾರ ಮಲ್ತಿನಂಚಿನ ವ್ಯಕ್ತಿ ಎಂಕಲ್ನ ಊರ್ದ ಜವಣೆ ಶ್ರೀಯುತ ರಾಜೇಶ್ ಕೊಡಂಗೆ ನಮಸ್ತೆ ರಾಜೇಶ್ರ ಆ ಉದ್ದೇಶೋಡು ಇರು ಬಸ್ ಸ್ಟ್ಯಾಂಡ್ ಅಲಂಕಾರ ಮಲ್ತಾರ ಅತಂಡ ಇರೆಗೆ ಇರ್ನಲ್ಲ ಮಾರ್ಗದರ್ಶನ ಅತ ಈರ್ನ ಸ್ವ ಇಚ್ಛೆಡು ಮಲ್ತಾರ ಮಾರ್ಗದರ್ಶನ ಇರ್ಲ ನಿಜ್ಜೆ ಎನ್ನ ಸ್ವ ಇಚ್ಛೆಡು ಮಲ್ತಿನ ಅತ್ತ ಮಾತ ಕಡೆಟ್ ಡೆಕೋರೇಷನ್ ಆದಿಪ್ಪನಾಗ ನಮ್ಮ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಒಂಜಿ ನೀಟ್ ಆದಿಪ್ಪಡ ಒಂಜಿ ಉದ್ದೇಶದ ಇದು ಮಲ್ದಿನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿನಕ್ಲಿ ಬತ್ತು ಉಂತು ಅಂಚಿತ್ತ ಒಂಜಿ ಜಾಗ ಸಮಾಜಗೋಸ್ಕರ ತನ್ನನ್ನು ತಾನು ಅರ್ಪಣೆ ಮಲ್ತೋನ್ನ ರೀತಿಡಿ ಒಂಜಿ ಆ ಕೆಲಸ ಮಲ್ಪುಗ ಸಾರ್ವಜನಿಕರು ಬತ್ತು ಕುಲ್ಲಂಚಿನ ಬಸ್ ಸ್ಟ್ಯಾಂಡ್ ಒಂಜಿ ವ್ಯವಸ್ಥಿತವಾದ ಮಲ್ಪುಗ ಅಂತ ಪಂಪಿನ ಉದ್ದೇಶದೊಟ್ಟಿಗೂ ಎಡ್ಡೆ ಉದ್ದೇಶದ ಇದು ಮಲ್ತೇರೆ ಅರೆಗ್ಲ ಭಗವಂತೆ ಆಯುರ ಆರೋಗ್ಯ ಶಕ್ತಿ ಕೊರ್ದು ನನಾತ್ ಸಮಾಜ ಸೇವೆ ಮಲ್ಪನಂಚಿನ ಶಕ್ತಿನ ಕರುಣಿಸೋಡು ಪಂಡದು ಅರ್ನ ಸೇವೆಗೆ ನಮ್ಮ ಸುದ್ದಿ ಚಾನಲ್ದ ಮುಖಾಂತರ ಒಂಜಾತು ಶುಭ ನುಡಿಗಳನ್ನು ಪಣೊಂದುಲ್ಲ ನಾನೊಂಜಿ ವಿಶೇಷ ಕಾರ್ಯಕ್ರಮ ಮೂಲ ಈ ಭಾಗಡ್ ಜೋಡಿಸೊಂದುಲ್ಲ ಈ ಪಾಕಶಾಲೆ ಎಂದು ಪಂಪಿ ನಾವು ಅತಿ ಮುಖ್ಯವಾದ ಅಂಚಿತ್ನ ವಿಭಾಗ ಆ ಪಾಕಶಾಲೆ ಬತ್ತಿನಂಚಿನ ಭಕ್ತಾಭಿಮಾನಿಗಳಿಗೆ ಒಂಜಿ ವನಸ್ಸಿ ಕೊರದಿನ ಅಂಚಿ ಬುಕ್ಕ ಐಡ್ದು ಎಲ್ಲದ ದಿನದ ದಿನ ಮುಲ್ಪ ಜನಕ್ಲೆನ ಈ ಒಂಜಿ ಕೂಡಿಗೆ ಸೇರೊಂದುಂಡು ಜಾಸ್ತಿ ಆವೊಂದುಂಡು ಆ ಇನಿತ ಆಯ್ನಂಚಿನ ರಾತ್ರಿದ ಕಾರ್ಯಕ್ರಮ 12 ಗಂಟೆಗೆ ಮುಗಿದಾಂಡ ಆ 12 ಗಂಟೆ ಬುಕ್ಕ ಏರೆಗ್ಲ ಗೊತ್ತಿಜ್ಜಂದೆ ಒಂಜಿ ಅತಿ ಎಡ್ಡೆ ರೀತಿದ ಒಂಜಿ ಸೇವೆಯನ್ನು ಮಲ್ತೊಂದಿಪ್ಪನಂಚಿನಕ್ಲೆ ಆ ಪಾಕಶಾಲೆ ಸ್ವಚ್ಛತಾ ವಿಭಾಗ ಜೋಡಿಸೈನಕ್ಲೆ ಮುಕ್ಕಲ್ನ ಕಾರ್ಯವ್ಯಾಪ್ತಿ ಶುರು ಆಪಿನೇ ರಾತ್ರಿ 11 ಗಂಟೆ ಇರ್ದು ಬೊಕ್ಕ ಕೋಡದ ದಿನಟ್ಟು ರಾತ್ರಿ 11 ಗಂಟೆ ಇರ್ದು ರಡ್ಡರೆ 3 ಗಂಟೆ ಮುಟ್ಟ ವ್ಯವಸ್ಥಿತವಾದ ಜೋಡಿಸೊಂದು ಇನಿ ಬಲ್ಪಣಗ ನಮ್ಮೊಟ್ಟಿಗೂ ಕೂಡ ಸೇರ ಒಂದು ಬರ್ಪಂಚಿತ್ನ ವ್ಯವಸ್ಥೆ ಮುಕ್ಕಲ್ಲ ಮುಕ್ಕಲು ಸ್ವಚ್ಛತೆ ಆ ರೀತಿ ಮಲ್ತೊಂದು ಬರ್ತೀರಿ ಎಂಚ ಪುರ್ತಾ ಒಂದುಂಡು ಮಕ್ಕಳು ಏ ಪುರ ಸೇರಿದು ಎಂಚ ರೀತಿ ಮಲ್ತೊಂದುಲ್ಲೇರಿ ಈ ಕಾರ್ಯಕ್ರಮ ಪನ್ಪಿರೇನೆ ಅಕ್ಲ ಮುಖಾಂತರನೇ ಕೇಳೊಂದು ಬರ್ಕ ಸ್ವಚ್ಛತಾ ವಿಭಾಗಡೆ ಬೇತೆ ಬೇತೆ ವಿಭಾಗ ಮಾತಿರಲ್ಲ ತೋಜು ನಂಚಿತ್ನ ವಿಭಾಗ ಅಣ್ಣ ನಿಕ್ಲ ವಿಭಾಗಡೆ ನಿಕ್ಲೆಗೆ ಮಾತ್ರ ಗೊತ್ತು ನಿಕ್ಲ ದಾದ ಸೇವೆ ಮಲ್ತಾರೆ ಬಂಡದಿಂದ ಆ ಭಕ್ತಿಡಿ ಮಲ್ಪನಂಚಿಂದ ನಿಕ್ಲ ಸೇವೆನು ವಾರಿತಿಡಿ ನಿಕ್ಲ ಪುರ ಮಲ್ತೊಂದುಲ್ಲ ದಯಪಂಡ ಮನದಾನಿಗೆ ಅಡಿಗೆ ತಗ್ಲೆಗ್ ವ್ಯವಸ್ಥೆ ಆವಡು ದಯಪಂಡ ಆ ದಿಕ್ಕೆಲ್ದ ಪುಣ್ಯದ ಎತ್ತುಜಿ ನಲ್ಲು ಸ್ವಚ್ಛತೆ ಆವಡು ಅವು ಪೂರ ಆಯ್ಜಿನ ಮನದಾನಿಗೆ ನಮಕ್ ರೆಡಿ ಆಪುಜಿ
ಐನ್ ಮನ್ಪೋಡ ಆಪುಂಡು ನಮ್ಮ ಅಷ್ಟದ ಬೇಲೆ ಏತ್ ಜನನು ಜೋಡಿಸ ಒಂದು ಐನ ಜಿಎಲ್ ಜನ ಪೂರ ಸೇರಿ ಒಂದು ಮಂತ ಇಂತ ನಮ್ಮ ಹರಿಸೇರು ಚಿದಾನಂದೇರು ರಾಜೇರು ಚೀನು ನಮ್ಮ ಹರಿಸೇರು ಇರಾನು ಪೂರ ಜವನಿರ್ಲ ನಮ್ಗೆ ಏರ್ಲ ಒಂದು ಅಂತ ಇಜೇರು ದಯಪಂಡ ಪೂರ ಬತ್ತದ ಸೇರಿ ಒಂದು ಮಂತ ಒಂದು ದಯಪಂಡ ಅವು ಮನ್ಪೋಡ ಆಪುಂಡು ನಮ್ಮ ಈಜಿನ ನಾವು ಅಕ್ಲಿಗ್ಲ ಬಂಗ ಉಂಟು ಅಲ್ಪ ನಮ್ಮ ಮಂತ್ ಕೊರಡು ಆಪುನ ಇನ್ನು ಆ ರಾತ್ರಿ ಅಂಡ ರಾತ್ರಿ ಮಂತ್ ಏತ್ ದಿನೋಡ್ ದಿಂಚಿ ಮೂಲು ಜೋಡಿಸ ಒಂದುಲ್ಲರಣ್ಣ ಇನಿಕ್ ಐದನೇ ದಿನ ಐದು ದುಮ್ನಲ್ಲ ಇತ್ತ ಅಂಡ ಒಂದು ಕಾರ್ಯ ಬಣ್ಣದ ಅಂಚಿನ ಕಾರ್ಯ 4-5 ದಿನ ಹೊತ್ತೇನೆ ಇನ್ಕ್ ಎಡ್ಡೆ ರೀತಿಡ್ ತೆರೆಮರೆಯಲ್ಲಿ ಒಂಜಿ ಸೇವೆಯನ್ನು ಮಲ್ತೊಂದು ತನ್ನ ಮನಸ್ಸನ್ನು ತೃಪ್ತಿಪಡಿಸ ಒಂದು ಉಪ್ಪುನಂಚಿತ್ನ ವ್ಯಕ್ತಿನಕ್ಲೆ ಮಕ್ಕಳು ಎಡ್ಡೆ ರೀತಿಡ್ ಸೇವೆಯನ್ನು ಕೊರೊಂದುಲ್ಲೇರಿ ಮಕ್ಕಳಿಗೆ ಆ ಭಗವಂತೆ ಕುಡಾತೆ ಮನಸ್ಸಿಗೆ ತೃಪ್ತಿ ಕೊರಡು ಬಂಡದು ಶಾಂತಿ ಕೊರಡು ನೆಮ್ಮದಿ ಕೊರಡು ಬಂಡದು ನಮ್ಮ ಭಗವಂತಡ ಬೇಡೋನ್ಗ ವಿಶೇಷವಾದ ಬತ್ತಿನಂಚಿತ್ನ ಬಿನ್ನೆರೆನ ಮಾತೆರೆಲ್ಲ ಅರ್ಥ ಬಿರ್ತಿಡ್ ಸ್ವಾಗತ ಮಲ್ತೊಂದಂಚಿತ್ನ ಕಾರ್ಯಕ್ರಮ ಮಲ್ತೊಂದುಲ್ಲೇರಿ ನಮ್ಮ ಮುಲ್ಪದ ಈ ಭಾಗದ ಅಕ್ಕನಕ್ಲೆ ಅಣ್ಣನಕ್ಲೆ ಸೇರೊಂದು ಮಲ್ತೊಂದಂಚಿತ್ನ ಸಮಿತಿ ಐಟೆ ಬೇತೆ ಬೇತೆ ಸಮಿತಿದ ಲೆಕ್ಕನೆ ಈ ಕಾರ್ಯಕ್ರಮ ಯಶಸ್ವಿ ಮಲ್ಪರ ಮುಲ್ಪರದ ಕಾರ್ಯಕ್ರಮ ಮಲ್ತೊಂದು ಬತ್ತ ಆ ಕಾರ್ಯಕ್ರಮ ಇನಿ ವಿಶೇಷವಾದ ಬತ್ತಿನಂಚಿನಕ್ಲೆಗೆ ನಮ್ಮ ಪೂರ್ವ ಹಿರಿಯ ಮಲ್ತಿಲೆಕ್ಕಂಜಿ ಸಾಂಪ್ರದಾಯಿಕವಾಯಿನಂಚಿತ್ನ ಸ್ವಾಗತ ಸಮಿತಿ ಪಂಡ ಅವು ಬೆಲ್ಲ ನೀರು ಕೊರ್ಪನ ವಿಭಾಗ ಆ ಬೆಲ್ಲ ನೀರದ ವಿಭಾಗಡ್ ನಮಕ್ ಒಂಜಾತ್ ಬತ್ತಿನಕ್ಲೆಗೆ ಶುರುಕಾದ ಬೆಲ್ಲ ನೀರನ್ನು ಕೊರ್ದು ಸ್ವಾಗತಿಸ ಮಲ್ತೊಂದು ಬರ್ಪನಂಚಿತ್ನ ಈ ಒಂಜಿ ಸಮಿತಿದ ಸಂಕಲ್ಪ ಆದಿತ್ತನೆ ಈ ಸಮಿತಿಡ್ ಒಂಜಾತ್ ಅಕ್ಕನಕ್ಲೆಯನ್ನು ಜೋಡಿಸ ಒಂದು ಬೆಲ್ಲ ನೀರಿದ ವಿಭಾಗದ ಅಕ್ಲೆಯನ್ನು ಜೋಡಿಸದೆ ಬೆಲ್ಲ ನೀರು ಕೊರ್ದು ಬತ್ತಿನಕ್ಲೆಗೆ ಮನಸ್ಸಿನ ಒಂಜಿ ತಂಪು ಮಲ್ಪನಂಚಿತ್ನ ಒಂಜಿ ಕಜ್ಜನ ಮೂಲು ಮಲ್ತೊಂದುಲ್ಲೇರಿ ನಮ್ಮ ಆ ಬೆಲ್ಲ ನೀರಿಡ್ ಮಾತೆರೆಗ್ಲ ಒಂಜಿ ಪಾನೀಯದ ವ್ಯವಸ್ಥೆಯನ್ನು ಕಾಂಡೇರ್ದು ಬಯ್ಯ ಮುಟ್ಟ ರಾತ್ರಿವರೆಗೆ ಮುಟ್ಟ ಮೂಲು ಮಲ್ತೊಂದಿಂಚಿನ ಈ ಸೇವೆನ ಮಲ್ತೊಂದಿತ್ತಿನಕಲ್ಲ ಒಂಜಿಗಳಿಗೆ ಆಕಲ್ನ ವಿಚಾರನ ಪಾತಿರ್ಗ ನಮಸ್ತೆ ಏತು ದಿನೋಡ್ದಿಂಚಿನಕ್ಕೆ ಬೆಲ್ಲ ನೀರಿದ ವ್ಯವಸ್ಥೆ ಮಲ್ತೊಂದುಲ್ಲಾರೆ ಬತ್ತಿನಕಲ್ನ ಆ ಪ್ರತಿಸ್ಪಂದನೆ ದಾದ ಒಪ್ಪುಂಡು ಭಕ್ತಾಭಿಮಾನ ಎಂಕಲ್ನ 5ನೇ ದಿನ ಐನಿಕ್ಕೆ ಬ್ರಹ್ಮಕಲಶ ಶುರುವಾದ 5ನೇ ದಿನ ತಿಂಚಿ ಪಾನೀಯದ ವ್ಯವಸ್ಥೆ ತೊಡಗಿಸ ಒಂದುಲ್ಲ ಶರ್ಬತ್ ಪಾನಕ ಬಿಸಿನೀರು ಅಂಚನೆ ಚೌಳ್ ನೀರು ಬೆಲ್ಲ ಇಂದು ಪೂರ ಮುಲ್ಪ ಫಸ್ಟ್ಗೆ ಬತ್ತಲೆ ಕೊನೆ ಯಾಕ್ಲೆಗ್ ಬಾಯಾರಿಕೆದ ಒಂದು ವ್ಯವಸ್ಥೆನೆ ಎಂಕ್ಲ ಕೊರೊಂದುಲ್ಲ ಕಾಂಡೇರ್ದು ರಾತ್ರಿ ಮುಟ್ಟ ಮಲ್ತೊಂದುಲ್ಲಾರ ಅತೆ ಕಾಂಡೇರ್ದು ಮಧ್ಯಾಹ್ನ ಮುಟ್ಟ ಮಲ್ತದ ಉಂತವರ ಆ ರೀತಿದ ನಿಕ್ಲ ಸೇವೆ ಬುಕ್ಕ ನಿಕ್ಲೊಟ್ಟಿಗೂ ಕೂಡಿಗೆ ಏತೇತಿ ಜನ ನಿಕ್ಲ ಎಂಚ ಶಿಫ್ಟ್ ದಾದ ಮಲ್ತೊಂದುಲ್ಲಾರ ಎಂಕ್ಲ ಶಿಫ್ಟ್ ಪಂಡ ಉಂತುಂತುದು ಬಚ್ಚುನತೆ ಐಕೋಸ್ಕರ ಸಾಧಾರಣ ಮಧ್ಯಾಹ್ನದ ಮನಸ್ಸು ಮುಟ್ಟ ಒಂತ ಜನ 3 ಜನ 4 ಜನ ಮುಲ್ಪ ಇಪ್ಪು ಅವಿಡ್ದು ಬುಕ್ಕ ಪರಪ ಎಂಕ್ಲ ಸ್ವಯಂ ಸೇವಕರಾದ ಪರಪ ಬೇತೆ ಜನ ಬರ್ಪನಕ್ಲ ಸೇರೋಣ್ ಪೇರು ಏರ್ಲ ಪನೋಡ್ದು ಜಾಕ್ಲಕ್ಲೆ ತಾನಾದ ಬತ್ತದು ಎಂಕ್ಲ ಮಲ್ಪ ಸೇವೆ ಎಂಕ್ಲ ಮಲ್ಪ ಅನ್ನೋದು ಬರೋದಿಲ್ಲೇರು ಬಂದುಳೆ ಅಕ್ಲಾದ್ ಉಂತುದು ಏತ್ ಬಚ್ಚಿನಲ್ಲ ದೇವರನ್ನ ಸೇವೆ ಪಂಪಿನ ಪ್ರೀತಿಡ್ ಈ ಭಾಗಡು ಎಡ್ಡೆ ರೀತಿದ ಯಶಸ್ವಿ ಒಂಜಿ ಪಾನೀಯ ನಿರ್ವಹಣೆಯನ್ನು ಕೊರ್ಪಿನಂಚಿತ್ನ ನಿರ್ವಹಣೆಯನ್ನು ಮಲ್ತೊಂದುಲ್ಲೇರು ಅಕ್ಲೆಗೆ ಭಗವಂತೆ ಕುಡಾತ್ ಶುಭ ಐಶ್ವರ್ಯ ಆರೋಗ್ಯ ನೆಮ್ಮದಿನ ಕರುಣಿಸೋಡು ಬಂಡದು ನಮ್ಮ ಮಾತಿರಲ ಬೇಡೋನ್ಗ ನಿಖಿಲತು ಒಂದುಲ್ಲರೆ ಅತಿ ವಿಜೃಂಭಣೆದ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪದಾಳ ಸುಬ್ರಹ್ಮಣ್ಯ ದೇವರಿಗೆ ನಡತೊಂದುಂಡು ಐತ ಸೇವಾರೂಪವಾದ ತೆರೆಯ ಮರೆಟ್ ಕೆಲಸ ಮಲ್ಪನಂಚಿತ್ನ ಅವೇತೋ ಜವನಿರ್ನ ಒಂಜಿ ಸಾಧನೆ ಮುಖ್ಯವಾದ ಇಡೇ ಬರ್ಪನಂಚಿತ್ನ ಭಕ್ತಾಭಿಮಾನಿಲೆಗೆ ಮಾತೆರೆಗ್ಲ ಒಂಜಿ ಅಕ್ಲಕ್ಲ ಬತ್ತಿನ ವಾಹನ ಒಂಜಿ ಪಾರ್ಕಿಂಗ್ ಮಲ್ಪನಂಚಿನ ವ್ಯವಸ್ಥೆ ಮುಲ್ಪ ಜೋಡಿಸನಂಚಿತ್ನ ಜವನೇರ್ನ ವಿಭಾಗನ ತುಳುನಾಡ ಅತಿ ಇಂಟ್ರೆಸ್ಟೆಡ್ ಅತಿ ಒಂಜಿ ಮುತುವರ್ಜಿಡ್ ಬೊಕ್ಕ ಭಕ್ತಿಡ್ ಒಂಜಿ ಈ ಭಾಗದ ಸೇವೆನಕ್ಲು ಜೋಡಿಸ ಒಂದುಲ್ಲೇರಿ ಮುಲ್ಪದ ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಕಡೆಟ್ ಪಾರ್ಕಿಂಗ್ದ ವ್ಯವಸ್ಥೆನ ಅಚ್ಚುಕಟ್ಟಾದ ದೀಪವನದ ಒಟ್ಟಿಗೂ ಮೂಲು ಆ ರೀತಿದ ಪಾರ್ಕಿಂಗ್ ವ್ಯವಸ್ಥೆ ಮಲ್ತೊಂದುಲ್ಲೇರಿ ಬಂದಿದೆ ನಮ್ಮ ಅವೇನು ತೂದು ಬರ್ಕ ಬಂದುಳೆ ಮೂಲು ಐಕಂದೆ ಆಯ್ನಂಚಿತ್ನ ಗ್ರೌಂಡ್ನು ನಿರ್ಮಾಣ ಮಲ್ತದೆ ಸಮಿತಿದ ನಿರ್ಮಾಣ ಮಲ್ತೊಂದುಲ್ಲೇರಿ ಆ ಮಲ್ತಿನಂಚಿತ್ನ ನಿರ್ಮಾಣ ಮಲ್ತಿನಂಚಿತ್ನ ಈ ಒಂಜಿ ಆ ಗ್ರೌಂಡು ಬತ್ತಿನಂಚಿನ ಭಕ್ತಾಭಿಮಾನಿಲೇನ ವಾಹನಲೇನ ಮಾತ್ರ ಅಚ್ಚುಕಟ್ಟಾದ ಉಂತವನ್ನ ತಂದೆ ಐತೊಟ್ಟಿಗೂ ಮೂಲು ಈ ಭಾಗಡು ಅಕ್ಲೆ ಭಕ್ತಾಭಿಮಾನಿಲೆ ದೇವಸ್ಥಾನಕ್ಕೆ ಪೋದು ಬತ್ತಿ ಬೊಕ್ಕ ಅಕಲ್ನ ವಾಹನಲೇನು ಪಿರ ಆ ಜಾಗರೂಕತೆ ಅಲ್ಪರ್ದು ಒವೇ ರೀತಿದ ಗೊಂದಲ ಇಜ್ಜಂದ ಲೆಕ್ಕ ಅಡಚಣೆ ಇಜ್ಜಂದ ಲೆಕ್ಕ ದಿತ್ತುಗೊರ್ಪಣಂಚಿತ್ನ ವಿಭಾಗ ಇಂದು ಈ ಪಾರ್ಕಿಂಗ್ ವಿಭಾಗಡ್ ಜೋಡಿಸಾಯ್ನಂಚಿತ್ನ ಮುಲ್ಪದಕ್ಲೆಗೆ ಮಾತೆರೆಗ್ಲ ಒವೇ ರೀತಿದ ಧಾರ್ಮಿಕ ಕಾರ್ಯಕ್ರಮ ಅವಡು ಅತನ ಒವೇ ರೀತಿದ ಸಾಂಸ್ಕೃತಿಕ ಕಾರ್ಯಕ್ರಮ ಅವಡು ಜೋಡಿಸವನಂಚಿನ ತೋಜುಜಿ ಅಕಲೆ ದಿನನಿತ್ಯಲ ಕಾಂಡ 7 ಗಂಟೆ ಶುರುವಾನಂದ ರಾತ್ರಿ 16 ಗಂಟೆ ಮುಟ್ಟ ಅಕಲ್ನ ಕಾರ್ಯವ್ಯಾಪ್ತಿ ಶುರುವಾದ ಮಲ್ತೊಂದು ಉಪ್ಪೇರು ಈತಿಯಲ್ಲೇ ಜೋಕ್ಲು ಸಮೇತ ಎಡ್ಡೆ ಅಚ್ಚುಕಟ್ಟಾದೆ ಮೂಲು ಈ ಭಾಗಡ್ ಕಾರ್ಯಕ್ರಮನ ನಿರ್ವಹಣೆ ಮಲ್ತೊಂದುಲ್ಲೇರು ಈ ಪಾರ್ಕಿಂಗ್ದ ವ್ಯವಸ್ಥೆದ ಬಗ್ಗೆ ನಮಕ್ಕೆ ಒಂಜಾತ್ ಪ್ರೇಕ್ಷಕ ಬಂಧುಗಳಿಗೆ ಮಾಹಿತಿನ ಕೊರ್ಪನಂಚಿತ್ನ ಒಂಜಿ ವ್ಯವಸ್ಥೆನ ನಮ್ಮ ಮೂಲ ಬತ್ತದ ಜೋಡಿಸೋದಿಲ್ಲ ಈ ಭಾಗಡು ಶ್ರೀನಿವಾಸ್ ಬುಳ್ಳಾವ್ ಮುಲ್ಪದ
ಇಂಬೇರೆ ಇನ್ನಿತ್ತ ಈ ಪಾರ್ಕಿಂಗ್ ದ ವ್ಯವಸ್ಥೆ ಗ್ರೌಂಡ್ ಬರ್ತದೆ ಅರ್ನ ಸೇವೆನ ಭಗವತ್ ಭಕ್ತರಿಗೆ ಕೊರೊಂದುಲ್ಲೇರೆ ಮಾತ ಅಕ್ಲ ತಂಡದಕ್ಲೆಗೆ ಭಗವಂತೆ ಎಡ್ಡ ರೀತಿದ ಆಯುರಾರೋಗ್ಯ ಐಶ್ವರ್ಯ ನನಾತ್ ಕೊರಡು ಪನ್ನೊಂದು ನಮಸ್ತೆ ಸರಿ ಮೂಲು ಏತು ದಿನದಿಂಚಿ ಪಾರ್ಕಿಂಗ್ ಜೋಡಿಸೋಂದುಲ್ಲಾರಿ ಅತ್ತಂಡ ಈರಿನ ತಂಡ ವಾ ರೀತಿಯಾದ ನಿಕ್ಲೆ ಮುಲ್ಪ ನಿರ್ವಹಣೆ ಮಲ್ತೊಂದುಲ್ಲಾರೆ ಬತ್ತಿನ ಭಕ್ತಾಭಿಮಾನಿಲೆಗೆ ಗೊಂದಲ ಜನಲೆಕ್ಕ ವಾಹನದ ಮುಲ್ಪ ದೆತ್ತು ಬೋಪೇರು ದೆತ್ತದ ಕೊರಪಿನ ಅಂಚಿನ ವ್ಯವಸ್ಥೆ ಎಲ್ಲ ಒಂದು ಬಂದಿದೆ ಭಕ್ತಾಭಿಮಾನಿಲೇನ ಒಂಜಿ ಪ್ರಶಂಸೆ ನುಡಿಗಳು ನಿಕ್ಲೆಗೆ ಬರೋದುಂಡು ಅಂಚನೆ ಒವೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಿಕ್ಲೇರ್ಲ ಭಾಗವಹಿಸಂದೆ ನಿಕ್ಲೆ ಮೂಳು ಸೇವೆಯನ್ನು ಕೊರೊಂದುಲ್ಲಾರ ಪನ್ಪಿನ ಮಾಹಿತಿ ಉಂಡು ಈ ಪಾರ್ಕಿಂಗ್ ಬಗ್ಗೆ ನಿಕ್ಲು ಪನ್ಪಿನಂಡ ಏತ್ ಕರೆಕ್ಟ್ ಪಾರ್ಕಿಂಗ್ ವ್ಯವಸ್ಥೆ ಏತ್ ದಿನದಿಂಚಿ ಜೋಡಿಸೋಂದುಲ್ಲಾರ ಏತ್ ಜನ ಜೋಡಿಸೋಂದುಲ್ಲಾರ ತಂಡ 14 ತಾರೀಕಿಡದೆ ಮುಲ್ಪ ವ್ಯವಸ್ಥಿತವಾದ ಪಾರ್ಕಿಂಗ್ ವ್ಯವಸ್ಥೆ ಮಂತೋದುಂಡು ಯಾನೊಂಜಿ 2-3 ದಿನದಿಂಚಿ ಮಾತ್ರ ಮುಲ್ಪ ಒಳ್ಳೆ ಮಸ್ತ್ ಖುಷಿ ಆಪುಂಡು ದಯಮಣ್ಣ ಒಂಜಿ ನಿಸ್ವಾರ್ಥ ಸೇವೆ ದೇವೇರ ರಂಚಿ ತೂದು ನಮ್ಮ ಸೇವೆ ಮಂತೊಂದುಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಇಜ್ಜಿಲ್ಲ ಈ ಸೇವೆ ಮನ್ಪುನ ಒಂಜಿ ಬಾರಿ ಎಂಕ್ಲೆ ಖುಷಿ ಆವೊಂದುಂಡು ತಂಡ ವ್ಯವಸ್ಥಿತವಾಯಿನ ಒಂದು ದಯನ್ನ ಜನಕ್ಕಲು ಬತ್ತನಕಲೆಗೆ ಒಂಜಿ ವ್ಯವಸ್ಥೆ ಬೋಡಾಪುಂಡು ಪಾರ್ಕಿಂಗ್ ಬಾರಿ ಸೀಮಿತವಾಯಿನ ಜಾಗ ಮಸ್ತ್ ಜಾಗ ಇಜ್ಜಿ ಐಟ್ ಕರೆಕ್ಟ್ ಆದ ಉಂತ ಓಡಾಪುಂಡು ಉಂತ ಇಜ್ಜಿನ ಪಾರ್ಕಿಂಗ್ ಸಮಸ್ಯೆನ ಭಕ್ತರಿಗೆ ಮಸ್ತ್ ಸಮಸ್ಯೆ ದಯವನ್ನ ದೂರ ಹೊಡೆದು ನಡತೊಂದು ಬೋಡು ಮುಲ್ಪನೆ ಕೈತಾಲೆ ಜಾಸ್ತಿ ಆಪುಂಡು ಅಂಚೆ ಇಂಚ ಪನ್ಪುನಕಲ್ಲ ಇಪ್ಪೇರು ಅಂಚೆ ಅದಿಪ್ಪುನ ವ್ಯವಸ್ಥಿತವಾದ ಉಂತದ ಪಾರ್ಕಿಂಗ್ ವ್ಯವಸ್ಥೆ ಸುವ್ಯವಸ್ಥೆ ಇಡಿತ್ತು ನಡೆದಾದ ಎಂಕ್ಲೆಗೆ ಅಂಚಿನ ಒಂಜ ಶ್ರೇಷ್ಠ ಮಟ್ಟದ ಪ್ರಶಂಸೆ ಬರ್ತದನ್ನೊಂದು ಏನು ಅನ್ಬೇಕಲ್ಲ ಕಾಯಕವೇ ಕೈಲಾಸ ಪಣೊಂದು ಒಂಜಾತಿ ಎಂಕಲ್ನ ಸ್ವಂತ ಇಚ್ಛೆಲೇನು ಮಾತ್ರ ಬರಿಕದಿದೆ ಮೂಲು ಭಕ್ತಾಭಿಮಾನಿಲೆಗೆ ಒವೇ ರೀತಿಯ ಅಡಚಣೆ ಆರ ಬರಲಿ ಬಂಡದೆ ಆ ಸೇವೆಯನ್ನು ಕೊರೊಂದು ಬರ್ಪಿನ ಮುಖಲ ಕಾರ್ಯಕರ್ತೆಯರನ್ನ ಸೇವೆ ನನಾತ್ ಪೊರ್ಲ ರೀತಿಡೆ ಆವಡು ಪಂಪಿನ ಪ್ರಶಂಸೆಯ ನುಡಿ ತೊಟ್ಟುಗು ಅಕ್ಲೆಗೆ ಭಗವಂತೆ ಕುಡಾತ್ ಆಯುರಾರೋಗ್ಯ ಐಶ್ವರ್ಯ ಕೊರಡು ಪಂಡದೆ ನಮ್ಮ ಭಗವಂತಳ ಬೇಡೊಂದುಲ್ಲ ವಿಭಾಗದ ಜೋಡಣೆ ಮಲ್ತೊಂದು ಬರ್ಪಿನ ಪ್ರಕಾರ ಮಕ್ಕಳು ಮಲ್ತಿನ ನಿರ್ಧಾರದ ಪ್ರಕಾರನೆ ಒಂಜಾತ್ ಸಾರ್ವಜನಿಕ ಭಕ್ತಾಭಿಮಾನಿಲೆಗೆ ಒಂಜಿ ಪಾರ್ಕಿಂಗ್ ವ್ಯವಸ್ಥೆ ಮಲ್ತಂದ ಇಡೀ ಬರ್ಪಿನ ಜನ ಗಣ್ಯಾತಿ ಗಣ್ಯಲೆ ಕುಡೊಂಜಿ ಪಾರ್ಕಿಂಗ್ ವ್ಯವಸ್ಥೆ ಮಲ್ತೊಂದ ಅವು ಈ ಸಮಿತಿದ ನಿರ್ಧಾರದ ಲೆಕ್ಕನೆ ಐಕು ಒಂಜಾತ್ ಕಾರ್ಯಕರ್ತರನಕ್ಲೇನು ಸ್ವಯಂ ಸೇವಕರನಕ್ಲೇನು ನೇಮಕ ಮಲ್ತೊಂದು ಮೂಲು ಬರ್ಪನಂಚಿತ್ನ ಆ ಗಣ್ಯ ವ್ಯಕ್ತಿನಕ್ಲ ಪಾರ್ಕಿಂಗ್ನ ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಒಂಜಿ ಭಾಗ ಜೋಡಣೆ ಮಲ್ಪನಂಚಿತ್ನ ವ್ಯವಸ್ಥೆ ಇನಿ ನಮ್ಮ ಒಟ್ಟುಗು ಆ ಪಾರ್ಕಿಂಗ್ ವ್ಯವಸ್ಥೆ ಸ್ವಯಂ ಸೇವಕರಾದ ಮುಲ್ಪ ಜೋಡಣೆ ಮಲ್ತೊಂದಿತ್ತಿನಾರೆ ಶ್ರೀಯುತ ಕೇಶವಗೌಡ ಕುಂಟಿ ನಿಂಬೆರುಳ್ಳೇರು ಇಂಬೆರಡ ನಮಸ್ತೆ ಏತು ದಿನದಿಂಚಿ ಈ ಕಾರ್ಯಕ್ರಮ ಜೋಡಿಸೋಂದುಲ್ಲ ಲಾಸ್ಟ್ 5 ದಿನದ ಈ ಕಾರ್ಯಕ್ರಮ ಜೋಡಿಸೋಂದುಲ್ಲ ಇಂಕಲ VIP ಅನ್ನ ಗೆಸ್ಟ್ನಾಗಲ ಪಾರ್ಕ್ ಮಾತ್ರ ಬಿಡೊಂದುಲ್ಲ ಬಾಕಿದ ನಾರ್ಮಲ್ ಆಗಿ ಬತ್ತ ಪಿದೆ ಅಂತ ಒಂದುಲ್ಲ ಸರ್ ಬತ್ತಿನಂಚಿನ ಭಕ್ತಾಭಿಮಾನಿಲೆಡ ಒಂಜಿ ವೇಳೆ ಅಲ್ಪರ್ದ ತತ್ತದ ಒಂಜಿ ವಾಹನ ಉಳಾಯಿ ಬತ್ತಿನಂದಾಂಡ ಅಕ್ಲೆ VIP ಪಾರ್ಕಿಂಗ್ ಪಾರಾಗಿ ಬಿಡ್ತಂದಾಂಡ ಅಕ್ಲೆಗೆ ಒಂಜಿ ಪ್ರೀತಿಡು ಆ ರೀತಿ ನಿಕ್ಲೆಗೆ ಗೊಂದಲದಲ್ಲ ಸೃಷ್ಟಿ ಆಪುಂಡ ಅತ್ ಮಾತೆರ್ಲ ತೆರಿಯೊಂದು ಅಕ್ಲಾದ ಅಕ್ಲೆ ವ್ಯವಸ್ಥಿತವಾದ ಯೋಚನೆ ಮಲ್ತೊಂದು ಬರ್ಪೆರ ಕೆಲವು ಪ್ರಾಯದಾಗಲು ಬಂದಾಗ ಇಂಕ ಉಲಾಯಿ ಬಿಡಾಪುಂಡು ಬಂಡ ಅಕ್ಲೆಗ್ ಆ ಉಲಾಯಿ ಬಿಡ್ನ ಗಾಡಿ ಪಿದೆ ರಿಟರ್ನ್ ಗಿತ್ತು ಪಿದೆ ಕೊಡಾಪುಂಡು ಅಂಚೆ ಅಂಚೆ ಬೊಕ ಬಾಕಿದಾರ ಗೊಂದಲ ಅವನ ಲೆಕ್ಕ ಇಂಕ್ಲ ಐನ ಮ್ಯಾನೇಜ್ ಮಲ್ತೊಂದು ಪೋಂದುಲ್ಲ ಅತ್ತಿ ಏತ್ ಜನ ಮೂಲು ಜೋಡಿಸೋಂದುಲ್ಲಾರ VIP ಪಾರ್ಕಿಂಗ್ ಏತ್ ಜನ ಜೋಡಿಸೋಂದುಲ್ಲಾರ ಯಾಪಲ ಒಂದು ಸಾಧಾರಣ 25-30 ಗಾಡಿ ಮುಟ್ಟ ಮುಲ್ಪ ನಮ್ಮ VIP ಮಲ್ತು ಬಿಡೋದಿಲ್ಲ ಜಾಸ್ತಿ ಏನು ಪಿದೆ ಕಡಪಡೋದಿಲ್ಲ ಅದೇ ಪ್ರಾಯದಾಗಲಿ ಮಾತ್ರ ಬತ್ತ ಮೂಲ ಜಪಡಾದು ಸೀದಾ ಪಿದೆ ಕಡ ಭಾಗದಲ್ಲಿ ಪಿದೆ ಕಡಪಡೋದಿಲ್ಲ ಒಂದು ಪಾರ್ಕಿಂಗ್ ದ ವ್ಯವಸ್ಥೆ ಬಗ್ಗೆ ಅಕ್ಲ ಭಾವನೆಯನ್ನು ಈ ರೀತಿ ವ್ಯಕ್ತಪಡಿಸೋಂದುಲ್ಲೇರು ನನಾತ್ ಎಡ್ಡೆ ರೀತಿಯ ಪೊರ್ಲುದ ಮಾತೆರೆಗಳ ಬರ್ಪಿನಕ್ಲೆ ಗೊಂದಲ ಜನ ಲೆಕ್ಕ ಪಾರ್ಕಿಂಗ್ ವ್ಯವಸ್ಥೆ ಮಲ್ಪಡೆ ನಮ್ಮ ಕೇಳೋದಿಲ್ಲ ನಮಸ್ತೆ ಬೇತೆ ಸಮಿತಿದ ಮುಖಾಂತರ ಮೂಲ ಈ ಬಾಗೋಡು ಕಾರ್ಯಕ್ರಮ ಅತಿ ಯಶಸ್ವಿಯಾದ ಮಲ್ಪನಂಚಿತ್ನ ಪ್ರಯತ್ನದೊಟ್ಟಿಗೂ ಮೂಲು ಎಡ್ಡೆ ರೀತಿಯ ವ್ಯವಸ್ಥಿತವಾಯಿನಂಚಿನ ಬ್ರಹ್ಮಕಲಶೋತ್ಸವ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡ್ತೊಂದುಂಡು ಈ ಕಾರ್ಯಕ್ರಮ ಬೇತೆ ಸ್ವಯಂ ಸೇವಕ ಸಂಘಲ್ ಬೇತೆ ಸಮಿತಿದಕ್ಲೆ ಜೊತೆ ಸೇರೊಂದುಲ್ಲೇರು ಅಂಚನೆ ಮಾತ ಸಮಿತಿದಕ್ಲೆ ನಮ್ಮ ತೆರೆಯೊಂದು ಬತ್ತ ಈ ಸಮಿತಿದಕ್ಲೆಗೆ ಒಂಜಾತ್ ಸುದ್ದಿ ಚಾನಲ್ದ ಮುಖಾಂತರ ಮಾತೆರೆಗಳ ಇನ್ನು ಪಸರಿಸನುವಂಚಿನ ವ್ಯವಸ್ಥೆಯನ್ನು ಮಲ್ತೊಂದಿಲ್ಲ ಇಂದೀತ್ ಕಾರ್ಯಕ್ರಮ ಇಂದೀತ್ ಸಮಿತಿದ ಮುಖಾಂತರ ಯಶಸ್ವಿಯಾದ ನಡ್ತೊಂದುಂಡು ಕ್ಯಾಮರಾ ಪರ್ಸನ್ ಲತೇಶ್ ನೊಟ್ಟುಗು ಆನಂದ ಕುಂಟಿನಿ ಸುದ್ದಿ ನ್ಯೂಸ್ ಪುತ್ತೂರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಈ ಒಂಜಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಂಸದರು ಈ ಭಾಗದ ಎಂಗಲ್ನ ಜಿಲ್ಲೆದ ಪ್ರಥಮ ಪ್ರಜೆಯಾದ ಇಪ್ಪನಂಚಿತ್ನ ಶ್ರೀಯುತ ಬ್ರಿಜೇಶ್ ಚೌಟರಿ ಭಾಗಗೂ ಆಗಮಿಸಿದರು ಆರೆ ಕೋಡೆದ ದಿನಟ್ಟು ಎಂಗಲ್ನ ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯಕ್ರಮ ವೇದಿಕೆಡೆ ಈ ಎಂಗಲ್ನ ಭಾಗದ ಭಕ್ತರಿನ ಅಂಚನೆ ಕಾರ್ಯಕರ್ತರನ್ನು ಉದ್ದೇಶಿಸಿದ ಪಾತ್ರರಾಗಿತ್ತೇರಿ ಅನಿವಾರ್ಯ ಕಾರಣ ಹಿಡಿದು ಎಂಗಲ ಮಿತ್ತು ಮೋಕೆದಿದ್ದು ಕೋಡೆ ಆಯ್ಜಿನಾಂಡಲ ಇನಿ ಎಂಗಲ ಈ ಕಾರ್ಯಕ್ರಮಕ್ಕೆ ಬರ್ತದೆ ಇಡೆಗೆ ದೇವರನ್ನ ದರ್ಶನ ಮಂತಂದು ಬರ್ತಾರೆ ಅರಡ ನಮ್ಮ ಮಾತೆರ್ನ ಈ ಭಾಗದ ಜನಕುಲ್ನ ಪರವಾದ ಅರೆಗೆ ಪ್ರೀತಿದ ಅರ್ತಿ ಪಿರ್ತಿದ ಸ್ವಾಗತನ ಮಲ್ತೊಂದು ಸರ್
ಕೋಡೆದ ದಿನೊಟ್ಟು ಈ ಭಾಗಕ್ಕೆ ಬರಡಿತ್ತು ಅದನ್ನ ಅನಿವಾರ್ಯ ಒತ್ತಡದ ಮಧ್ಯೊಡಿ ಬರ್ರಾಜಿ ಎಂಗೆಲ್ಲ ಮಾತಾರನಲ್ಲ ಈ ಕಾರ್ಯಕರ್ತರನ್ನ ಕ್ಲಂಚನೆ ಈ ಭಕ್ತರನ್ನೆಲ್ಲ ಬೇಡಿಕೇಳಿ ಇನ್ನಿತ್ತ ದಿನೊಟ್ಟು ಇಡಗೀರು ಬೈದಾರೆ ಇನ್ನಿತ್ತ ಎಂಗೆಲ್ಲ ಈ ಕಾರ್ಯಕ್ರಮದ ಬಗ್ಗೆ ಅಂಚನೆ ಎಂಗ್ಲು ಮಲ್ತನ ಸಂಘಟನೆದ ಬಗ್ಗೆ ಈರಿನ ಪಾತ್ರೆ ಒಂದು ಜಾತ್ ಪಾತ್ರ ಇರ್ದು ನನಾತು ಎಂಗ್ಲಿಗೆ ಆ ರೀತಿ ಈ ಭಾಗಡು ಜೋಡಿಸೋಡು ಬಂಟ್ರೆ ಒಂದು ಮಾರ್ಗದರ್ಶನ ಈರಿನ ಈ ಸುದ್ದಿವಾಹಿನಿದ ಮೂಲಕ ಇರು ತೆರಿಪೌಡು ಎರಡು ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಉಪ್ಪಿನಂಗಡಿ ನೆತ್ತ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ನಡ್ತೊಂದುಂಡು ಏನು ಕೋಡೆ ಬರೋಡಿತ್ತು ನೀರು ಪಣ್ಲೆಕ್ಕನೆ ಬಟ್ ಇಡೀ ಜಿಲ್ಲೆಡ್ ಬೇತೆ ಬೇತೆ ಕಡೆ ಕಾರ್ಯಕ್ರಮ ಬೇತೆ ಬೇತೆ ಕಡೆ ಕಾಪಿನ ಸಂದರ್ಭ ಸಭಾ ಕಾರ್ಯಕ್ರಮದ ಸಂದರ್ಭ ಬರ್ರೆ ಆತಿಥ್ಯನ ನಿಕ್ಲ ಬಂದಿತ್ತೆ ಸಭಾ ಕಾರ್ಯಕ್ರಮಕ್ಕೆ ಬರ್ರೆ ಆಯ್ಜಿನಿಲ್ಲ ಖಂಡಿತವಾದ್ಲ ನಿಕ್ಲ ಉತ್ಸವದ ಸಂದರ್ಭ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಸಂದರ್ಭ ಒಂದು ಸಾನ್ನಿಧ್ಯ ವೃದ್ಧಿ ಆಪನ ಅಂಚಿನಂಜಿ ಸಂದರ್ಭ ಯಾನು ಖಂಡಿತವಾದ್ಲ ಒಂದು ಭಕ್ತಿ ಆದಾಡೆ ಬರ್ಪೆ ಅಂಚಾದ್ರ ಎಂಗೆಲ್ಲ ಮಾತ ಕಾರ್ಯಕರ್ತರಿನಿ ಭಾರಿ ಸಂಭ್ರಮ ಖುಷಿ ಇಟ್ಟು ಹಿಂದೂ ಸಮಾಜದ ಕೆಲಸನ ಅತ್ಯಂತ ಶ್ರದ್ಧೆ ಭಕ್ತಿ ಮಂತೊಂದಿಲ್ಲ ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದ ಜಾತ್ರೆ ಬ್ರಹ್ಮಕಲಶ ಅಂದು ಪೂರ ಇಡೀ ಹಿಂದೂ ಸಮಾಜನ ಜಾತಿ ಮೀರ್ದು ಒಟ್ಟು ಮನ್ಪಂಚಿನ ಒಂದು ವಿಶೇಷವಾದ ಸಂದರ್ಭ ಎಂಚ ಸಾನ್ನಿಧ್ಯ ಅಲ್ಪ ಉಲೈ ಭಗವಂತನ ವೃದ್ಧಿ ಆಪಣ ಸಾನ್ನಿಧ್ಯಕ್ಕೆ ಶಕ್ತಿ ತಿಕ್ಕೊಂಡ ಅವೇ ರೀತಿ ಈ ಬ್ರಹ್ಮಕಲಶ ಉತ್ಸವ ಆದಪ್ಪು ಜಾತ್ರೋತ್ಸವ ಆದಪ್ಪು ಇಡೀ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಕೊರ್ಪಣಂಚಿನ ಒಂದು ಉತ್ಸವ ಅಂದ ಈ ಸಂದರ್ಭ ಪಂದ್ರೆ ಬಯಸೋದಿಲ್ಲ ನಾನು ವಿಶೇಷವಾದ ಈ ಸಂದರ್ಭ ಪಂಪನ ಸುಬ್ರಹ್ಮಣ್ಯ ಸ್ವಾಮಿನ ಆಶೀರ್ವಾದ ಇಡೀ ಈ ಗ್ರಾಮದ ಮಾತೆಲ್ಲ ನಮ್ಮ ಹಿಂದುಲು ಪೂರ ಒಂಜಾದ ಒಟ್ಟಾದ ಯೋಚನೆ ಅನ್ಪಡು ಏರೆ ಅಶಕ್ತರುಲ್ಲರ ನಮ್ಮ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರ್ಪನ ಕೆಲಸ ದೇವಸ್ಥಾನದ ಮುಖಾಂತರ ಅವಡು ಏರೆ ಸಮಾಜದ ದೂರ ಪೀಳಿಗೆಗೆ ದೂರ ಹೊಂದಿದೇರ ಅಕ್ಲೇನು ಒಟ್ಟು ಕನಪನ ಕೆಲಸ ಅವಡು ಒಟ್ಟಾದ ಇಡೀ ಹಿಂದೂ ಸಮಾಜ ಈ ರಾಷ್ಟ್ರಕ್ಕೆ ಶಕ್ತಿ ಕೊರ್ಪನ ಕೆಲಸ ಮನ್ಪಡು ಈ ಸಂದರ್ಭ ಪ್ರಾರ್ಥನೆ ಮನ್ಪ ಭಗವಂತ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತದ ಕಾರ್ಯಕರ್ತರಿಗೆ ಒಂಜಾತು ಶುಭ ಸಂದೇಶನ ಕೊರನಂಚಿತ್ನ ಎಂಗಲ್ನ ಜಿಲ್ಲೆದ ಸಂಸದರಾಯಿನ ನೆಚ್ಚಿನ ಸಂಸದರಾಯಿನ ಬ್ರಿಜೇಶ್ ಚೌಟರಿಗೆ ಈ ಕಾರ್ಯಕ್ರಮದ ಮಾತ ಬಂಧುಳಿನ ಪರವಾದ ಪ್ರೀತಿದ ಸೋಲ್ಮೇಲಿನ ಸಂದಾಯಿತ ಮಲ್ತೊಂದಿಲ್ಲ 5ನೇ ದಿನದ ಕಾರ್ಯಕ್ರಮ ನಮ್ಮಲ್ಲ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಒಂಜಾತು ಜನಕುಲಿಗೆ ಬೇತೆ ಬೇತೆ ರೀತಿಯ ಮಾನಸಿಕ ಔತಣ ಅತಂಡ ಮನಸ್ಸಿಗೆ ಔತಣ ಕೊರಪಿನಂಚಿತ್ನ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಇನಿ 5ನೇ ದಿನ 6ನೇ ದಿನ ದಾದಾಪುರನ ಕಾರ್ಯಕ್ರಮ ಜೋಡಿಸೋ ಒಂದು ಏರ್ಪಂಡಿದೆ ಹರಡ ಒಂಜಿ ಕೇನೊಂದು ಬರ್ಕ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾದ ಈ ದಿನಟ್ ಕರಿಣ 5ನೇ ದಿನದ ದಿಂಚಿ ಸೇವೆಯನ್ನು ಮಲ್ತೊಂದು ಬತ್ತಿನಾರು ಶ್ರೀಯುತ ಸುರೇಶ್ ಅತ್ರಮಜಲ್ ಇಂಬೆರಡ ನನದ ಕಾರ್ಯಕ್ರಮ ದಾದ ಉಂಡು ಬಂಡದು ಆ ನಮ್ಮ ಪ್ರೇಕ್ಷಕರಿಗೆ ತೆರಿಪವನಂಚಿತ್ನ ಒಂಜಿ ಕಾರ್ಯಕ್ರಮ ಮಲ್ತೊಂದಿಲ್ಲ ಸರ್ ನಮಸ್ತೆ 5 ದಿನದ ಕಾರ್ಯಕ್ರಮ ನಿರ್ವಹಣೆ ಮಲ್ತೊಂದು ಬರ್ತಾರೆ ಇನಿ ಈತೆ ಮುಟ್ಟ ನಡತಿನ ಒಂಚೂರು ಇನಿತ್ತ ಕಾರ್ಯಕ್ರಮ ಐತೊಟ್ಟಿಗೂ ಎಲ್ಲದ ಕಾರ್ಯಕ್ರಮ ನನ್ನ ದುಮ್ಮದ ಕಾರ್ಯಕ್ರಮ ವಾ ರೀತಿ ನಿಕ್ಲ ಆಯೋಜನೆ ಮಂತಂದರೆ ದಾದಾಪುರ ಕಾರ್ಯಕ್ರಮ ಎಂಗೆಲ್ಲ ಪ್ರೇಕ್ಷಕ ಬಂಧುಗಳಿಗೆ ತೆರಿಪ ಕೊರೊಂದುಲ್ಲರ ಪಂಪಿನ ಒಂಜಿ ತೆರಿಪದ ಕೊರಲ ಒಟ್ಟು ಎಂಕ್ಲು ಬಣಂದಿತ್ತಿಲೆ ಕಣೆ ಒಟ್ಟು ನರಮಾನ್ಯಾಗೆ ಒಟ್ಟು ದೇವರ ದರ್ಶನ ಆಗಿ ಕೊಡ್ಲಿ ಯಾಕೆ ಬಡವ ದಿಂಜಾಯಿ ಕೊಡ್ಲಿ ಮನಸ್ಸು ನೆಮ್ಮದಿ ಕೊರ್ಪಂಚಿನ ಕಾರ್ಯಕ್ರಮ ಮಲ್ಪಡೋಣ ನಮ್ಮ ಮಾತ ಸದಸ್ಯರನ್ನ ವ್ಯವಸ್ಥಾಪನಾ ಸಮಿತಿ ಬ್ರಹ್ಮಕಲಶ ಸಮಿತಿ ತೀರ್ಮಾನ ಪ್ರಕಾರ 10 ಜನಕ್ಕೂ ಒಂದು ಅರ್ಧ ಗಂಟೆ ಕುಳ್ಳುದ ಮನರಂಜನೆ ಸವಿದ ಅಕ್ಕಲ ಮನಸ್ಸದ ದುಗುಡ ದುಮ್ಮಾನನ ದೂರ ಮಲ್ಪೇರ ಪೂರಕವೈನ ಕೆಲವೊಂದು ಯೋಜನೆ ಮಲ್ತದ ಎಂಕಲು ಕಾರ್ಯಕ್ರಮ ಮಲ್ತೋದಿಲ್ಲ ಸಭಾ ಕಾರ್ಯಕ್ರಮ ಸೀಮಿತವಾದಿ ಕೊಡ್ತು ಸಾಂಸ್ಕೃತಿಕ ಬೊಕ್ಕ ಬೇತೆ ಬೇತೆ ಸನಾತನ ಹಿಂದೂ ಧರ್ಮಗೂ ನಮ್ಮ ಹಿಂದೂ ಸಮಾಜ ಆ ರೀತಿ ಬದುಕೋಡುವ ಸಂದೇಶ ಕೊರ್ಪು ಅಂಚಿನ ಕಾರ್ಯಕ್ರಮದಲ್ಲಿ ಎಂಕಲು ಆಯೋಜನೆ ಮಲ್ತೊಂದಿಲ್ಲ ಒಂಜಿ ಕೊಡಿ ನಿರಂತರ ಭಜನೆ ಹೊಂದಿತ್ತು ನಾನು ಬೊಕ್ಕೊಂಜಿ ಕೋಟಿ ನಮ್ಮ ಮಯೂರ ಕಲಾವೇದಿಕೆಡಿ ಪೊರ್ಲದ ಕಾರ್ಯಕ್ರಮ ಆಯೋಜನೆ ಮಾಡ್ತದ ಐಟು ಸಂದೇಶ ಎಲ್ಲ ಉಂಟು ಕೇವಲ ಮನೋರಂಜನೆ ಮಾತ್ರ ಹಿಂದೂ ಸಮಾಜೋಡು ನಮ್ಮ ಎಂಚ ಬದುಕೊಳ್ಳಿ ಹಿಂದೂ ಸಮಾಜದ ನ್ಯೂನತೆಗಳನ್ನು ಸರಿಮಲ್ಪಂಚಿನ ಒಂದು ಪ್ರಯತ್ನ ಸಮೇತ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಕೊರೊಂದಿಲ್ಲ 17ನೇ ತಾರೀಕು ಸ್ಟಾರ್ಟ್ ಆದ ಎಂಕಲ್ನ ಹೊರೆಕಾಣಿಕೆ ದಾನಿ ತಿರುವಾಯಣಂಚಿನ ಸಭಾ ಕಾರ್ಯಕ್ರಮ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು 400 ಜನಕ್ಕೆ ಮಿಗಿಲಾದ ಕಲಾವಿದರಿಗೆ ಎಂಕಲ್ ವೇದಿಕೆ ಕೊಡ್ತಾ ನೃತ್ಯ ಆದಿಪ್ಪು ಐಟು ನಾಟಕ ಆದಿಪ್ಪು ಮಾತ ರೀತಿಯ ಭಜನೆ ಆದಿಪ್ಪು ಅಥವಾ ದಾಸವಾಣಿ ಆದಿಪ್ಪು ಹರಿಕೀರ್ತನೆ ಆದಿಪ್ಪು ಗೀತ ಸಾಹಿತ್ಯ ಸಂಭ್ರಮ ಆದಿಪ್ಪು ನಾಟಕ ಆದಿಪ್ಪು ಒಟ್ಟು ಹಿಂದೂ ಜನಕ್ಕಳಿಗೆ ಪೂರಕವೈನ ನಮ್ಮ ಸಮಾಜದ ಓಲು ವ್ಯತ್ಯಾಸತೆಲ್ಲ ಸರಿ ಮಾಡ್ತಂದು ನಮ್ಮ ಉತ್ತಮ ನಾಗರಿಕರವರು ದೇವೇರನ ಶಕ್ತಿಂಚಿ ಸಾನ್ನಿಧ್ಯ ವೃದ್ಧಿಯಾಪುಣ ಅದೇ ರೀತಿ ಹಿಂದೂ ಸಂಘ ಮಾತ ಬೇತೆ ಬೇತೆ ಜಾತಿ ನಮ್ಮ ಹಿಂದುಲು ಮಾತ ಒಗ್ಗಟ್ಟಾಪಣವೇ ಈ ಬ್ರಹ್ಮಕಲಶದ ಮೂಲ ಉದ್ದೇಶ ನಮ್ಮ ಕೇವಲ ಬ್ರಹ್ಮಕಲಶ ದೇವೇರೇ ಮಾತ್ರ ಅತ್ತೆ ನರಮಣಿಲ ಅಕಲಕಲ ಇತ್ತಿನ ವ್ಯತ್ಯಾಸಗಳನ್ನು ಸರಿ ಮಾಡ್ತದೆ ನಮ್ಮ ಸನಾತನವಾಯಿನ ಹಿಂದೂ ಧರ್ಮ ಜಾಗೃತಿ ಆವಡ್ದಾಂಡ ಈ ನಂಗೆ ಸಭಾ ಕಾರ್ಯಕ್ರಮ ಐತೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಗತ್ಯ ಅಂಚಿನ ಎಡ್ಡೆಡ್ಡೆ ಕಾರ್ಯಕ್ರಮಗಳು ನಾವು ಪಾಡೊಂದು ದಯವಂಡ ನಮ್ಮ ಇಡೀ 500ಕ್ಕೆ ಮಿಗಿಲಾಯಿನ ಸ್ವಯಂ ಸೇವಕರು ನಿರಂತರ ಬೆಣಂದುಲ್ಲೇರು ನಿಮಗೆ ತೋದಿಪ್ಪಾರು ಒಂಜಿ ಸ್ವಯಂ ಸೇವಕರು ಒಂಜಿ ವಾಹನ ಸಮಿತಿ ಆಗಲಿ ಅಕಲೆ ಇತ್ತೆಡೆ ಒವ್ವೇ ಕಾರ್ಯಕ್ರಮ ತೀರಾತಿ ಆಡಲ ಮೂಲು ಎಂಕ್ಲು ಕಾರ್ಯಕ್ರಮ ತೋಯಿಂತಿಂಡ ಪೂರಕವಾದಾಗಲಿಕ್ಕೆ ಬೋರ್ಡನ ಜನಕ್ಕೆ ಬರ್ಪಣೆಗೆ ಪೋಪಣೆಗೆ ಪೂರಕವಾಯಿನ ವ್ಯವಸ್ಥೆ ಮಾಡ್ತಂದಾಗಲೇ ದುಮ್ಮಡು ಕರಂಜೊಂದಿಪ್ಪರು ಒಂಜಿ ಕೋಟಿ ಸ್ವಯಂ ಸೇವಕರು ಇಲ್ಲ ಅಕ್ಕಲೆ ಓಲೋಲು ಸ್ವಯಂ ಸೇವಕರ ಕೊರತೆ ಉಂಡ ಆಡೆಗಡೆಗೆ ಸ್ವಯಂ ಸೇವಕರನ್ನು ಕೊಡಪಣಂಚಿನ ವ್ಯವಸ್ಥೆ ಪಾನೀಯ ಸಮಿತಿಗಳು ಅಕ್ಲೆಗಲಿ ಅಪಾಪಕ ಬಾಜಲು ಅಕ್ಲ
ಇನ್ನು ಪರಿಹಾರ ಮಲ್ತು ಕೊರ್ಪಂಚಿನ ವ್ಯವಸ್ಥೆ, ಅನ್ನದಾನ ಸಮಿತಿಗಳು ಅನ್ನದಾನದ ವ್ಯವಸ್ಥೆ, ಭಜನದಲ್ಲಿ ಭಜನೆ ವ್ಯವಸ್ಥೆ, ಒಟ್ಟು 24 ಸಮಿತಿ ಉಂಟು ಹೆಂಗಲ್ಲ. 24 ಸಮಿತಿಲ ಬತ್ತಿಂಚಿ ಭಕ್ತರಿಗೆ ಒಂದು ಹೊಸತ್ತೊಂಜಿ ವಾತಾವರಣ ಕ್ರಿಯೇಟ್ ಮಾಡ್ತು ಪೋಣಗಾಗಲಿ ನೆಮ್ಮದಿ ಒಬ್ಬನಂಚಿನ ಒಂಜಿ ರೀತಿಯ ಪ್ರಯತ್ನ ನನಗೆ ಮಾತೆಲ್ಲ ಮಂತಂದಿಲ್ಲ. ಒಂದಕ್ಕೆ ನಮ್ಮ ಭಕ್ತರು ಊರ ಪರ ಊರದ ಮಾತೆಲ್ಲ ಸಹಕಾರಡು ಎಂಕಲ್ನ ನಿರಂತರ ಈ ಸ್ವಯಂ ಸೇವಕರ ಶ್ರಮ ಉಂಟು ಮಾಡಿದ್ದು ಎಂಕ್ ಭಾರಿ ಹೆಮ್ಮೆ ಅವನುಂಟು. ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯ ಆಯೋಜನೆ ಮಂತೊಂದು ಒಂಜಾತ್ ಕಾರ್ಯಕ್ರಮದ ರೂಪುರೇಷೆಯಲ್ಲಿ ನಮ್ಮದು ಮುದಿವೊಂದು ಬರ್ತೇವೆ. ಇನ್ನೀ ಕಾರ್ಯಕ್ರಮಡ್ ನಮ್ಮೊಟ್ಟಿಗೂ ಸ್ವಾಗತ ಸಮಿತಿ ಆಯೋಜನೆ ಮಲ್ತೊಂದು ಸ್ವಾಗತ ಸಮಿತಿ ಸದಸ್ಯರಾದಿತ್ತೊಂದು ಈ ಭಾಗಡು ಗುರುತಿಸೋ ಒಂದು ಬತ್ತಿನ ಯುವ ಉದ್ಯಮಿ ಬೇತೆ ಬೇತೆ ರಾಜಕೀಯ ಪಕ್ಷದ ನೇತರಲಾದ ಕೆಲಸ ಮಲ್ತೊಂದಿಪ್ಪುನಾರು ಶ್ರೀಯುತ ವಿದ್ಯಾಧರ್ ಜೈನ್ ನಮ್ಮೊಟ್ಟಿಗುಳ್ಳರು. ಸರ್, ಈ ಕಾರ್ಯಕ್ರಮ ಈ ಏತು ದಿನದಿಂಚಿ ಜೋಡಣೆ ಮಲ್ತೊಂದುಲ್ಲಾರು. ಈ ಕಾರ್ಯಕ್ರಮದ ಬಗ್ಗೆ ಈರಿನ ಅನುಭವಗ ಬರ್ಪಿನ ಈರಿ ಮುಲ್ಪ ಮಲ್ತಿನ ಸೇವೆದ ಬಗ್ಗೆ ಅಥವಾ ಈರಿನ ಕಾರ್ಯಕ್ರಮ ಈರೆಗ ಆಪಿನಂಚಿನ ಅನುಭವ ಮಾತಾಡಿ. ನಮಸ್ಕಾರ. ಎಂಕ್ ಸ್ವಾಗತ ಸಮಿತಿದ ಸದಸ್ಯ ಅದಿಯನ್ ಬೇಲೆ ಮಲ್ತೊಂದುಲ್ಲ ಏನು ಬರ್ಪನ ಅತಿಥಿನಕ್ಲೇನು ಸ್ವಾಗತ ಮಲ್ತದೆ. ಅಂಚನೆ ಇತ್ತೆ ನಮ್ಮ ಕ್ಯಾಪ್ಟನ್ ಬ್ರಜೇಶ್ ಚೌಟರಿ ಸಂಸದರೇನಾರು ಇತ್ತೆ ಬರ್ತದೆ ಹೋಯರು ಆರೆ ಇತ್ತೆ ಪ್ರಥಮವಾದ ದೇವರನ ದರ್ಶನ ಮಲ್ತದೆ. ಐನಿಡ್ದು ಬುಕ್ ಅನ್ನಛತ್ರದಡೆ ಪೋದು ಅಂಚನೆ ಅರ್ನೊಟ್ಟಿಗೂ ನಮ್ಮ ಪಾಕಶಾಲೆದಲ್ಲಿ ಪಪ್ಪೋದು ಅಂಚನೆ ಕಚೇರಿಗೆ ಬರ್ತದೆ. ಮಾತಾ ಕಾರ್ಯಕರ್ತರನ್ನು ಭೇಟಿಯಾಯರು ಅಂಚನೆ ಮುಲ್ಪ ಸ್ವಯಂ ಸೇವಕರ ಐನಕ್ಲೇನು ಪೂರ ಭೇಟಿಯಾದ ಅಂಚೆ ಇತ್ತೆ ತಾನೇ ಯಾರು ನಿರ್ಗಮಿಸ್ಯಾರು. ಬುಕ್ಕ ಏನು 17ನೇ ತಾರೀಕದ ಬುಕ್ಕಲ್ಲ ಏನು ಮುಲ್ಪ ಬೇಲೆ ಮಲ್ತೊಂದಲ್ಲ ಸ್ವಾಗತ ಸಮಿತಿದು. ಎಂಕ ಸ್ವಾಗತ ಸಮಿತಿಯಿಂದ ಬಂದ ಬರ್ಪನ ಅತಿಥಿನ ಅಕ್ಲೇನಲ್ಲಿ ತಂದು ಪೋಪನ ಅಕ್ಲೇನ ದರ್ಶನ ಮಲ್ಪನ ಅಂಚ ಅಕ್ಲೆಗೆ ಬೋಡನಂಚಿತ್ನ ವ್ಯವಸ್ಥೆನ ಮಲ್ತದೆ ಕೊರ್ಪನಂಚಿತ್ನ ವ್ಯವಹಾರ ಮಲ್ತಂದು. ಈ ಕಾರ್ಯಕ್ರಮ ಅತಿ ವಿಜೃಂಭಣೆ ಯಶಸ್ವಿಯಾದ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಅವನುಂಡು ಐತೊಟ್ಟಿಗೂ ಈ ದೇವಸ್ಥಾನದ ಎದುರು ಭಾಗಡು ಒಂಜಿ ನಮ್ಮ ವ್ಯಕ್ತಿನ ಉಂತ ಒಂದ ಅರ್ನ ವಿಶೇಷತೆದಾದ ಬಂಡ ಕರ್ನ 15 ವರ್ಷದಿಂಚಿ ಈ ಪದಾಳ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ತನ್ನ ಕೈರ್ದಾಪನಂಚಿತ್ನ ಆ ಪೂತ ಸೇವೆನು ಉಚಿತವಾದ ದಿನ ಪ್ರತಿ ಆ ದೇವರಿಗೆ ಆಪಿನಂಚಿತ್ನ ಪೂನು ಆರ್ನ ಕೈ ಹಿಡ್ದು ಸ್ವತಃ ಆರ್ನ ಖರ್ಚಿಡಿಗೆ ಸಮರ್ಪಣೆ ಮಲ್ತೊಂದುಲ್ಲೇರಿ. ಅವತ್ತಂದೆ ಇನಿ ನಡಪಣಂಚಿತ್ನ ಕರ್ನ 5 ದಿನದಿಂಚಿ ನಡತೊಂದು ಬತ್ತಿನಂಚಿನ ಪ್ಲಸ್ ದುಂಬುಗು ನಡಪಣಂಚಿತ್ನ ಕಾರ್ಯಕ್ರಮಗಳ ಅನೇಕ ಆ ಪೂತ ದಾದಪುರ ಅಲಂಕಾರ ಉಂಡ ಅವಕ್ಕೆ ಮಾತೆಗಳ ಸಹಕಾರ ಮಲ್ಪಿನಾರು ಶ್ರೀಯುತ ವಸಂತ್ ವಿವೇಕಾನಂದ ಫ್ಲವರ್ಸ್ ಉಪ್ಪಿನಂಗಡಿ ಇಂಬೇರಿ ದೆತ್ತ ಮಾಲಕೆರೆ ನಮ್ಮೊಟ್ಟುಗುಳ್ಳೇರಿ ಅವ್ರನ್ನ ಕರಿನ 15 ವರ್ಷದಿಂಚಿ 19 ಸೇವೆದ ಬಗ್ಗೆ ಬುಕ್ಕ ಇತ್ತಾರು ಬೇತೆ ಬೇತೆ ಜವಾಬ್ದಾರಿಗಳ ಮೂಲ ಸೇವೆನ ನಿರ್ವಹಣೆ ಮಲ್ತೊಂದುಲ್ಲೇರಿ. ಅರಡ ನಮ್ಮ ಪಾತೆರ್ಪಗ ವೀಕ್ಷಕರೇ ನಮಸ್ತೆ ವಸಂತರೇ. 7 ವರ್ಷದಿಂಚಿ ಈ ದೇವಸ್ಥಾನಕ್ಕೆ ಪೂ ಕೊರ್ಪಣಂಜಿನ ಕಾರ್ಯಕ್ರಮ ಮಲ್ತೊಂದುಲ್ಲ ಕರಿನ ಬ್ರಹ್ಮಕಲಶದ್ದು ಈ ಸರಿ ಈ ಬ್ರಹ್ಮಕಲಶ 15 ವರ್ಷ ಈ 15 ವರ್ಷದ ದೇವರಿಗೆ ನಿತ್ಯ ಪೂಜೆಗೆ ಯಾನು ಧರ್ಮಾರ್ಥವಾದ ಕೊರೊಂದಿಲ್ಲ ಸೇವೆ ರೂಪ ಅಂಚನೆ ಈ ನೆಟ್ಟಲ್ಲಿ ಅಂಚನೆ ಬ್ರಹ್ಮಕಲಶಗೂ ಮಾತಾ ಪೂತ ವ್ಯವಸ್ಥೆ ಎಂಕೆ ಬಂತೇರು ಮಾತಾ ಪೂತ ವ್ಯವಸ್ಥೆಲ್ಲ ಯಾನೇ ಮಂತೊಂದು ಅಲಂಕಾರ ಬುಂಡ ದೇವರಿಗೆ ನಿತ್ಯ ಪೂಜೆದ ಅಥವಾ ಬೇತೆ ಬೇತೆ ಹೋಮದ ಆಯ್ತು ಪೂರ ಪೂಜೆದ ಪೂಲ ವ್ಯವಸ್ಥೆನ ಯಾನೇ ಮಂತೊಂದಿಲ್ಲ ಎಂಕ್ ಮನಸ್ಸಿಗೆ ಈ ಕ್ಷೇತ್ರ ನೆಮ್ಮದಿ ಉಂಟು. ಅಂಚನೆ ಈ ಬ್ರಹ್ಮಕಲಶ ಅಲಂಕಾರ ಸಮಿತಿಯ ಸಂಚಾಲಕ ಆದಲ್ಲ ಅನ್ನೋದು ಏರಿಗಿಲ್ಲ ಗೊತ್ತಿದ್ದಂದೆ ಪ್ರಚಾರ ಬಯಸಂದೆ ತನ್ನ ನಿಸ್ವಾರ್ಥ ಸೇವೆಯನ್ನು ಈ ದೇವರಿಗೆ ಪೂರ್ಣ ಅರ್ಪಣೆ ಮಲ್ಪನ ಮುಖಾಂತರ ತೆರಿಪದ ಬರೊಂದಿತ್ತೇರಿ. ಇಂಬೆರೆಗೆ ಶ್ರೀ ಭಗವಂತೆ ನನಾತ್ ಇಂಚಿನ ಕಾರ್ಯಕ್ರಮ ಮಲ್ಪರ ಐರಾರೋಗ್ಯ ಐಶ್ವರ್ಯನ ಕೊರಡು ಬಂಡದಕ್ಕೆ ಏನೊಂದಿಲ್ಲ. ಪಾದಾಳ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿಯ ಒಂದು ಬ್ರಹ್ಮಕಲಶೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆದಿದೆ. ನಿಜವಾಗಿ ಭಾರಿ ತುಂಬ ಸಂತೋಷ ಆಗ್ತದೆ. ಜನಸಾಗರವೇ ಇಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿನ ವ್ಯವಸ್ಥೆ ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ. ಎಲ್ಲವೂ ನಾವು ಇವಾಗ ನೋಡಿದ ನಮಗೆ ಇಲ್ಲಿ ಸ್ವಯಂ ಸೇವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗಿದೆ. ಇಲ್ಲಿ ಒಂದು ಶಕ್ತಿ ಇದೆ ಅಂತ ನಮಗೆ ಕಾಣ್ತಾ ಇದೆ. ಊಟದ ವ್ಯವಸ್ಥೆ ಕೂಡ ಅಷ್ಟು ಒಳ್ಳೆಯ ಉತ್ತಮ ರೀತಿಯಲ್ಲಿ ಇಲ್ಲಿ ಆಗಿದೆ. ಹಾಗಾಗಿ ತುಂಬ ಸಂತೋಷ ಆಗ್ತದೆ. ಇನ್ನು ಬಹುಶಃ ಇವತ್ತಿನ ನಾಳೆಯ ದಿವಸ ಕೂಡ ಇನ್ನಷ್ಟು ಜನಗಳು ಇಲ್ಲಿ ಆಗಮಿಸಲಿಕ್ಕೆ ಇದ್ದಾರೆ. ಬಹುಶಃ ಎಲ್ರಿಗೂ ಇಲ್ಲಿ ಯಾರೆಲ್ಲ ಈ ಒಂದು ಕ್ಷೇತ್ರಕ್ಕೆ ಅವರ ಶ್ರಮವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪಾದಾಳ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶದ ಭಾರಿ ಅದ್ದೂರಿಯಾಗಿ ನಡೀತುಂಟು.
ಹಲವಾರು ಸಂಘ ಸಂಸ್ಥೆದಾಗಲಿ ಮುರನದಿಕ್ ಕೆಲಸ ಮಂತೊಂದುಲ್ಲೇರು ಸ್ವಯಂ ಸೇವಕರಾದ ಯಶವಂತ ಪರಿಷತ್ ಬಜರಂಗ ದಳದಾಗ್ಲಾದಿಪ್ಪು ಟೀಮ್ ಅಗೋರದಾಗ್ಲಾದಿಪ್ಪು ಇನ್ನಿತರ ಸುಮಾರು ಟೀಮ್ದಾಗ್ಲಿ ವರ್ಕ್ ಮಂತೊಂದುಲ್ಲೇರು ಒವೇ ರೀತಿದ ಫಲಪೇಕ್ಷೆ ಜಂದೆ ಅನ್ನದಾನ ಸೇವೆಡ್ಲ ತೊಡಗಿಸ ಒಂದುಲ್ಲೇರು ಅವತ್ತಂದೆ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ತೊಡಗಿಸ ಒಂದುಲ್ಲೇರು ಮಾತ ಊರ್ದ ಜವನಿಯರ್ಲ ಪೊರ್ಲ ರೀತಿ ಇರ್ಬತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ ಒಂದುಲ್ಲೇರು ಭಾರಿ ಖುಷಿಯ ಒಂದುಂಡು ಈ ಕಾರ್ಯಕ್ರಮ ಈ ಕ್ಷೇತ್ರ ಬಂದಾಗ ಮಾತೆಲ್ಲ ಒಗ್ಗಟ್ಟು ನನಾತ್ ಶಕ್ತಿ ಬರಡನ್ನು ನಂಗ್ಲಕ್ಕೆ ಏನೊಂದು ಪದಾಳ ಸುಬ್ರಹ್ಮಣ್ಯೇಶ್ವರ ದೇವರ ಕಾರ್ಯಕ್ರಮ ವಿಜೃಂಭಣೆಡೆ ನಡಪನಂಚಿತ್ನ ಈ ಒಂಜಿ ಪೊರ್ತುಡು ಬತ್ತಿನ ಭಕ್ತಾದಿಲು ಒಂಜಾತು ಹಿಂದೂ ಸಂಸ್ಕಾರ ಹಿಂದೂ ಸಂಸ್ಕೃತಿನ ಗೊತ್ತಾವಡುಂದಾಂಡ ನನ್ನ ದುಂಬುದ ಪೀಳಿಗೆಗೆ ಇನ್ನು ತೆರಿಪವಡುಂದಾಂಡ ಐಕಾಪಿನಂಚಿತ್ನ ದುಂಬು ಭಗವದ್ಗೀತೆ ಎಡೆ ರಾಮರೇ ಕೃಷ್ಣನೇ ದಾದಪೂರ ಪಂತೆರ ಅವಿನೊಂಜಾತು ವಿಚಾರನೆ ಆ ಜೋಕ್ಲೆಗೆ ತೆರಿಪವಡು ಪನ್ಪನ ದೃಷ್ಟಿಡಿ ಮೂಲು ಹರೇ ರಾಮ ಹರೇ ಕೃಷ್ಣದ ಇಸ್ಕಾನ್ ಸಂಸ್ಥೆದಕ್ಲೆ ಇಸ್ಕಾನ್ ಸಂಸ್ಥೆದಕ್ಲೆ ಬರ್ತದೆ ಮೂಲು ಬರ್ಪಿನಂಚಿತ್ನ ಭಕ್ತಾದಿಲೆಗೆ ಅತಿ 500 ರೂಪಾಯಿ ದೊರಕುನಂಚಿನ ಈ ಒಂಜಿ ಪುಸ್ತಕನೇ ಬರೀ ಕಮ್ಮಿಡು ಒಂಜಾತಿ ಜನಕ್ಕಲು ಪ್ರತಿಯೊರಿಯನ್ನೆಲ್ಲ ಇಲ್ಲಡು ಭಗವದ್ಗೀತೆ ಉಪ್ಪಡು ಪನ್ಪಿನ ಒಂಜಿ ದೃಷ್ಟಿಡಿ 200 ರೂಪಾಯಿಗೆ ಕೊರ್ದು ಮೂಲೊಂಜಿ ವ್ಯವಸ್ಥಿತವಾದ ಜಾಗೃತಿ ಧರ್ಮ ಜಾಗೃತಿನ ಮಲ್ಪನಂಚಿತ್ತ ಒಂಜಿ ಕೆಲಸನ ಮಲ್ತೊಂದುಲ್ಲೇರು ಅಕ್ಲೆಡ ಇನಿ ಪಾತೆರ್ಗ ಸಂಸ್ಥೆದ ಈ ಭಾಗಕ್ಕೆ ಬತ್ತಿನಂಚಿನಾರು ಲತಾ ಶೆಟ್ಟಿ ಉಡುಪಿ ಇಂಬೇರುಳ್ಳೇರು ಮೇಡಮ್ ನಮಸ್ತೆ. ಯಾವ ಕಾರಣಕ್ಕಾಗಿ ಈ ಒಂದು ಪುಸ್ತಕದ ಆಯೋಜನೆಯನ್ನು ಮಾಡಿದ್ದೀರಿ ಮತ್ತು ಇದನ್ನು ಯಾವ ರೇಟಿಗೆ ಮತ್ತು ಹೇಗೆ ಇಲ್ಲಿಯ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀರಿ? ಸೊ ನಮ್ಮ ಇಂಟೆನ್ಷನ್ ಏನಂದರೆ ಎಲ್ಲರ ಮನೆಯಲ್ಲಿ ಭಗವದ್ಗೀತೆ ಇರಬೇಕು, ಪ್ರತಿಯೊಂದು ಮನೆಯಲ್ಲಿ ಭಗವದ್ಗೀತಾ ನಮ್ಮದು ಇದು ಒಂದು ಆಸೆ ಎಲ್ಲರ ಮನೇಲಿ ಇರಬೇಕು ಅಂತ. ಸೊ ಆ್ಯಕ್ಚುಲಿ ಇದರದ್ದು ರೇಟ್ ತುಂಬ ಜಾಸ್ತಿ ಇದೆ, ಆದರೆ ಒಬ್ಬರು ಭಕ್ತರು ಬಂದು ಸೊ ಇದನ್ನು ಕಮ್ಮಿಯಲ್ಲಿ ಕೊಡಿ, ಊರಿನ ಜನರಿಗೆಲ್ಲ ಪ್ರಯೋಜನ ಬರಬೇಕು ಅಂತ ಹೇಳಿದರು. ಅದಕ್ಕಾಗಿ ನಾವು ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀವಿ, ಇಲ್ಲಾಂದರೆ ಅದರದ್ದು ಬೈಂಡೇ ಬರಲ್ಲ ಆ ರೇಟಿಗೆ. ಸೊ ಅವರು ಎನ್ಕರೇಜ್ ಮಾಡಿದ್ರಿಂದ ನಮಗೆ ಆಗ್ತದೆ ಅದು ಮಾಡಲಿಕ್ಕೆ. ಸೊ ನಮ್ಮ ಇಂಟೆನ್ಷನ್ ಏನಂದರೆ ಎಲ್ಲ ಮನೆಯಲ್ಲಿ ಭಗವದ್ಗೀತೆ ಇರಬೇಕು ಆ ಥರ. ಭಕ್ತಾದಿಗಳ ಒಂದಷ್ಟು ಅಥವಾ ನೀವು ಹೇಳುವ ರೀತಿಯಲ್ಲಿ ಬರುವಂಥ ಜನರ ಭಾವನೆಗಳು ಅಥವಾ ಬೇಡಿಕೆಗಳು ಹೇಗಿದೆ ಇಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ, ಎಲ್ರಿಗೂ ಖುಷಿ ಭಗವದ್ಗೀತೆ ನೋಡಿ. ಕೆಲವರೆಲ್ಲ ಬಂದು ಹೇಳ್ತಾರೆ ನಾವು ಭಗವದ್ಗೀತೆ ನೋಡೇ ಇಲ್ಲ, ಸೊ ನಮಗೆ ಆಸೆ ಇತ್ತು ಭಗವದ್ಗೀತೆ ಬೇಕು ಅಂತ, ನಮಗೆ ಗೈಡ್ ಮಾಡೋರು ಯಾರೂ ಇಲ್ಲ. ಸೊ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಆದರೆ ನಾವು ಹೀಗೆ ಡೈರೆಕ್ಟ್ ನಾವು ತಗೊಳ್ಳೋದು ನಾವು ಫಸ್ಟ್ ಟೈಮ್, ನಾವು ಖುಷಿ ಆಯಿತು ನೀವು ಬಂದಿದ್ದು ಅಂತ ತುಂಬ ಎನ್ಕರೇಜ್ ಮಾಡ್ತಾರೆ. ಸೊ ಇದಕ್ಕಾಗಿ ನಾವು ಈ ದೇವಸ್ಥಾನಕ್ಕೆ ತುಂಬ ನಾವು ಧನ್ಯವಾದಗಳನ್ನು ಹೇಳ್ತೇವೆ ನಮ್ಮನ್ನು ಎನ್ಕರೇಜ್ ಮಾಡಿದ್ದಕ್ಕೆ. ಒಂದಷ್ಟು ಪೇಟೆಗಳ ದೇವಸ್ಥಾನಗಳಿಗೆ ತಾವುಗಳು ಹೋಗಿರ್ಬೋದು, ಇಂಥ ಒಂದು ಗ್ರಾಮಾಂತರ ಪ್ರದೇಶದ ದೇವಸ್ಥಾನಗಳಲ್ಲಿ ಬಂದು ಇಲ್ಲಿರುವಂಥ ಭಕ್ತಾದಿಗಳ ಹತ್ರ ಅಥವಾ ಇಲ್ಲಿದ್ದ ಮುಗ್ಧ ಮನಸ್ಸಿನ ಈ ಒಂದು ಜನರ ಜೊತೆ ಅವರ ರೇಟುಗಳ ವಿಚಾರ ಇರ್ಬೋದು ಎಲ್ಲವನ್ನು ನಿಮ್ಮ ಜೊತೆ ಯಾವ ರೀತಿ ಹಂಚಿಕೊಳ್ತಾರೆ ಮತ್ತು ನೀವು ಅವರಿಗೆ ಯಾವ ರೀತಿ ಇದನ್ನು ಎಂಕರೇಜ್ ಮಾಡ್ತೀರಿ ಅಂತೇಳಿ. ನಾವು ಈಗ ಪೇಟೆಗಳಿಗೆಲ್ಲ ಹೋದಾಗ ಸುಮಾರು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸುಮಾರು ಜನ ತೊಗೊಳ್ಳಲ್ಲ, ಬುಕ್ಸ್ ತೊಗೊಳ್ಳೋದಕ್ಕೆ ಅಷ್ಟಾಗಿ ಮುಂದೆ ಬರಲ್ಲ. ಆದರೆ ಇಲ್ಲಿ ಮುಗ್ಧ ಜನರು ಬಂದ್ಬಿಟ್ಟು ಒಂದೊಂದ್ಸತಿ ಹಣ ಇಲ್ಲ ಅಂತ ಹೇಳ್ತಾರೆ. ಅಂಥ ಕಡೆ ನಾವು ಸ್ವಲ್ಪ ಜನಕ್ಕೆ ಅವ್ರ ಹತ್ರ ಎಷ್ಟಿದೆಯೋ ಅಷ್ಟೇ ತೊಗೊಂಡು ಕೊಟ್ಬಿಟ್ಟಿದ್ದೀವಿ ಪುಸ್ತಕಗಳನ್ನ. ಯಾಕಂದರೆ ಅವರ ಮುಗ್ಧ ಮನಸ್ಸದು, ಅವ್ರಿಗೆ ಓದಬೇಕು ಅನ್ನೋ ಇಚ್ಛೆ ಇದೆ, ಆದರೆ ಹಣ ಇಲ್ಲ ಅವ್ರ ಹತ್ರ. ಸೊ ಆವಾಗ ನಾವು ಎಷ್ಟಿದೆಯೋ ಅವ್ರ ಹತ್ರ 10 ರೂಪಾಯಿ ಆಗಲಿ 20 ರೂಪಾಯಿ ಆಗಲಿ ತೊಗೊಂಡು ಪುಸ್ತಕ ಕೊಟ್ಟುಬಿಟ್ಟಿದ್ದೀವಿ ಅವರಿಗೆಲ್ಲ. ಸೇವಾ ರೂಪಡು ಈ ಭಾಗದ ಜನಕ್ಲೆಗೆ ಒಂಜಾತಿ ಜನಕ್ಕಲು ಭಗವದ್ಗೀತೆಯನ್ನು ತೂವಂದಿನಕ್ಲು ಭಗವದ್ಗೀತೆ ತೂವಡು ಆ ಭಗವದ್ಗೀತೆದ ಪುಸ್ತಕನ ನಮ್ಮ ಇಲ್ಲಡೆ ಕೊನದು ದೀವನಡು ಆ ಮುಖಾಂತರ ನಮ್ಮ ಧರ್ಮ ಜಾಗೃತಿದ ಬಗ್ಗೆ ಒಂಜಿ ತೆರಿಯನಡು ಪನ್ಪಿನ ದೃಷ್ಟಿಡೆ ಮೂಲು ಹರೇ ರಾಮ ಹರೇ ಕೃಷ್ಣ ಇಸ್ಕಾನ್ ಸಂಸ್ಥೆದಕ್ಲು ಬರ್ತದೆ. ಈ ಒಂಜಿ ಭಗವದ್ಗೀತೆನ ನಮ್ಮ ಪೂರ ಇಡೆ ಬರ್ಪಿನಂಚಿನ ಭಕ್ತಾಭಿಮಾನಿಗಳಿಗೆ ಒಂಜಿ ವ್ಯವಸ್ಥೆ ಮಲ್ತೊಂದಿರಿ. ಸುದ್ದಿ ಚಾನಲ್ದ ಮುಖಾಂತರ ನಿಕ್ಲೆಗೆ ಮಾತೆರೆಗ್ಲ ಈ ಒಂಜಿ ಭಗವದ್ಗೀತೆದ ಪುಸ್ತಕನ ಪಡೆಯುವಂಚಿನ ಅವಕಾಶ ಉಂಡು ಪನ್ಪಿನ ಮಾಹಿತಿನ ಎಂಗ್ಲು ಈ ಮುಖಾಂತರ ಕೊರೊಂದುಲ್ಲ. ತುಳುವನಾಡಿಡೆ ಅವೇತೋ ಬೇತೆ ಬೇತೆ ರೀತಿಯ ದೇವರನ್ನ ಆರಾಧನೆ ಮಲ್ತೊಂದು ಬರ್ಪ ಅವೇ ಪ್ರಕಾರ ಮೂಲು ನಾಗಾರಾಧನೆಗೆ ವಿಶೇಷವಾಯಿನಂಚಿತ್ನ ಸೇವೆ ಪಂಡ ಬೊಳ್ಳಿದ ಅಕ್ಲೆಗಾಯಿನ ಕಷ್ಟಲೇನು ಮಾತ ನಿವಾರಣೆ ಮಲ್ತಂದಂಡ ಆ ಬೊಳ್ಳಿದ ಸಮರ್ಪಣೆ ಮಲ್ಪನಂಚಿತ್ತ ಒಂಜಿ ಸೇವೆ ಅವೇ ಸೇವೆನು ಇನಿತ ದಿನಟು ಪದಾಳ ಸುಬ್ರಹ್ಮಣ್ಯೇಶ್ವರ ದೇವರನ ಸನ್ನಿಧಾನಡು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ವಿಶೇಷವಾದ ಮೂಲು ಊರ್ದಕ್ಲೆ ಈ ದೇವಸ್ಥಾನದ ಈ ರೀತಿಯ ಒಂಜಿ ಬೊಳ್ಳಿದ ಅಂಗಡಿನ ಏರ್ಲ ತೂದುಪ್ಪರು ಅಂಚಿನ ವಿಶೇಷ ದಿನತ್ತಾನಿ ಇನಿ ಬತ್ತದ ಮೂಲು ಬೇತೆ ಬೇತೆ ಬೊಳ್ಳಿದ ಅಂಗಡಿದಕ್ಲೆ ಬತ್ತದ ಮೂಲು ಬರ್ಪಿನಂಚಿನ ಭಕ್ತಾಭಿಮಾನಿಗಳಿಗೆ ಬೋಡಾಪಿನಂಚಿತ್ನ ಆ ಒಂಜಿ ಬೊಳ್ಳಿದ ಪರಕೆಯನ್ನು ಕೊರ್ಪಿನಂಚಿತ್ನ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಅಕಳ ಪಾತೇರ್ಪಗ ನಮ್ಮ ನಮಸ್ತೆ. ಆ ರೀತಿ ಬೊಳ್ಳಿನ ಬರ್ಪಿನಂಚಿತ್ನಕ್ಲೆ ಗೆತ್ತೊಂದು ಪೋಪೇರು ವಾ ಬೊಳ್ಳಿದ ಐಟಮ್ ನಿಕಲ್ಡ ಜಾಸ್ತಿ ಪೋಪುಂಡು ಎಂಕ್ಲೆ ನಾಗಣ ಜಿಡೆ ಮಕ್ಕ ಕಿತ್ತಿ ಜಿಡೆಗೆತ್ತಿ ಮಕ್ಕ ದೃಷ್ಟಿ ನರಂಬು ಸುಬ್ಬ ಕೆಡು ಜಾಸ್ತಿ ಪೋಪುಂಡು ನಾಗಣ ನೆಕ್
ಬೊಕ್ಕ ಪ್ರತಿಮೆ ಪಾಪೆ ಅಣ್ಣನ ಪೊನ್ನನ ಮತ್ತು ಜಾಸ್ತಿ ಹೋಗ್ಕೊಂಡು ಪಾದ ನಾಲಾಯಿ ತೊಟ್ಲ ಬಾಲೆ ಮತ್ತು ಹೋಗ್ಕೊಂಡು ಜಾಸ್ತಿ ಪರಕ್ಕೆ ಪಂಡದು ಪತ್ತೊಂದು ಪೋಪೆರ ಅತಿ ಇಂಚನೆ ದೇವರಿಗೆ ಸಮರ್ಪಣೆ ಮಲ್ಪಗ ಬಂಡದು ಕೊಣೋಪೆರ ಪರಕ್ಕೆ ಬಂಡದು ಪತ್ತೊಂದು ಪೋಪೆರ ಅತಿ ಇಂಚನೆ ಬಂಡದು ಪತ್ತೊಂದು ಪೋಪೆರ ಕಷ್ಟೋಗು ಪಣ್ಣ ಪರಕ್ಕೇನು ಪಾಡ್ಬೇರು ಇಂಚನೆ ಇಂಚನೆಲ್ಲ ಪತ್ತೊಂದು ಒಂದು ಜಾತ್ರೆಗೆ ಐಕ್ ಅಕ್ಲೆಗೆ ಎಂಚಿನ ಸೊತ್ತುಲು ಬೋಡು ಐನು ಇಂಕುಲ ಕೇಂದ್ರದು ದೇತೊಂಡು ನರ ಕಣ್ಣದಿಷ್ಟಿ ಗಿಡೆ ಗಿತ್ತಿ ಪ್ರತಿಮೆ ದ್ವಾಂಡೆ ಬೊಳ್ಳಿದ ಈ ಒಂಜಿ ಪರಕೆದ ವಸ್ತುಲೇನು ಕೊರಪಿನಂಚಿನ ಅಂಗಡಿ ದಕ್ಕಲ ಪ್ರತಿಕ್ರಿಯೆ ಎಡ್ಡೆ ರೀತಿ ಜನಕ್ಕಳು ಬರ್ತದೆ ಆ ಭಗವಂತಡ ಅಕ್ಲೆಕ್ಲೆ ಕೇನ್ನ ಅಭಿಷ್ಟನು ಈಡೇರಿಸದ ನಂಚಿನ ಅಭಿಷ್ಟಲೇನು ಸೇರಿಸನಿಗೆ ಧನ್ಯತಾ ಭಾವಡು ಮುಲ್ಪಡ್ದು ಪರಕೆದ ವಸ್ತುಲೇನು ಕೊಡೋದು ಸಮರ್ಪಣೆ ಮಲ್ತೊಂದು ಬಂಡದು ನಮಸ್ತೆ ಬ್ರಹ್ಮಕಲಶದ ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮಲ್ಲ ಕಾರ್ಯಕ್ರಮದ ಒಂಜಿ ಮರ್ಗಿಲ್ಡ್ ವೈದಿಕ ಕಾರ್ಯಕ್ರಮ ಒಂಜಿ ಮರ್ಗಿಲ್ಡ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚನೆ ಬರ್ಪಿನಂಚಿನ ಭಕ್ತಾಭಿಮಾನಿಲೆಗೆ ಅಕಲ ಮನಸ್ಸಿಗೆ ಇಚ್ಛೆ ಬತ್ತಿಲೆಕ ಒಂಜಾತ್ ಮನಸ್ಸಂತೃಪ್ತಿಗೆ ಒಂಜಾತ್ ಬೋಡಾಪಿನಂಚಿತ್ನ ಸಂತೆ ವ್ಯಾಪಾರದ ಒಂಜಿ ವ್ಯವಸ್ಥೆ ಮೂಲು ದೇವಸ್ಥಾನದ ಒತ್ತಿರ್ದು ವ್ಯವಸ್ಥೆ ಮಲ್ತು ಕೊರನಂಚಿನಡೆಗೆ ಬೇತೆ ಬೇತೆ ಭಾಗವರ್ದು ಜನಕ್ಕಳು ಬರ್ತದೆ ಈ ಜನಕ್ಕಳನ್ನ ಅಭೀಷ್ಟಕ್ಕೆ ತಕ್ಕ ಬೋಡಾಪಿನಂಚಿತ್ನ ಒಂಜೊಂಜಿ ವ್ಯವಸ್ಥೆ ಮೂಲು ಸ್ವೀಟ್ದ ವ್ಯವಸ್ಥೆ ಒಂಜಿ ಕಡೆ ಒಂದಿತ್ತು ನಂಡ ಕಟ್ಲೇರಿ ಅಂಗಡಿದ ಬೇತೆ ಬೇತೆ ಅಂಗಡಿನ ಪಾಡೋದು ಬತ್ತಂಡ ಒಂಜಿ ಕಡೆಟ್ಟು ಅಕ್ಲಕ್ಕಲ್ನ ಮನಸ್ಸಿನ ಅತ್ತಂಡ ಜೋಕ್ಲೇನು ಬುಳೆಪವನಂಚಿತ್ನ ರೀತಿ ಸಾಂಸ್ಕೃತಿಕ ಅತ್ತಂಡ ಒಂಜಿ ಸಂಸ್ಕಾರದ ಬದುಕು ಕೊರಪಿನಂಚಿತ್ನ ಪುಸ್ತಕದ ವ್ಯವಸ್ಥೆಲು ಅವೇ ಬರಿಟ್ಟು ನನ್ನೊಂಜಾತೆ ಪ್ಲಾಸ್ಟಿಕ್ದ ವಸ್ತುಲು ಇಲ್ಲದಕ್ಲೆಗೆ ಬೋಡಾಪಿನಂಚಿತ್ನ ಅಂಚಿನ ಮರ್ಗಿಳ್ಳು ಆಹಾರದ ವ್ಯವಸ್ಥೆ ಬೇತೆ ಬೇತೆ ವ್ಯವಸ್ಥೆನ ಮೂಲು ಅಂಗಡಿ ಪಾಡೊಂದೇರಿ ಒಂಜಿ ಪುಸ್ತಕದ ಅಂಗಡಿದಾರ ನಮ್ಮೊಟ್ಟುಗುಳ್ಳೇರಿ ಅರಡ ಪಾತೆರ್ಗ ಬಂದುಳೆ ಅಣ್ಣ ಈರ್ನ ಪುದಾರ್ ಊರು ಈ ಪುಸ್ತಕದ ಅಂಗಡಿ ಇಡೆಗೆ ಬರ್ತದೆ ಬೇತೆ ಬೇತೆ ಕಡೆಟ್ ಇರು ಮಲ್ತೊಂದುಲ್ಲಾರ ಇಡೆ ಬರ್ತದೆ ಮುಲ್ಪದ ಜನಕಲ್ನ ಸ್ಪಂದನೆ ಎಂಚೊಂಡು ಏತು ದಿನೋಡು ದಿಂಚಿ ಮುಲ್ ಬರ್ತದೆ ಪುಸ್ತಕದ ಅಂಗಡಿ ಪಾಡ್ದಾರೆ ಅಂಚನೆ ಸ್ವೀಟ್ದ ಅಂಗಡಿ ಪಾಡ್ದು ಬೇತೆ ಬೇತೆ ಮರ್ಗಿಲ್ದ ಬೇತೆ ಬೇತೆ ರೀತಿದ ಡ್ರೈ ಫ್ರೂಟ್ಸ್ದ ಅಂಗಡಿನ ಪಾಡ್ದೇರಿ ಅರಡೆಲ್ಲ ನಮ್ಮ ಪಾತೆರ್ಗ ಅಣ್ಣ ಈರ್ನ ಪುದಾರ್ ನವನೀತ್ ಒಲ್ತು ಬೈದಾರೆ ಪುಂಜಲ್ಕಟ್ಟೆ ಎಂಚ ಒಂದುಂಡು ನವನೀತರ ಈ ಬಾಗೋಡು ಇರೆಗೆ ವ್ಯಾಪಾರ ಬತ್ತಿನ ಜನಕಲ್ನ ಸ್ಪಂದನೆ ತೊಂದರೆ ಇಜ್ಜಿ ಬೇರೆ ಉಂಡು ಸೊ ಜನಕಲ್ನ ಬೇಡಿಕೆಗೆ ತಕ್ಕಾದೆ ಅಕ್ಲೆಗೆ ಬೋಡಾಪಿಲಕ್ಕ ನಿಕ್ಲ ಬೇರೆ ನಿಕ್ಲೆ ಮಲ್ತೊಂದು ಪೋಂದುಲ್ಲಾರೆ ಏತು ದಿನದ ಇಂಚು ಮುಳ್ಳು ಜೋಡಿಸೋನು ಮೂಜಿ ದಿನ ಇನ್ನಿಕ್ ಮೂಜಿ ದಿನ ಆ ಮೂಜಿ ದಿನದ ಇಂಚಿರೆಗೆ ಎಡ್ಡೆ ಜನಕ್ಲು ಮಸ್ತ್ ಬತ್ತಿನ ದಿನ ಇನಿ ಮಧ್ಯಾಹ್ನ ಬೇತೆ ಬೇತೆ ಮರ್ಗಿಳ್ಳು ತೂವೊಂದು ಬತ್ತಿಲ್ಲ ಅಂಡ ಮೂಲು ಒಂಜಾತ ಅಕ್ಕನಕ್ಲೇನೆ ಇಡೆಗೆ ಅಟ್ರಾಕ್ಟಿವ್ ಮಲ್ಪನ ರೀತಿಡೆ ಆಕರ್ಷಣೆ ಮಲ್ಪನ ರೀತಿಡೆ ಒಂಜಿ ಕಾಜಿದ ವ್ಯವಸ್ಥೆಲ್ಲ ಮೂಲು ಅಂಗಡಿದ ರೂಪಡು ಮಲ್ತದೇರಿ ಅರಡ ಕಾಜಿದ ವ್ಯವಸ್ಥೆಗೆ ಮುಲ್ಪದ ನಮ್ಮ ಈ ಭಾಗದಕ್ಲೆ ಆ ರೀತಿ ಸ್ಪಂದನೆ ಮಲ್ತೊಂದುಲ್ಲೇರಿ ಆ ಪಂಪಿನ ರೀತಿಡೆ ಅರಡ ಒಂಜಿ ಪಾತ್ರ ಪೊಂದು ಬರ್ಕ ಅಕ್ಕ ಈರ್ನ ಪುದರ್ ನನ್ನ ಹೆಸರು ಶ್ರೀಮತಿ ಊರು ಪುಂಜಲ್ಕಟ್ಟೆ ಹೇಗಾಗ್ತದೆ ನಿಮ್ಮ ಈ ವ್ಯಾಪಾರಗಳು ಬಳೆಯ ವ್ಯಾಪಾರ ಅಂದರೆ ಬಳೆ ಹಾಕಲಿಕ್ಕೆ ಅಂತೇಳಿ ಗ್ರಾಮಾಂತರ ಪ್ರದೇಶದ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಅಂತ ಹೇಳುವಂಥದ್ದು ನಂಬಿಕೆ ನಮ್ಮದೆಲ್ಲ ಯಾವ ರೀತಿ ನಿಮ್ಮಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಎಲ್ಲ ಬಂದವರು ದೇವರ ಜಾಗಕ್ಕೆ ಬಂದು ಬಳೆ ನೀಡ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸುತ್ತಾರೆ ವ್ಯಾಪಾರವು ಎಷ್ಟು ದಿನದಿಂದ ನೀವು ಇಲ್ಲಿದ್ದೀರಿ ವ್ಯಾಪಾರ ಹೇಗೆ ನಡೀತಾ ಇದೆ ನಾವು ಮೊನ್ನೆ ಫಸ್ಟ್ ದಿನದಿಂದವೇ ಬಂದಿದ್ದೇವೆ 5 ದಿವಸ ಇದ್ದೇವೆ ಯಾವ ದಿನದಲ್ಲಿ ಹೆಚ್ಚು ವ್ಯಾಪಾರ ಇವತ್ತಿನ ಜಾಸ್ತಿ ಇತ್ತು ನಿನ್ನೆ ಸಾಧಾರಣ ಬ್ರಹ್ಮಕಲಶೋತ್ಸವದ ಸಮಿತಿದ ಯಶಸ್ವಿ ಕಾರ್ಯಕ್ರಮದ ಪಿರವಡು ನನೊಂಜಾತು ಸ್ವಯಂ ಸೇವಕರನ್ನ ಮುಲ್ಪ ಜೋಡಿಸೋಣಪ್ಪನ ಕಾರ್ಯಕ್ರಮ ಪಂಡ ತರಕಾರಿ ಕಟಾವು ಮಲ್ಪನ ಚಿನ್ನ ಕಾರ್ಯಕ್ರಮ ಬಾಮಲ್ಯ ಮಲ್ಲ ಒಂಜಿ ಬೇಲೆ ತರಕಾರಿ ಕಟಾವು ಮಲ್ಪನ ಆ ಪಾಕಶಾಲೆಗೆ ಬೋಡಾಪಿನ ರೀತಿಡೆ ವ್ಯವಸ್ಥೆ ಮಲ್ತೊಂದು ಈ ತರಕಾರಿನ ಕಟಾವು ಮಲ್ಪನ ಚಿನ್ನ ಕಾರ್ಯಕ್ರಮ ಒಂಜಾತೆ ಮುಲ್ಪದ ಸ್ಥಳೀಯ ಭಗವತ್ ಭಕ್ತರು ಜೋಡಿಸೋಂದುಲ್ಲೇರಿ ಈ ತರಕಾರಿ ಕಟಾವು ಮಲ್ಪನಂಚಿನ ಸಮಯಡ್ ಒವೇ ರೀತಿದ ಅಕ್ಲೆಗೆ ಕಾರ್ಯಕ್ರಮ ಇತ್ತು ನಂಡಲ್ಲ ಇನ್ನು ಮಾತ್ರ ಬಿಡುದು ನಮ್ಮ ಸಂಘಟಕರಿಗೆ ತೀರ್ಮಾನ ಮಲ್ತಿನ ರೀತಿಡಿ ತರಕಾರಿನೇ ಕಟಾವು ಮಲ್ತೊಂದು ಪಾಕಶಾಲೆಗೆ ಸರಿಯಾದ ಸಂದರ್ಭಡು ಎತ್ತಾವನಂಚಿನ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರಿ ಇನಿ ವಿಶೇಷವಾದ ಮೂಲ ತರಕಾರಿ ಕಟಾವು ಪಂಡ ಕುಂಬಳಕಾಯಿನೇ ಬೂದು ಕುಂಬಳಕಾಯ್ದ ಕಟಾವಿಂಗಿಗೆ ಪೂರೇರ್ಲ ಮುಲ್ಪ ಸೇರಿದೇರಿ ಆ ಬೂದು ಕುಂಬಳಕಾಯಿ ಕಟಾವು ಮಲ್ತದೆ ಇನ್ನಿತ್ತ ಕಾರ್ಯಕ್ರಮ ಮಲ್ಪುಂದಾಂಡ ಮೂಲು ನಮ್ಮೊಟ್ಟು ಲಕ್ಕದಂತೆ ಮೂಲು ನಮ್ಮೊಟ್ಟಿಗೂ ಈ ತರಕಾರಿ ಕಟಾವು ಮಲ್ಪನ ಸೇವೆ ಮಲ್ತೊಂದು ಇಪ್ಪಣ ಚಿತ್ನ
ಶಿವಪ್ಪ ಸೇಸಪ್ಪ ಬೊಳ್ಳವ ಎಂಬೇರುಳ್ಳೇರಿ ಸರ್ ಏತು ದಿನದಿಂಚಿ ಈ ಸೇವೆ ಜೋಡಿಸೋದಿಲ್ಲ ಏತು ಜನ ಈ ಸೇವೆಯನ್ನು ಮಲ್ತೊಂದುಳ್ಳೇರಿ ಒಂಜಿ ಒಂಜಿ ಸ್ಟೆಪ್ ಮೂರ್ಬೇರು ಬಯ್ಯ ಒಂಜಿ ಸ್ಟೆಪ್ ಮೂರ್ಬೇರು ಸಾಧಾರಣ ಮುಲ್ಪುರದ ಮಧ್ಯಾಹ್ನ 12 ಗಂಟೆ ಮುಟ್ಟ ಮೂರೊಂದಿಪ್ಪೇರು ಮನಸ್ಸು ಬರ್ತು ಲೆಕ್ಕದ ಬರಪ್ಪ ಮೂಜಿ 2:30 ಗಂಟೆ ಶುರು ಮಾಡ್ತದೆ ಸಾಧಾರಣ ಆಜಿ 7 ಗಂಟೆ ಮುಟ್ಟ ಮೂರೊಂದೇ ಇಪ್ಪು ಒಂಜಿ ಜನ ಲೆಕ್ಕ ಒಂದೇ ಜನ ಕುಲ್ಲು ಬೇರೆ ನಿಕಲ ತರಕಾರಿ ಬೇತೆ ಬೇತೆ ರೀತಿಯ ತರಕಾರಿನ ಕಟಾವು ಮಲ್ಪರತ್ ಒಂದೇ ರೀತಿಯ ತರಕಾರಿ ಕಟಾವು ಮಲ್ಪ ಬೇತೆ ಬೇತೆ ನಮ್ಮ ತರಕಾರಿ ಉಂಟು ದಿನಕ್ಕೊಂಜಿ ಐಟಮ್ ಬೇತೆ ಬೇತೆ ಮಲ್ಪು ಒಂಜಿ ಬೇತೆ ಮಧ್ಯಾಹ್ನ ಒಂಜಿ ಬೇತೆ ಕತ್ತಲೆ ಒಂಜಿ ಬೇತೆ ಎಲ್ಲ ಸಾಧಾರಣ 100 kg ಹಲವು ಆಯರುಂಡಿಗೆ ಕುಂಬಳದವೆ ಅಂತ ಇತ್ತೆ 100 kg ಕುಂಬಳ ತುಂಬುರ್ದ ರೆಡಿ ಆವಡತ್ತೆ ಪಾಕಶಾಲೆ ನಿರ್ದೇಶನ ಬತ್ತಿನ ಪ್ರಕಾರ 100 kg ಕುಂಬಳದ ಅಳುವ ಮಲ್ಪನಂಚಿತ್ನ ಒಂಜಿ ಸಂಕಲ್ಪನಾಕಲ್ ದಾದ ಮಲ್ದಿರ ಅವೇ ಪ್ರಕಾರ ಈಗ ಪೂರಕವಾದ ಮುಕ್ಲು ಕಟ್ಟಿಂಗ್ ಮಲ್ತದೆ ಕುಂಬಳಕಾಯ್ದ ವ್ಯವಸ್ಥೆನ ಅಣಿಗೊಳಿಸ ಒಂದುಲ್ಲೇರಿ ಪದಾಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಈ ದಿವ್ಯ ಸನ್ನಿಧಿಗೆ ಬಂದು ದೇವರ ಆಶೀರ್ವಾದ ಪಡೆಯುವಂತಾಯಿತು. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಪ್ರಕೃತಿ ಮಾತೆಯ ಮಡಿಲಲ್ಲಿ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ, ಇಲ್ಲಿ ಬಂದರೆ ವಾಪಸ್ ಇಲ್ಲಿ ನಿಂತ್ಕೊಳ್ಳೋ ಹೋಗೋದು ಬೇಡ ಅಂತ ಆಗ್ತದೆ. ಆ ರೀತಿ ಪ್ರಶಾಂತವಾದ ವಾತಾವರಣ ದೇವರು ಇಲ್ಲಿ ನೆಲೆಯಾಗಿದ್ದಾರೆ. 12 ವರ್ಷದ ನಂತರ ಬ್ರಹ್ಮಕಲಶೋತ್ಸವ ಮಾಡಿದ್ದಾರೆ. ಇಲ್ಲಿನ ಊರಿನ ಭಕ್ತಾದಿಗಳು ಅವರೇ ಸೇರಿಕೊಂಡು ಅತ್ಯಂತ ಉತ್ತಮ ರೀತಿಯಲ್ಲಿ ಜೊತೆ ಸೇರಿಕೊಂಡು ಸಂಘಟನೆ ಮಾಡಿಕೊಂಡು ದೇವರ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ಈ 8 ದಿವಸದಲ್ಲಿ ಸುಮಾರು 30,000 ಜನ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಅದ್ಭುತ ಕಾರ್ಯಕ್ರಮ. ಅದರ ಜೊತೆಗೆ ಸುಬ್ರಹ್ಮಣ್ಯನ ಬ್ರಹ್ಮಕಲಶೋತ್ಸವದ ಜೊತೆಗೆ ಇಡೀ ಹಿಂದೂ ಸಮಾಜ ಒಟ್ಟಾಗಿದೆ. ಸೀಮೆಗೆ ಸಹಸ್ರಲಿಂಗೇಶ್ವರ ದೇವರಾದರೆ ಉಪ್ಪಿನಂಗಡಿ ಗ್ರಾಮ ದೇವರಾದಂಥ ಸುಬ್ರಹ್ಮಣ್ಯ ದೇವರು, ಈ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಆ ಮುಖಾಂತರ ಒಂದು ಹಿಂದೂ ಸಮಾಜ ಸುದೃಢ ಸಮಾಜ ಆಗಲಿ. ಇಷ್ಟು ಉತ್ತಮ ರೀತಿಯ ಕಾರ್ಯಕ್ರಮ ಮಾಡಬೇಕಾದ್ರೆ ಭಕ್ತಾದಿಗಳು, ಈ ಗ್ರಾಮದ ಜನರು ದೇವರ ಕಾರ್ಯವನ್ನು, ತಮ್ಮ ಸ್ವಂತದ ಕಾರ್ಯವನ್ನು, ದೇವರ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಅದು ಕೂಡ ಈಗ ಕೇಳಲ್ಪಟ್ಟೆ. ಇಲ್ಲಿ 10 ಆಸುಪಾಸಿನ ಜನರೇ ಸೇರಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಕಾರ್ಯಾಲಯದ ಇರ್ಬೋದು, ಮಾಹಿತಿ ಕೇಂದ್ರ ಇರ್ಬೋದು, ಅನ್ನಛತ್ರ ಇರ್ಬೋದು, ಒಂದು ಅದ್ಭುತ ರೀತಿಯಲ್ಲಿ ಇದು ಉಂಟು. ನನ್ನ ಮನಸ್ಸಿಗೆ ಬಂದಂಥ ಭಾವನೆ, ಶಬರಿಮಲೆ ಹೋಗಬೇಕಾದ ಕಾಡಿನ ಮಧ್ಯದಲ್ಲಿ ನಾವು ಹೋಗಬೇಕು ಅಯ್ಯಪ್ಪ ಸ್ವಾಮಿ ಹತ್ರ. ಅಯ್ಯಪ್ಪ ಸ್ವಾಮಿಯವರ ತಮ್ಮಯ್ಯವರು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಮಹಾಗಣಪತಿ. ನಾನನ್ನೋದು ಇಲ್ಲಿಗೆ ಬಂದಾಗ ಒಂದು ಮೈ ರೋಮಾಂಚನ ಆಗುತ್ತೆ. ಇದೊಂದು ಜಾಗವೇ ಒಂದು ಅತ್ಯಂತ ಪುಣ್ಯದ ಜಾಗ. ನನ್ನ ಮನಸ್ಸಲ್ಲಿ ಬರುವಂಥದ್ದು ಈ ಸುಬ್ರಹ್ಮಣ್ಯ ದೇವರಿಗೆ ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ನಮ್ಮ ಏನು ಮನುಷ್ಯರಿಗೆ ಕಷ್ಟ ಬರೋದು ಸಹಜ. ಸುಬ್ರಹ್ಮಣ್ಯ ದೇವರು ಅಂದ ತಕ್ಷಣ ಮನಸ್ಸಿನ ದೇವರವರು. ನರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆ ಕೂಡ ಇಲ್ಲಿ ಬಂದು ಅಡ್ಡ ಬಿದ್ದರೆ ಗುಣ ಆಗ್ಬೋದು ಅನ್ನೋಂಥ ಭರವಸೆ, ಆ ಭಾವನೆ, ಆ ಭಕ್ತಿ ನನ್ನಲ್ಲಿ ಮೂಡಿ ಬರ್ತು, ನನ್ನ ಮನಸ್ಸಿಗೆ ಬಂದದ್ದು. ಆ ಕಾರಣಕ್ಕೋಸ್ಕರ ಭಕ್ತಾದಿಗಳು ತಮ್ಮ ಕಷ್ಟಕ್ಕೆ ಸುಬ್ರಹ್ಮಣ್ಯ ಹತ್ರ ಬಂದು ಪ್ರಾರ್ಥನೆ ಮಾಡುವ. ನಮ್ಮ ಕೈಲಿ ಏನಿಲ್ಲ. ನಾವು ಭೂಮಿಗೆ ಬಂದ ನಂತರ 4 ದಿವಸ ನಮ್ಮದು ಜೀವನ. ಆ ಜೀವನದಲ್ಲಿ ನಾವು ಯಾವುದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಮಾತ್ರ ಆಗುವಂಥದ್ದು. ಮತ್ತು ಮನುಷ್ಯರ ಏನು ನಾನು ಅನ್ನುವಂಥ ಅಹಂ ಹೋಗಬೇಕಾದ್ರೆ ದೇವರ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಬೇಕಂತೆ. ದೇವರ ಹತ್ರ ನಾವು ದೇಹವನ್ನು ದಂಡಿಸಬೇಕು, ಪಾದಯಾತ್ರೆ ಮಾಡುವಂಥದ್ದು, ದೇವರಿಗೆ ಪೂಜೆ ಸಲ್ಲಿಸುವಂಥದ್ದು. ಆ ಮುಖಾಂತರ ನಮ್ಮ ಉಪ್ಪಿನಂಗಡಿಯ ಗ್ರಾಮ ದೇವರ ಸುಬ್ರಹ್ಮಣ್ಯಕ್ಕೆ ಎಲ್ಲ ಭಕ್ತಾದಿಗಳು ಬಂದು ನಿಮ್ಮ ಎಲ್ಲ ಕಷ್ಟವನ್ನು ದೂರ ಮಾಡಲಿಕ್ಕೆ ಆ ದೇವರ ಆಶೀರ್ವಾದ ಮಾಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನನಗೂ ಇಲ್ಲಿ ಬಂದ ನಂತರ ಸನ್ಮಾನ ಮಾಡಿದ್ದಾರೆ, ಶಾಲ್ ಹಾಕಿದ್ದಾರೆ. ವಿಧಾನ ಪರಿಷತ್ ಸದಸ್ಯನಾಗಿ ನನ್ನ ಜವಾಬ್ದಾರಿಯನ್ನು ಕೂಡ ಈ ಭಾಗದ ನನ್ನ ಎಲ್ಲ ಮಿತ್ರರು, ಕಾರ್ಯಕರ್ತ ಬಂಧುಗಳು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದಾರೆ. ನಾನು ಕೂಡ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ನನಗಿರಲಿ, ಆ ಮುಖಾಂತರ ಜನರ ಸೇವೆ ನಿರಂತರ ಮಾಡ್ತಿರ್ತೇನೆ ಅಂತ ನಿಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾರತ್ ಮಾತಾ ಕಿ ಜೈ. ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾರೆ. ಪಂಜಾಬ್ ಭಕ್ತನಕ್ಲೆಗೆ ಮಂಜಿ ನಿಲಿಕ್ಕೆ ಮನಸ್ಸು ಕೊರದು ತೃಪ್ತಿಪಡಿಸೋಣ ಸೇವೆಡೆ ಅವೇತೋ ಈ ಭಾಗದ ಅಣ್ಣನಕ್ಲಿ ಅಕ್ಕನಕ್ಲಿ ಸೇವೆಡೆ ಜೋಡಿಸೋ ವೀಕ್ಷಕರ ಬಲ್ಲಿ ನಮ್ಮ ಈ ಟಿವಿ ಚಾನಲ್ದ ಮುಖಾಂತರ ಪಂಜಾಬ್ ಬಂಧುಗಳು ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಮಲ್ಪನಂಚಿತ್ತ ಈ ಸೇವೆ ದೊಡ್ಡದು ಬತ್ತಿನಂಚಿತ್ತ ಮಾತ ಭಕ್ತಾಭಿಮಾನಿಗಳು ಅನ್ನದಾನರ ಪಾಲ್ಪಡೆಯುಳ್ಳ ಅದನ್ನ ಅನ್ನದಾನ ಸ್ವೀಕಾರ ಮಾಡ್ಕೊಂಡಿನ ಈ ಒಂದು ವಿಭಾಗದ ಮಾತೆಲ್ಲ ವೀಕ್ಷಣೆ ಮಾಡ್ಕೊಂಡು ಮೂಲು ಮಲ್ಪನಂಚಿತ್ತ ಅನ್ನದಾನ ಬೇತೆ ಬೇತೆ ಕೌಂಟದ ವ್ಯವಸ್ಥೆ ಮಲ್ತಂದು ಅಯ್ಯಪ್ಪ ಭಕ್ತಾದಿನಗಳಿಗೆ ಬೇತನೇ ರೀತಿಯ ತುಲ್ಲುದು ಮನಸ್ಸು ಮಲ್ಪನಂಚಿನ ವಿಭಾಗಗಳ ಜೋಡಿಸೋದಿಲ್ಲ ಐ ದೊಡ್ಡ ಅರ್ಪಿನಂಚಿನ ಪ್ರತಿವರೆಗ ಆ ಪಕ್ಕದ ಸಿಸ್ಟಮ್ ಹಿಡ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಐ ದೊಡ್ಡ ತುಲ್ಲುದು ಮನಸ್ಸು ಮಲ್ಪನಂಚಿನ ವ್ಯವಸ್ಥೆಯ ಮೂಲಕ ಜೋಡಿಸ ಒಂದು ಅತಿ ಅಚ್ಚುಕಟ್ಟಾದ ಈ
ವಿಭಾಗಗಳು ಜೋಡಿಸುವ ಒಂದು ತನ್ನನ್ನು ತಾನು ಜೋಡಿಸುವ ಒಂದು ಇತ್ತಾರೆ ಪ್ರತಾಪ್ ಕಿರಣಕ ಇನಿತ ಇನಿಟ್ಟು ಪ್ರತಾಪ್ ವನಸ್ಸಿಗೆ ಏತು ಜನತ ನಿಖಲೆ ವ್ಯವಸ್ಥೆ ಅಳವಡಿಸುವ ಏತು ಜನ ಪತ್ರ ವ್ಯವಸ್ಥೆ ರೆಡಿ ಉಂಟು ಅಚ್ಚುಕಟ್ಟಾದ ವ್ಯವಸ್ಥೆ ಉಂಟು ಸ್ವಯಂ ಸೇವಕರ ಟೀಮ್ ನಿಖಲೆ ಬಳಸರಿಗೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಏತು ಸ್ವಲ್ಪ ಸ್ವಲ್ಪ ಪಿಗೈದ ಬಂದು ಊರ್ದಕ್ಕೆ ಸುಳಿತಾಡಿ ವಲಯದಕ್ಕೆ ಬಳಸರೆ ಕೊಪ್ಪಳ ದಟ್ಟಲ ಬಳಸರೆ ರೆಡಿ ಉಂಟುದೆ 5ನೇ ದಿನದ ಕಾರ್ಯಕ್ರಮ ನಿಖಲುಳ್ಳಾರೆ 5ನೇ ದಿನದ ಕಾರ್ಯಕ್ರಮ ಆ 5ನೇ ದಿನದ ಕಾರ್ಯಕ್ರಮ ಈ ವನಸದ ವ್ಯವಸ್ಥೆಯನ್ನು ನಿಖಲೆ ಅಲ್ಪಡಿಗೆ ಕಣತು ಕೊರಪಿನ ಈ ಪದಾಧಿಕಾರಿ ಈ ಸ್ವಯಂ ಸೇವಕರನ್ನ ಜೋಡಿಸೋದಿಲ್ಲ ಆ ರೀತಿ 5ನೇ ದಿನ ತಾನೇ ಜನತೆಯ ಪ್ರತಿಸ್ಪಂದನೆ ಅವತ್ತು ಸ್ವಯಂ ಸೇವಕರು ಮಕ್ಕಳೇ ಮುಖಾಂತರ ಬರ್ತದೆ ದುಂಬೆ ತಿಳ್ಕೊಳ್ಳೋದು 25 ಜನ ಇಲ್ಲ 30 ಜನ ಅಲ್ಲ ಮಕ್ಕಳಿಗೆ ಗೋಡೆ ಎಲ್ಲ ಸೆಟ್ ಮಾಡ್ತದೆ ಇಲ್ಲಿ 1 ಗಂಟೆ ಒಡೆಯೋರು ಉಂಟದು 1 ಗಂಟೆ ಒಡೆಯೋರು ಉಂಟು ಈಗ ಅಕ್ಕಲಕ್ಕನ ಚೇಂಜ್ ಮಾಡ್ತಾರೆ ಅಂತೂ 10 ಲಕ್ಷ ಸ್ವಯಂ ಸೇವಕರ 10 ಲಕ್ಷ ಪ್ರತಿಯೊಬ್ಬರಿಗಾಗಲ್ಲ ಇಲ್ಲಿ ಬಳಸಿನ ಅವಕಾಶಗಳಿಗೆ ಕೊಡೋದಿಲ್ಲ ಒಕ್ಕ ಎಷ್ಟೇ ರೀತಿ ಸ್ಪಂದನ ಉಂಟು 16 ಕಾಲಕ್ಕೆ ಮನಸ್ಸು ಸ್ಟಾರ್ಟ್ ಆಗಬೇಕು 3 ಗಂಟೆ ಮಟ್ಟ ಮನಸ್ಸು ಕೊಡೋದು ನಿರಂತರ ಕೊಡೋದಿತ್ತು ರಸ್ ಆಗುತ್ತೆ ವೀಕ್ಷಕರೇ ವನಸ್ಸಿನ ಉಂತದ ಕೊರಪಿನ ಮಂಜು ವಿಭಾಗ ತಂಡ ಮಕ್ಕಳಿಗೆ ಅಲ್ಪಡಿದ ಜವನರಿಂದ ಸಟ್ಟು ಮಲ್ಪದಿಂದ ಕಳೆದ ದೀಪನಂಚಿನ ವಿಭಾಗಗಳು 3 ಜೋಡಿಸುವುದಕ್ಕೆ ಹಚ್ಚಿದ್ದಾರೆ ಹರಿಪ್ರಸಾದ್ ಉಳಾವ್ ಇದರಿಂದ ಪಟ್ಟಿ ತಂಡ ಐಟಮ್ ಆಗಬೇಕು 5ನೇ ದಿನ ಬ್ರಹ್ಮಕಲಶೋತ್ಸವ ಪದಾಳ ಸುಬ್ರಹ್ಮಣ್ಯ ಕೃಷಿಯಲ್ಲಿ ಎಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ ಸ್ವಯಂ ಸೇವಕರಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ದಿನಕ್ಕೊಂದು ಐಟಮ್ಗಳು ದಿನಕ್ಕೆ ಅಂದಾಜು ಒಂದು 5,000 ಜನ ಮೇಲೆ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ನೀವು ಜೋಡಿಸಿಕೊಳ್ಳುವಂಥ ಆಹಾರಗಳು ದಿನವೇ ಒಂದೇ ರೀತಿಯಾದಂಥ ಅನ್ನ ರಸ ಸಾಂಬಾರು ಅಥವಾ ವೆರೈಟಿಗಳು ತುಂಬ ಇರ್ತದೆ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಮಾಡುವ ರೀತಿಯಲ್ಲಿ ಮೆನುಗಳನ್ನು ರಚನೆ ಮಾಡಿಕೊಂಡು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಖಾದ್ಯಗಳನ್ನು ಒದಗಿಸುವುದರ ಜೊತೆಗೆ ಬಂದಿರುವಂಥ ಎಲ್ಲ ಭಗವದ್ ಭಕ್ತರಿಗೆ ಇಲ್ಲಿಯ ಸ್ವಯಂ ಸೇವಕರು ಪ್ರೀತಿಯಿಂದ ಅತಿ ಸಮಾಧಾನದಿಂದ ತಾಳ್ಮೆಯಿಂದ ಈ ಒಂದು ಊಟದ ವ್ಯವಸ್ಥೆಯನ್ನು ಸಜ್ಜುಗೊಳಿಸಿದ್ದಾರೆ ನಮ್ಮ ಸುದ್ದಿ ಚಾನಲ್ನ ಮುಖಾಂತರ ಅವರೆಲ್ಲರಿಗೂ ಶುಭ ಸಂಭಾಷಣೆಯನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸುದ್ದಿ ನ್ಯೂಸ್ ಆನಂದ ಕುಂಟಿನಿ, ಸುದ್ದಿ ನ್ಯೂಸ್ ಪುತ್ತೂರು. ಪ್ರೀತಿಡೆ ಭಕ್ತಿಡೆ ಸಮಾಧಾನಡೆ ತಾಳ್ಮೆಡೆ ಭಕ್ತಿನಂಚಿತ್ತ ಆ ಭಗವತ್ ಭಕ್ತರಿಗೆ ಒಣಸದ ವ್ಯವಸ್ಥೆಯನ್ನು ಮುಲ್ಪದಾಗಲೇ ಸಮರ್ಪಣೆ ಮಲ್ಪೊಂದುಲ್ಲೇರಿ ಕೊರ್ಲುಡು ಒಣಸು ಮಲ್ತದೆ ತೃಪ್ತಿಡೆ ಮಲ್ಪರ್ದು ಕೋಡು ಪಂಪಿನಂಚಿತ್ನ ಅಕಲ್ನ ಒಂಜಿ ಭಾವನೆ ಆ ನಿಟ್ಟಿಡೆ ಬೇತೆ ಊರುಡ್ದು ಬೇತೆ ಮರಗಿಲಿಡ್ದು ಬೈದಿನಂಚಿನ ಮಾತ ಗಿಣ್ಣೆ ನಟಿಯನ್ನು ಪಾತೆರ್ಕೊಂಡು ನಾಡ ಮುಲ್ಪದ ಒಣಸದ ಬಗ್ಗೆ ತೆರ್ಕೊಂಡು ನಾಡ ಅನ್ನ ಇರ ಪುದರ್ ಊರು ಅಣ್ಣ ಮುಲ್ಪದ ವ್ಯವಸ್ಥೆದ ಬಗ್ಗೆ ಅತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಒಂದು ಈಗ ಕುದುರೆ ಮುಲ್ಪದ ಒಣಸದ ಬಗ್ಗೆ ಹಿರೇಗ ರುಚಿ ಅತ್ತಿನ ಒಣಸದ ವ್ಯವಸ್ಥೆ ಬೇತೆ ಭಕ್ತಾಭಿಮಾನಿ ಇವತ್ತದ ಮುಲ್ಪ ಪ್ರಸಾದ ಸೇವನೆ ಆ ಅನ್ನ ಸಂತರ್ಪಣೆಗೆ ಭಾಗವಹಿಸುವ ಒಂದು ಅಂಚನೆ ನಮ್ಮ ಕೈಕಲ್ದ ಊರದ ರಾಮಕುಂಜರ್ದೆ ಅವರಿ ಭಕ್ತಿ ಮೂಲ ಬತ್ತೊಂದು ಪ್ರತಿದಿನ ಮುಲ್ಪದ ಕಾರ್ಯಕ್ರಮದ ಭಾಗವಹಿಸುವ ಒಂದು ಅನ್ನಪಾತ್ರೆಡು ಈ ಕಾರ್ಯಕ್ರಮದ ಬಗ್ಗೆ ಪಂಪು ನಾಡ ಏತು ದಿನದಿಂಚು ಮೂಲಿಗೆ ಭಾಗವಹಿಸುವಂತಿಲ್ಲರು ಮೋದಿ ದಿನ ಮುಲ್ಪದ ಒಣಸ್ತ ವ್ಯವಸ್ಥೆ ಅಡಿ ಪಂಪಿನ ನಾಡ ನನ್ನಲ್ಲ ಮೂಲಭೂತ ದಾತೆ ಬೇತೆ ಭಾಗದ ಬಂಧುಳಿನ ಕಾರ್ಯಕ್ರಮದ ಮೂಲಭೂತ ಒಣಸ ಮಾತುಕತೆ ಅಕಲ ಭಾವನೆಯೇ ವ್ಯಕ್ತಪಡಿಸುವ ಬಲೆ ಪ್ರೇಕ್ಷಕರೇ ಈ ಭಾಗಗಳು ಎನ್ನಿಸದಿತ್ತು ಅವನಿಗೆ ಬಹಳಷ್ಟು ವಿಭಾಗಗಳು ಜೋಡಿಸುವ ಬೇತೆ
ಟೀಮ್ದ ಕ್ಲೀನಿಂಗು ಸೆಟ್ ಸ್ಪೋರ್ಟ್ಸ್ ಕ್ಲಬ್ ಒಂಜಿ ಸಮಿತಿ ಉಂಟು ಕೊಡ್ತಾರೆ ಇಂಥ ಲೋಕಲ್ ಒಂಜಿ ಕ್ರೀಡಾ ಸಮಿತಿ ಆ ಸಮಿತಿದ ಇನ್ನು ಪೂರ್ತಿಯಾದ ಭಾಗವಹಿಸದೆ ಬಳಸುನ ವಿಭಾಗದ ಜೋಡಿಸೋದಿಲ್ಲ ಅಕ್ಲೇಡ ಇನಿ ಪಾತಿರ್ಪಗ ಕಾರ್ಯಕ್ರಮ ಬೇತೆ ಬೇತೆ ವಿಭಾಗದಲ್ಲಿ ಬೇತೆ ಬೇತೆ ದಿನಕ್ಕೆ ಜೋಡಿಸೋದಿಲ್ಲ ಇನಿ 5ನೇ ದಿನದ ಕಾರ್ಯಕ್ರಮ 5ನೇ ದಿನದ ಈ ಒಂದು ಪ್ರಸಾದ ವಿತರಣಾ ಕಾರ್ಯಕ್ರಮದ ಜೋಡಿಸೋಣ ಬಂದರು ಮುಂಪದ ಊರ್ದನೆ ಕೈತಳದ ಕ್ಲೈನಂಚಿನ ಸ್ಪೋರ್ಟ್ಸ್ ಕ್ಲಬ್ನ ಜವಾಬ್ದಾರಿ ಅತಿ ಉತ್ಸಾಹಡೆ ಪ್ರಾಮಾಣಿಕವಾದ ದೇವರನ್ನ ಸೇವೆ ಮಾಡುವ ನಿಟ್ಟಿನ ಮೂಲಭೂತದಲ್ಲಿ ಭಾಗವಹಿಸಿದೆ ಇನ್ನಿತ ಈ ಒಂದು ಬಳಸುನ ಸೇವೆಯ ಬಗ್ಗೆ ಅಗಲ ಪಾತ್ರ ನಮ್ಮ ಕೇರನ್ ಬರ್ಕ ಟೀಮ್ ಇದ್ದಾರೆ ಇಟ್ಲೆ 7 ಜನ ಮೂಲ ಜೋಡಿಸೋದು ಇರ್ತಾರೆ ಆ ರೀತಿಯಾದ ಮೂಲ ಕಾರ್ಯಕ್ರಮ ಜೋಡಿಸೋದು ಸ್ಪೋರ್ಟ್ಸ್ ಕ್ಲಬ್ ಜವನೀರು ಪೂರ ಕಾಂಟ್ಯಾಕ್ಟ್ 25 ಜನ ಸೇರಿದ್ದೇವೆ ನಮ್ಮ 30 ಜನ ಉಳ್ಳೇರು ಪೂರ ಸೇವೆ ಮತ್ತೊಂದು ಉಳ್ಕೊಳ್ತೀವಿ ಕಾಂಟ್ಯಾಕ್ಟ್ ವೈದ್ಯರು ನಮ್ಮ ಅನ್ನದಾನ ಸೇದಾಲ್ಪಾಡು ಪೂರ ವ್ಯವಸ್ಥೆ ಇಲ್ಲ ಜವನೀರು ಒಟ್ಟುಗುಡುದು ಭಾರಿ ಸಂತೋಷ ಒಂದು ದಿವಸ ಇಲ್ಲ ಈಗ ತರಕಾರಿ 3 ದಿವಸ ಅವಡು ವಿಷಯ ಇಲ್ಲ ಸೇರುದು ಭಾರಿ ಒಂದು ಶ್ರಮ ಕೆಲಸದ 8 ನಿರಂತರ ವೇಳೆ ಮಾಡ್ಕೊಂಡಿಲ್ಲ ಕಾರ್ಯಕ್ರಮ ಬೇತೆ ಬೇತೆ ಊರು ದಕ್ಲೆ ಬೇತೆ ಬೇತೆ ಮರ್ಗಿಳ್ಳಿ ಅಕ್ಲೆಯಾನೆ ಸೇವೆಯನ್ನು ಮಾಡ್ಕೊಂಡು ಬರ್ತಂದಿಲ್ಲ ಅವೇ ಪ್ರಕಾರ ದೂರದ ಊರು ಬಾಗಲಕೋಟೆದು ಬರ್ತದೆ ಈ ಸ್ವಚ್ಛತಾ ವಿಭಾಗ ಅತಿ ಮುಖ್ಯವಾದ ಪಾತ್ರನು ದಕ್ಷಿಣ ಸ್ವಚ್ಛತೆ ವಿಭಾಗ ದೂರದ ಬಾಗಲಕೋಟೆದ ಅಕ್ಕನಲ್ಲಿ ಬರ್ತದೆ 7 ಗಂಟೆ ಪ್ರಾರಂಭ ಏನಂತ ಮಕ್ಕಳ ಸೇವೆ ರಾತ್ರಿ 2 ಗಂಟೆ ಉಚಿತ ಒಂದು ಸಮಯಕ್ಕೆ ನಿಗದಿಪಡಿಸಿಕೊಂಡು ಅತಿ ಪ್ರಾಮಾಣಿಕತೆ ಭಗವಂತೆ ನಾನಾ ತಾಳಿರಾರು ಐಶ್ವರ್ಯ ಕೊಟ್ಟು ಅಕಲ ಕೆಲಸ ಜನಕ್ಕೆ ಮೆಚ್ಚುಗೆ ಕಾವಾಡಿ ಪಂಪದ ವಿಚಾರದೊಟ್ಟಿಗೂ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ನ್ಯೂಸ್ ಆನಂದ ಕಂಪನಿ ಸುದ್ದಿ ನ್ಯೂಸ್ ಪುತ್ತೂರು ವಿಶೇಷವಾಗಿ ಭಕ್ತಾಭಿಮಾನಿಗಳಿಗೆ ಆ ಒಂದು ಅನ್ನ ಸಂತರ್ಪಣದ ಒಣಸಿದ ವ್ಯವಸ್ಥೆ ವಿಭಾಗನೆ ಅತಿ ಮುಖ್ಯವಾದ ಪ್ರಸಾದ ಭೋಜನ ಅದರ ಆತ್ಮತೃಪ್ತಿ ಅತನ ಮನಸ್ಸಿಗೆ ಖುಷಿ ಹಾಕಿನ ಐಕ್ಯ ಮೂಲವಾದ ಕಾರಣಕರ್ತರೆ ಈ ನಮ್ಮನ್ನು ಹಿಡಿತ 5ನೇ ದಿನದ ಕಾರ್ಯಕ್ರಮದ ನಳಪಾಕಿರಣಗಳು ಈ ನಳಪಾಕಿರಣಗಳ ಅತಿ ಮುಖ್ಯವಾದ ವ್ಯವಸ್ಥೆಯಿಂದ ಆ ತೆರೆದ ಮರೆಯಲ್ಲಿ ಅತಿ ಮಾಡುತ್ತಿದ್ದ ಸೇವೆ ಅತಿ ಅನನ್ಯ ಸೇವೆ ಈ ಮುಖದ ಬಾಗಡು ಆ ದಿಕ್ಕೆಲ್ಲ ಎದುರುಕೊಂಡು ಆ ಸೂನು ಪತ್ತಾದ ಜನಕ್ಕೆ ಮತ್ತಿನ ಎಂಥ ರೀತಿಯ ಒಂದು ಸೇವೆಯನ್ನು ತೊಳೆದುಕೊಂಡ ದೃಷ್ಟಿಯಲ್ಲಿ ಮೂಲವನ್ನು ಜೋಡಿಸೋಂಗೆ ಅಕ್ಲೆಲ್ಲ ಊರು ತಂಡ ನಮ್ಮೊಟ್ಟುಕೊಂಡು ಆ ತಂಡದ ಪರವಾದ ಹೊರಿಯನ್ನೇ ನಮ್ಮನ್ನು ಪಾತಿರ್ತಾರೆ ಇಲ್ಲ ಮುಖ್ಯವಾದ ಈ ಭಾಗದ ದೇವಸ್ಥಾನದ ಈ ಒಂದು ಈ ಜಾಗವನ್ನು ಖರೀದಿ ಮಾಡ್ತದೆ ಉದಯಶಂಕರ್ ಭಟ್ ಇವೆರ್ನ ಸುಪುತ್ರರಾಯನ ಶ್ರೀಯುತ ಚಿನ್ಮಯಿ ಈ ನಳಪಾಕಿರ ಒಟ್ಟಿಗೆ ಸೇರೊಂದು ಅವ್ರನ್ನೆಲ್ಲ ಸೇವೆಯನ್ನು ಮಲ್ತೊಂದಿಲ್ಲರು ಹರಡ ಇನ್ನಿತ ವ್ಯವಸ್ಥೆದ ಬಗ್ಗೆ ನಮ್ಮ ವಿಚಾರಣೆ ಮಾಡ್ಕೊಂಡ ನಮಸ್ತೆ ಇವತ್ತು ನೀವು ಎಷ್ಟು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೀರಿ ಮತ್ತು ಯಾವ ರೀತಿ ಅದನ್ನು ನೀವು ವ್ಯವಸ್ಥೆಗೊಳಿಸಿದ್ದೀರಿ ಕಟಾವು ಮಾಡೋದರಿಂದ ಬಂದು ಅಲ್ಲಿಗೆ ಸಾಗಾಟ ಮಾಡುವುದರವರೆಗೆ ಎಲ್ಲವನ್ನು ನಿಮ್ಮ ಮಾತಿನಲ್ಲಿ ಈ ನಳಪಾಕದ ವಿಚಾರ ಬಂದಿದ್ದ ಇನ್ನಿತ ದಿನಕ್ಕನ್ನು ಮತ್ತು ಇನ್ನಿತ ದಿನದ ವ್ಯವಸ್ಥೆ ಏತಿ ಜನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬಂದಿದೆ ಅಥವಾ ಮುಖಾಂತರಕ್ಕೆ ಏನೊಂದು ಬರ್ಕ ಈ ಕಾರ್ಯಕ್ರಮದ ಮುಖಲೊಟ್ಟಿಗೆ ಸೇವೆಡು ಜೋಡಿಸೋಂದಿತ್ತಿನಾರೆ ಶ್ರೀಯುತ ಈ ಜಾಗದ ಪಾಲಿಕೆಯಾದಿತ್ತಿನಾರ ಅಂತಿನಾರೆ ಈ ಸೇವೆಡು ಜೋಡಿಸೋಂದಿಲ್ಲ ಅವತ್ತು ದಿನದ ಮುಲ್ಪರದ ಕಾರ್ಯಕ್ರಮ ಜೋಡಿಸೋದಿಲ್ಲ ಇತ್ತಿನ ಅಂತಿನ ವ್ಯಕ್ತಿ ಶ್ರೀಯುತ ಚಿನ್ಮಯ ಭಟ್ ನಮ್ಮೊಟ್ಟುಗೊಳ್ಳಿರಿ ಹರಡ ಇನ್ನಿತ ದಿನದ ಬಗ್ಗೆ ಸರ್ ಯಾವ ರೀತಿಯಲ್ಲಿ ನೀವು ಇವತ್ತಿನ ಊಟದ ವ್ಯವಸ್ಥೆಗಳಲ್ಲಿ ಎಷ್ಟು ಜನರಿಗೆ ಅಂತ ಯೋಚನೆ ಮಾಡಿಕೊಂಡಿದ್ದೀರಿ ಮತ್ತು ಯಾವ ರೀತಿ ವ್ಯವಸ್ಥೆಗೊಳಿಸಿದೆ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಆ ರೀತಿಯಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಗಣಪಾಕ ಶಿವರಾಜ ಸಂಗಡಿಗರು ಎಲ್ಲ ಭಾಗಗಳನ್ನು ಮಾಡಿದರು ಹಾಗೆ ಎಲ್ಲ ಇದರ ಉಸ್ತುವಾರಿಯನ್ನು ಪ್ರಶಾಂತ ಬೆರೆಯಡ್ಕ ಇರ್ಬೋದು ಹಾಗೆ ವೆಂಕಟರಮಣ ಮತ್ತು ಮುಂಚಿಕಾಲ ಶ್ರೀರಾಮ್ ಭಟ್ ಕಾತಾಣ ಹರಿಭಟ್ ಬೆರೆಯಡ್ಕ ಹೀಗೆ ಎಲ್ಲರನ್ನೂ ಸೇರಿಕೊಂಡಂತೆ ಸದಸ್ಯರು ಸೇರಿಕೊಂಡಂತೆ ಎಲ್ಲರೂ ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಹಾಗೆ ಬರುವ ಎಲ್ಲ ಭಕ್ತಾದಿಗಳು ಎಲ್ಲ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸಿ ಸಂತೋಷವಾಗಿ ಇಲ್ಲಿಂದ ಹೋಗುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ ಅದೇ ರೀತಿ ನಡೀತಾ ಹೋಗ್ತಾ
ಇಲ್ಲಿಯ ಇವತ್ತಿನ ಈ ಒಂದು ಪೂರಕ ವ್ಯವಸ್ಥೆ ಅಂದರೆ ಅಡುಗೆಯ ಮಾಡುವಂಥ ವ್ಯವಸ್ಥೆಗಳು ಎಷ್ಟೋ ಇಲ್ಲಿಯ ವ್ಯವಸ್ಥಾಪಕರುಗಳಾಗಿರ್ಬೋದು ಎಷ್ಟು ಜನರು ಸೇರಿಸಿದ್ದಾರೆ? 50 ಜನರಿಗೆ ನಮ್ಮೊಟ್ಟಿಗೆ ಇದ್ದಾರೆ ಈಗ. ಎಲ್ಲ ವ್ಯವಸ್ಥೆ ತರಕಾರಿ ರಾತ್ರಿಯ ತರಕಾರಿ ಕಟ್ಟಿ ಈಗ ಆಗಿದೆ. ನಾವು ರಾತ್ರಿ 3,500 4,000 ಅಡುಗೆ ವ್ಯವಸ್ಥೆಯನ್ನು ಈಗ ಶುರು ಮಾಡಿದ್ದೇವೆ. ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ಬೋದು. ಈಗ ಒಣಸಿನ ನಾಳ ಸ್ವಲ್ಪ ರೆಡಿ ಮಾಡ್ತಾರೆ ಒಣಸಿದ್ದಾದ್ರೂ ಅವೇನು ಅಡಿಗೆ ಆ ಡೈನಿಂಗ್ ಹಾಲ್ ಅದನ್ನ ಆ ಒಣಸು ಮಾಡ್ಕೊಂಡು ಹಾಲ್ಗೆ ಎತ್ತಾಗಿ ಕಾರ್ಯಕರ್ತರನ್ನು ದಯವಿಟ್ಟು ನಮ್ಮೊಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆರೆ ಮರೆಯಲ್ಲಿ ಬಂದು ಭಕ್ತಿಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕರ್ತರನ್ನ ಈ ಒಂದು ಸೇವೆನೆ ಅದನ್ನೇ ಕೈಗೊಳ್ಳುತ್ತೇನೆ ಸೇವೆ ಮತ್ತು ಆವರಣವನ್ನು ಬಂದಿದ್ದೇನೆ. ನಮ್ಮ ಸುದ್ದಿ ವೀಕ್ಷಣೆ ಜನಗಳ ತುಂಬದಿಕ್ಕ ನಮಗೆ ಸೇವೆ ತೋರಿಸುವ ಸೇವೆ ಭಾರಿ ಪ್ರಶಾಂತಿರ್ನ ಒಂದು ಜವಾಬ್ದಾರಿ ಈ ಕೆಲಸವನ್ನು ಮಾಡ್ತೀರ ಭಾರಿ ಒಂದು ವಿಷಯವನ್ನು ಈ ಬ್ರಹ್ಮಕಲಸದ ಈ ಕೊಟ್ಟು ಒಬ್ಬೇ ಒಂದು ಮನಸ್ಸು ಒಬ್ಬೇ ಒಂದು ಮನಸ್ಸು ಏರ್ನೆಲ್ಲ ಮನಸ್ಸಿಗೆ ಉಪಯೋಗಿಸ ಮುಂದೆ ಎಂಗ್ಲೇಕೂರಿನ ಜವಾಬ್ದಾರಿಯನ್ನು ಕುಳ್ಳೂರು ನಿಭಾಯಿಸ ಒಂದು ಈ ದೇವರನ್ನ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಈ ಪ್ರಶಾಂತಿರ್ನ ಟೀಮ್ ವರ್ಕ್ ಕೆಲಸ ಮಾಡ್ತಾರೆ. ದಿನದಿಂಚಿ ಮಾರ್ಗದರ್ಶನ ಮಾಡ್ತಂದು ಬೇತೆ ಬೇತೆ ವಿಭಾಗಗಳು ತನ್ನನ್ನು ತಾನು ತೊಡಗಿಸಿದ ಒಂದು ಹಿರಿಯ ವ್ಯಕ್ತಿ ಈ ಬ್ರಹ್ಮಕಲಶೋತ್ಸವ ಸಮಿತಿಗೆ ಜವಾಬ್ದಾರಿ ತಂದು ಯಶಸ್ವಿಯಾದ ನಿರ್ವಹಣೆ ಮಾಡ್ತದೆ ಪಂಚನಾರೆ ಶ್ರೀಯುತ ಕಂಗುವ ವಿಶ್ವನಾಥ್ ಶೆಟ್ಟಿ ಆರ್ಲ ಮೂಲ ನಮ್ಮೊಟ್ಟಿಗೆ ನೆನಪಿದ್ದಾರೆ ಸರ್. 5ನೇ ದಿನದ ಕಾರ್ಯಕ್ರಮ ನಮಗೆ ಆ ರೀತಿಯ ವ್ಯವಸ್ಥೆ ಪೂರ ವಿಭಾಗಗಳ ಈ ರೀತಿ ಕಡೆ ಮೂಡಿಸುವ ವ್ಯವಸ್ಥೆ ಆಗಿದೆ. ಕ್ಯಾಮರಾ ಪರ್ಸನ್ ಪುತ್ತೂರು ಸಂಘಟನೆ ಮಾಡ್ತೊಂದು ಜಾತೆ ವ್ಯವಸ್ಥಿತ ರೀತಿಯಲ್ಲಿ ಪೂರ ರೀತಿಯ ಜೋಡಣೆ ಮಾಡ್ತೊಂದು ಬರ್ತದೆ ಸಂಘಟನೆಗೆ ಆ ರೀತಿಯ ಯೋಚನೆಯನ್ನು ಬಂಡ ಏರೇರೆ ಪರ ಊರ್ದ ಭಕ್ತಾಭಿಮಾನಿಗಳು ಬರ್ತಾರೆ ಮಕ್ಕಳೇ ಒಣಸು ಮಾಡ್ತದೆ ಪೋಪಿನ ದಿನ ಕೊಡ್ತಾರೆ ಹತ್ರ ಈ ವ್ಯವಸ್ಥೆ ದಾದಾಂಡೆಲ್ಲ ಲೋಪ ಆಗ್ತದೆ ಹತ್ರ ಆ ರೀತಿ ಆತನ ಪಂಪಿನ ಚಿತ್ತ ಒಂದು ಯೋಚನೆ ಮಾಡ್ತಂತಾರೆ ಅದ್ರ ಪ್ರಕಾರ ಇನ್ನು ನಮ್ಮ ದೂರದ ಊರದ್ದು ಚಿಂತನ್ ಬಟ್ ಕಾರ್ಕಳ ಇಮೇಲೆ ಪ್ರಸ್ತುತ ಬೆಂಗಳೂರು ಉಪ್ಪುನಾರೆ ಈ ನಮ್ಮ ಕಾರ್ಯಕ್ರಮ ಬತ್ತದ ಭಾಗವಹಿಸಿದ್ದಾರೆ. ಈ ಒಂದು ವ್ಯವಸ್ಥೆದ ಬಗ್ಗೆ ಅರಡ ನಮ್ಮ ಕೇಳಿದಾಂಡ ನಮಸ್ತೆ ಚಿಂತನ್ ಭಟ್, ತಾವು ಎಷ್ಟು ದಿವಸದಿಂದ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೀರಿ ಮತ್ತು ಇಲ್ಲಿಯ ವ್ಯವಸ್ಥೆಗಳು ನಿಮಗೆ ಯಾವ ರೀತಿ ನಿಮ್ಮ ಒಂದು ಅನುಭವಕ್ಕೆ ಬರ್ತಾ ಇದೆ? ಈ ವ್ಯವಸ್ಥೆ ಇದು ಕಾರ್ಯಕ್ರಮಕ್ಕೆ ನಿನ್ನೆಯಿಂದ ಬರ್ತಿದ್ದೇನೆ. ಇದು ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಈ ಅಡುಗೆ ಮಾಡುವಂಥ ಸ್ಥಳ ಆಗಿರ್ಬೋದು, ಊಟ ಮಾಡುವಂಥ ಜಾಗ, ಸ್ಟಾಲ್ಸ್ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಕೂಡ ತುಂಬ ಸುಲಭದಲ್ಲಿ ಆಯಿತು, ಕೆಲಸ ಮಷೀನ್ ಮಾಡಿದ್ದಾರೆ, ತುಂಬ ಸುಲಭದಲ್ಲಿ ಆಯಿತು. ಖುಷಿ ಆಯಿತು ಒಟ್ಟಿಗೆ ಬಂದ ಕಾರ್ಯಕ್ರಮ, ಊಟ ಎಲ್ಲ ಚೆನ್ನಾಗಾಯಿತು. ಈ ಕಾರ್ಯಕ್ರಮದಲ್ಲಿ ತಾವು ನಿನ್ನೆಯಿಂದ ಬಂದಿದ್ದೀರಿ, ತಾವು ಕೂಡ ಏನಾದರೂ ಈ ಸೇವೆಯಲ್ಲಿ ಯಾವುದಾದ್ರೂ ತೊಡಗಿಸಿಕೊಂಡಿದ್ದೀರಾ ಅಥವಾ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇರ್ತೀರಾ? ವೀಕ್ಷಣೆ ಮಾಡ್ತಿದ್ದೇನೆ. ಈಗ ಇಲ್ಲಿ ತೋಡಿಕೊಡುವುದಕ್ಕೆ ಸ್ವಲ್ಪ ಸಹಾಯ ಮಾಡಿದೆ. ಜೋಡಿಸ್ತಾ ಹೋದಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು, ಮುಖ್ಯವಾಗಿ ಇಲ್ಲಿ ಬರುವಂಥ ಭಗವದ್ಭಕ್ತರಿಗೆ ಪ್ರಸಾದವನ್ನು ಲಡ್ಡು ಪ್ರಸಾದವನ್ನು ಒದಗಿಸುವ ಬಗ್ಗೆ ಈಗಾಗಲೇ ಅದರ ತಯಾರಿಗಳನ್ನು ನಡೆಸಿ ದಿನಕ್ಕೆ 1,000ದಷ್ಟು ಲಡ್ಡುಗಳನ್ನು ತಯಾರು ಮಾಡಿ ಈ ಭಾಗದಲ್ಲಿ
ಎಲ್ಲ ಬಂದಿರುವಂಥ ಭಕ್ತಾಭಿಮಾನಿಗಳಿಗೆ ಆ ಲಡ್ಡು ಪ್ರಸಾದವನ್ನು ಒದಗಿಸಿಕೊಡುವ ಬಗ್ಗೆ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಇವತ್ತಿನ ದಿನ ಸುಮಾರು 1,000-2,000 ಲಡ್ಡುಗಳನ್ನು ತಯಾರಿ ಮಾಡುವಂಥ ವಿಭಾಗದಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಂಡಿದ್ದಾರೆ. ಅದೇ ರೀತಿ ಪ್ರಸಾದಕ್ಕಾಗಿ ಮತ್ತು ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗಾಗಬೇಕಾಗಿ ಬೇರೆ ರೀತಿಯಾದಂಥ ತಿನಿಸುಗಳು ಅಥವಾ ಏನು ಆ ಒಂದು ಕಾಯಿಸುವ ತಿಂಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಅಂದರೆ ಬೆಳಗ್ಗೆ 7 ಗಂಟೆಗೆ 5 ಗಂಟೆಗೆ ಅವರ ಇಲ್ಲಿಯ ವ್ಯವಸ್ಥೆಗಳು ಪ್ರಾರಂಭಗೊಂಡ್ರೆ ರಾತ್ರಿ 11-12 ಗಂಟೆ ತನಕ ಮುಗಿಸದೆ ಎಲ್ಲವನ್ನು ವ್ಯವಸ್ಥಿತವಾಗಿ ಜೋಡಿಸಿಕೊಂಡು ಮಾಡುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಬನ್ನಿ ಈ ಬಗ್ಗೆ ಈ ಲಡ್ಡುಗಳ ತಯಾರಣೆ ಮತ್ತು ಬಂದಿರುವಂಥ ಭಕ್ತಾದಿಗಳಿಗೆ ರೀತಿಯ ಪ್ರಸಾದವನ್ನು ಯಾವ ರೀತಿ ಇಲ್ಲಿ ತಯಾರಿಸಿಕೊಡ್ತಾರೆ ಎನ್ನುವಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಇಲ್ಲಿ ನಮ್ಮ ಜೊತೆ ಇವತ್ತು ಈ ಪಾಕಶಾಲೆಯ ಸಂಚಾಲಕರಾಗಿ ಸೇವೆಯನ್ನು ಮಾಡುತ್ತಿರುವಂಥ ನಮ್ಮ ಶ್ರೀರಾಮ್ ಕಾತ್ತಾಳ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಅವುಗಳು ಇಲ್ಲಿ ಲಡ್ಡು ಪ್ರಸಾದದ ಬಗ್ಗೆ, ಲಡ್ಡು ಪ್ರಸಾದ ಎಷ್ಟು ಜನರಿಂದ ಆಗ್ತಾ ಇದೆ ಅಥವಾ ಅದನ್ನು ಯಾವ ರೀತಿ ಜೋಡಿಸಿಕೊಳ್ತಾ ಇದ್ರಿ ಮತ್ತು ಇದು ಎಲ್ಲಿಗೆ ಸಂದಾಯ ದೇವಸ್ಥಾನದ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅಥವಾ ಅನ್ನ ಸಂತರ್ಪಣೆಗಳು? ಈ ತಿಂಗಳ 14ನೇ ತಾರೀಕಿನಿಂದ ಪ್ರಾರಂಭ ಆದಂತಹ ಈ ಮಯೂರವಾಹನ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ 14ನೇ ತಾರೀಕಿನಿಂದ ಇವತ್ತಿನ ತನಕ ಸುಮಾರು 5-6 ಜನ ಬಾಣಸಿಗರು ದೇವರ ಸೇವೆಗೆ ಇರುವಂತಹ ಆ ಲಡ್ಡು ಪ್ರಸಾದವನ್ನು ಸುಮಾರು 4,500ರಿಂದ 5,000 ಲಡ್ಡು ಪ್ರಸಾದ ತಯಾರು ಮಾಡಿ ಭಕ್ತಾದಿಗಳಿಗೆ ಸೇವಾ ರೂಪದಲ್ಲಿ ಅದನ್ನು ನೀಡಲಾಗಿದೆ. ಅದೇ ರೀತಿ ಗಣಪತಿ ದೇವರಿಗೆ ಕ್ಷೇತ್ರದಲ್ಲಿ ಆರಾಧನೆ ಮಾಡುವಂತಹ ಗಣಪತಿ ದೇವರಿಗೆ ತುಪ್ಪದಲ್ಲಿ ಬೇಯಿಸಿದಂಥ ಅಪ್ಪ ಕಜ್ಜಾಯವನ್ನು ಸಹ ದೇವರಿಗೆ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಸೇವಾ ರೂಪದಲ್ಲಿ ಕೊಡುವಂಥದ್ದಿದೆ. ಅದು ಸುಮಾರು 7,000ರಿಂದ 8,000 ಅಪ್ಪ ಕಜ್ಜಾಯ ತುಪ್ಪದಲ್ಲೇ ತಯಾರು ಮಾಡಿ ಭಕ್ತಾದಿಗಳಿಗೆ ಹಂಚಲಾಗಿದೆ. ಈ ಸೇವೆಗಾಗಿ ನೀವು ನಿಯುಕ್ತಿಗೊಳಿಸಿದಂಥವರು ಅವರು ಶುದ್ಧಿಗಳಾಗಿ ಬಂದು ಇಲ್ಲಿ ಸೇವೆಯಲ್ಲಿ ಜೋಡಿಸಿಕೊಳ್ತಾರೆ ಅಂತ ಹೇಳುವಂಥ ಮಾಹಿತಿಯನ್ನು ಪಡ್ಕೊಂಡು ಇದಕ್ಕೆ ನೀವು ಅದರದ್ದೇ ಆದಂಥ ಅದು ರೆಡಿ ಮಾಡುವಂಥ ಗೊತ್ತಿರುವಂಥವರನ್ನೇ ಬಾಣಸಿಗರನ್ನೇ ಜೋಡಿಸಿಕೊಂಡಿದ್ದಾರೆ ಅಥವಾ ಬೇರೆ ಎಲ್ಲರನ್ನೂ ವಿಭಾಗದಲ್ಲಿ ಜೋಡಿಸಿ? ಇಲ್ಲ, ಅದಕ್ಕೆ ಶುಚಿರ್ಭೂತರಾಗಿ ಆ ದೇವರಿಗೆ ನೈವೇದ್ಯ ಮಾಡುವಂತಹ ರೀತಿಯಲ್ಲೇ ಅದಲ್ಲೇ ಪಳಗಿದಂತಹ ಬಾಣಸಿಗರನ್ನು ಆ ಕೆಲಸದಲ್ಲಿ ತೊಡಗಿಸಿಕೊಂಡು ನಾವು ಭಕ್ತಾದಿಗಳಿಗೆ ಅದನ್ನು ದೇವರಿಗೆ ಸಮರ್ಪಿಸಿ ಭಕ್ತಾದಿಗಳಿಗೆ ತಲುಪಿಸುತ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.